ಅಂಬರು ಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಯಾಕೆ ನಿನಗೆ ಕೈ ಮುಗಿದಂತ ಹೇಳಿಕ್ಕೆ ಅರ್ಥ ಆಗುದಿಲ್ಲ. ಹೀಗೂ ಆಗ್ಬೇಕಿತ್ತ. ಹೇಗೆ ಎಣಿಸುವಾಗ ಬಹಳ ಬೇಸರವಾಗ್ತಾ ಇದೆ. ಹೇಳಿ ಕೇಳಿ ನನ್ನ ಅಪ್ಪನಿಗೆ 3 ಮಂದಿ ಮಕ್ಕಳು, ಮಾಲಿ, ಸುಮಾಲಿ, ಮಾಲ್ಯವಂತ, ವೀರಾಧಿವೀರರು, ಬ್ರಹ್ಮನಿಂದ ವರವನ್ನು ಪಡೆದವರು ಕೂಡ ನಾವಿದ್ದೇವೆ. ಒಂದು ಕಾಲಕ್ಕೆ ಯಾರು ಬಂದರೂ ಕೂಡ ಎದುರಿಸುವಂತ ಶಕ್ತಿ ನಮ್ಮಲ್ಲಿತ್ತು. ಏನು ಮಾಡಲಿ ಹೇಳಿ, ಕಾಲವು ಒಂದೇ ಕಾಲ ಇರುವುದಿಲ್ಲ. ಒಂದೊಂದು ಕಾಲದಲ್ಲಿ ಯಾವುದೆಲ್ಲ ಆಗಬೇಕೋ ಅದು ಆಗಲೇಬೇಕು. ಒಂದು ಕಾಲದಲ್ಲಿ ನಾವು ಮೆರೆಯುತ್ತಿದ್ದ ಸಮಯ, ದೇವೇಂದ್ರನ ಉಪಟಳದಿಂದ ವಿಷ್ಣುವಿನಿಂದ ನಮ್ಮನ್ನು ಓಡಿಸಲಿಕ್ಕೆ ಪ್ರಯತ್ನ ಮಾಡಿದ, ಬಿಡ್ಲಿಲ್ಲ ನಾವು. ಆದರೂ ಕುತಂತ್ರದಿಂದ ನಮ್ಮನ್ನು ನಮ್ಮ ಅಣ್ಣ ಮಾಲಿಯನ್ನು ಕೊಂದೇ ಬಿಟ್ಟ. ಇನ್ನೊಬ್ಬ ಅಣ್ಣ ಮಾಲ್ಯವಂತ ಎಲ್ಲಿ ಹೋಗಿದ್ದಾನಂತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ವರ್ತಮಾನ ಕಾಲದಲ್ಲಿ ಸುಮಾಲಿ ಈ ಪಾತಾಳದಲ್ಲಿ ಇದ್ದಾನೆ. ಇದ್ದೇನೆ ನಾನು. ಒಂದಲ್ಲ ಒಂದು ದಿವಸ ಇವರ ಮೇಲೆ ಹಗೆಯನ್ನು ತೀರಿಸಬೇಕೆಂದು ಆಲೋಚಿಸ್ತಾ ಇದ್ದೇನೆ. ಸುಲಭದಲ್ಲಿ ಆಗುವುದಿಲ್ಲ. ಹೇಗೆ ಮಾಡಲಿ, ಯಾವ ರೀತಿಯಲ್ಲಿ ಹೋಗಲಿ ಅರ್ಥವೇ ಆಗುದಿಲ್ಲಲ್ಲ.
ಯಾವ ದಾರಿಯಲ್ಲಿ ಹೋದರೆ ಆದೀತು ಅಂತ. ನಾನು ಹೋದರೆ ಆಗ್ಲಿಕ್ಕಿಲ್ಲ, ಇನ್ನೊಬ್ಬನಿಂದ ಆಗ್ಲಿಕ್ಕೂ ಅಸಾಧ್ಯ. ಅಲ್ಲದೆ ಪದೇ 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 ನಾವು ಪಾತಾಳದಲ್ಲಿದ್ದರೂ ಕೂಡ ಆ ಕುಬೇರ ಪುಷ್ಪಕ ವಿಮಾನದಲ್ಲಿ ಹೋಗುವಾಗ ನಮ್ಮ ಈ ಪಾತಾಳವೇ ಘಟ 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 ನಡುತ್ತಾ ಇದೆ. ಭಾವನ ಸೊಕ್ಕೆ ಹೇಗೂ ನಾವು ಸೋತವರು, ಇವರು ಏನು ಮಾಡ್ಲಿಕ್ಕಿಲ್ಲ ಅಂತ. ಇದಕ್ಕೊಂದು ಏನಾದ್ರೂ ದಾರಿ ನಾಡು ಹುಡುಕಬೇಕಲ್ಲ, ಹೇಗೆ ಮಾಡಲಿ? ಛೇ, ಯಾವ ದಾರಿ? ಓಹೋ ಹೋ ಹೋ. ಈಗ ಯಾವುದಾದ್ರೂ ಒಂದು ಕೆಲಸ ಆಗಬೇಕಿದ್ರೆ ಸ್ತ್ರೀ ಶಕ್ತಿಯಿಂದಲೇ ಮಾತ್ರ. ಅವರು ಮನಸ್ಸು ಮಾಡಿದರೆ ಏನಕ್ಕೇನೂ ಆದೀತು. ಯಾರ್ಯಾರನ್ನು ಹುಡುಕುದು ಯಾಕೆ? ಮಗಳಿದ್ದಾಳೆ, ದೊಡ್ಡವಳಾಗಿದ್ದಾಳೆ, ಹೆಸರು ಕೈಕಸೆ ಅಂತ. ಏನಾದರೂ ಮಾಡಿ ಅವಳ ಮುಖಾಂತರ ಏನಾದರೂ ಆಗ್ತದ ನೋಡುವ, ಆಲೋಚಿಸುವ. ಮಗಳೇ ಕೈಕಸೆ, ಸಂತಸದಿ ಸುಮಾಲಿಯು ಕರೆದು ಅಂತರ್ಯವ ಬೇಡನಾಗ ಏಕಾಂತದೊಳು ಹೇಳಮ್ಮ. ಆಶ್ಚರ್ಯವಾಗ್ತಾ ಉಂಟಪ್ಪ ನನಗೆ. ಯಾಕೋ? ಯಾವತ್ತೂ ಕೂಡ ಸಭೆಗೆ ಕರೆಸಿಕೊಂಡವರು ನೀವಲ್ಲ. ಇಲ್ಲ, ಇಂದು ವಿಶೇಷ ಎಂಬಂತೆ ಸಭೆಗೆ ಕರೆಸಿಕೊಂಡಿದ್ದೀರಾ. ಅರ್ಥವಿಸಿಕೊಂಡಿದ್ದೇನೆ. ಯಾವುದೋ ಒಂದು ಘನವಾದ ಕಾರ್ಯ ಇರಬೇಕೆನ್ನುವ ಹಾಗೆ ಹೇಳಿದ್ರಿ ಎಂದಾದ್ರೆ ಖಂಡಿತವಾಗಿ ನೆರವೇರಿಸಿ ನಾನು ಕೊಡ್ತೀನಪ್ಪ. ಕೈಕಸೆ, ಏನಪ್ಪ? ಕೇಳು. ಸನ್ನಿಧಿ ಗೈರಿ ಮತ್ತವನ ಅದರಿಂದ ಮುನಿಯ ಸನ್ನಿಧಿ ಗೈರಿ ಮತ್ತವನ ಹೃದಯ ಮರುಗುವ ತೆರದಿ ಹದಿಗೊಳಿಸೋ ಮುದಗೊಳಿಸೋ ವಿಸಜಾತಿ ಮಗಳು ಅಲ್ವೇ? ಒಬ್ಬಳೇ ಮಗಳಲ್ವಾ? ಆದ್ರೂ ಏನು ಕರೆದಾಕ್ಷಣ ಬಂದಿದ್ಯಾ? ಬರ್ಲೇಬೇಕು. ಬಹಳ ಸಂತೋಷವಾಯ್ತು. ಅಪ್ಪನ ಕಷ್ಟವನ್ನು ಅರಿತಿಯಂದ್ರೆ ಆಲೋಚಿಸಿದ್ದೇನೆ ನಾನು. ಮಗಳೇ, ಏನಪ್ಪ? ನಿನ್ನಲ್ಲಿ ಹೇಳಿದ್ರೆ ಏನು ಆಗ್ತದ ಅಂತ ನನ್ಗೆ ಅನಿಸ್ತಾ ಇಲ್ಲ. ಆದ್ರೂ ನಿನ್ನಲ್ಲಿ ನಿವೇದಿಸ್ತಾ ಇದ್ದೇನೆ. ಅಲ್ಲ, ಮನಸ್ಸಿಗೆ ಕಷ್ಟ ಬಂದಂತಹ ಸಂದರ್ಭ ಆಪ್ತರೊಂದಿಗೆ ಹಂಚಿಕೊಂಡವು ಎಂದಾದ್ರೆ ಆ ಮನಸ್ಸಿನ ನೋವು ಕಡಿಮೆ ಆಗೋದಕ್ಕೆ ಸಾಧ್ಯ ಉಂಟಪ್ಪ. ಖಂಡಿತ. ನಮ್ಮ ವಂಶದಲ್ಲಿ ನಮ್ಮ ಅಣ್ಣ ಮಾಲಿ ಅವರೆಲ್ಲ ತೀರಿ ಎಲ್ಲಿದ್ದಾರಂತ, ಮಾಲಿ ಸತ್ತು ಹೋಗಿದ್ದಾನೆ. ಮಾಲ್ಯವಂತ ಎಲ್ಲಿದ್ದಾನಂತ ಗೊತ್ತಿಲ್ಲ. ದೇವೇಂದ್ರನ ಕುತಂತ್ರದಿಂದ ಹೀಗೆಲ್ಲ ಆಗಿದೆ. ನಾನೊಬ್ಬ ಇದ್ದೇನೆ, ಮಗಳಾದ ನೀನೊಬ್ಬಳು ಇದ್ದಿ. ಹಾಗೆಯನ್ನು ಸಾಧಿಸಬೇಕು ಛಲದಿಂದ. ಇದಕ್ಕೆ ದಾರಿಯನ್ನು ನಿನ್ನನ್ನು ಕರೆದಿದ್ದೇನೆ. ದಾರಿಗಾಗಿ ನನ್ನನ್ನು ಕರೆಸಿಕೊಂಡಿರ? ಸತ್ಯ. ಯಾವ ರೀತಿಯಾಗಿ? ಯಾವ ದಾರಿ ಅಲ್ಲ. ಮತ್ತೇನಪ್ಪ? ನಾವು ಹೋಗಿಬಿಟ್ಟು ಸ್ವಲ್ಪ ಆಲೋಚಿಸಬೇಕು. ಯಾಕೆ? ನೀನು ಯೌವನ ತುಂಬಿದ ಹುಡುಗಿ. ಹೌದು. ಆದ್ದರಿಂದ ಅಲ್ಲಿ ಆಶ್ರಮವೊಂದಲ್ಲಿ ವಿಶ್ರವಸು ಎಂಬ ಮಹಾಮುನಿಗಳಿದ್ದಾರೆ, ಋಷಿಗಳು. ನಾವು ಹೇಳಿ ಕೇಳಿ ನಾವು ದಾನವರು. ಹೌದು. ಅವರು ಬ್ರಾಹ್ಮಣರು. ನಿಜ. ಆದರೂ ನೀನು ಆಲೋಚಿಸಬೇಡ. ಯಾಕೆ? ಯಾಕೆ ಹೇಳಿದೆ ಗೊತ್ತಾ? ಯಾಕೆ?
ನಮ್ಮ ವಂಶ ಉದ್ಧಾರವಾಗಬೇಕು. ಬರೀ ವಂಶ ಉದ್ಧಾರವಾಗಬೇಕು ಹೇಳುದಲ್ಲ, ಜಗತ್ತಿನಲ್ಲೇ ಪ್ರಸಿದ್ಧಿಯನ್ನು ಪಡೆಯಬೇಕು, ಪರಂಪರೆ ಉಳಿಬೇಕಪ್ಪ ನಮ್ಮದು. ಆದ್ದರಿಂದ ದಾನವಳಾದ ನೀನು ಆ ಬ್ರಾಹ್ಮಣರದ ಆ ಋಷಿಯ ಹತ್ತಿರ ಹೋಗಿ ಅವರ ಸೇವೆಯನ್ನು ಮಾಡಿ ಏನಾದರೂ ಮಾಡಿ ಹೇಗಾದರೂ ಮಾಡಿ ಅವರನ್ನು ಮೆಚ್ಚಿಸಿ ಹೇಗಾದರೂ ಅವರನ್ನು ವರಿಸಿ ವಂಶ ಉದ್ಧಾರವನ್ನು ಮಾಡಬೇಕು ಮಗಳೇ. ಆದೀತ ನಿನ್ನಿಂದ ಅಪ್ಪ. ರೋಗಿ ವೈದ್ಯರ ಮತವಿದೊಂದಾಯ್ತೀಗ, ರೋಗಿ ವೈದ್ಯರ ಮತವಿದೊಂದಾಯ್ತೀಗ, ಮನ್ಮನಸ್ಸಿನಲ್ಲಿ ಮಕ್ಕಳ ತೂಗಿ ಪಾಡುತ್ತ ಮುದ್ದಿಸುತ್ತ ಮೇಲ್ಬಾಲಲೀಲೆಗಳ, ಮಕ್ಕಳ ತೂಗಿ ಪಾಡುತ್ತ ಮುದ್ದಿಸುತ್ತ ಮೇಲ್ಬಾಲಲೀಲೆಗಳ ಸೊಗನೋಳ್ಪೆ ಮನದನುರಾಗದಿಂದ ಒಮ್ಮಿಂದೊಮ್ಮೆ ಆಶ್ಚರ್ಯವಾದ್ರೂ ಕೂಡ ಮನಸ್ಸಿಗೆ ಸಂತೋಷವಾಗ್ತಾ ಉಂಟು. ಯಾಕೆ ನನ್ನಿಂದಾಗಿ ರಕ್ಕಸಕುಲ ಉದ್ಧಾರವಾಗಬೇಕೆನ್ನುವಾಗಿ ನೀವು ಹೇಳ್ತಾ ಇದ್ದೀರಾ. ನಿಜವಾಗಿ ಹೇಳ್ಬೇಕಪ್ಪ, ರಕ್ಕಸಕುಲ ನನ್ನಿಂದಾಗಿ ಉದ್ಧಾರವಾಗುತ್ತಿದ್ರೆ ಅದು ನನ್ನ ಈ ಜನ್ಮದ ಪುಣ್ಯದ ಫಲವಲ್ವ, ಮತ್ತೆ ಪೂರ್ವ ಜನ್ಮದ ಪುಣ್ಯದ ಫಲ ನಿಮ್ಮಿಂದಾಗಿ ನನ್ನ ಪಾಲಿಗೆ ದೊರಕಿ ಬಂದಿದೆ ಎಂದು ಹೇಳಿದ್ರು ಕೂಡ ತಪ್ಪಾಗಲಾರದು. ಸರಿ, ನೀವೇ ದಾರಿಯನ್ನು ಸೂಚಿಸಿ ಕೊಟ್ಟಿದ್ದೀರಾ. ಸೂಚಿಸಿದ್ದೇನೆ, ಆದ್ರೆ ಜಾಗೃತಿಯಾಗಬೇಕು ಮಗಳೇ. ಅಪ್ಪ, ನಿಮ್ಮ ಮಾತು ಹೇಗಾಯಿತು ಗೊತ್ತಿ? ರೋಗಿ ಮತ್ತು ವೈದ್ಯರ ಬಳಿಗೆ ಹೋದಂತ ಆಯಿತು. ಖಂಡಿತವಾಗಿ ಯಾಕೆ ಈ ಮಾತನ್ನು ಹೇಳಿದೆ? ಯಾಕೆ? ರೋಗಿಯಾದವ ವೈದ್ಯರ ಬಳಿಗೆ ಹೋದ್ರೆ ತಾನೆ ಆತ ಸರಿಯಾಗೋದಕ್ಕೆ ಸಾಧ್ಯ ಉಂಟು. ಅದೇ ರೀತಿಯಾಗಿ ನನ್ನ ಮನಸ್ಸಿನ ಆಸೆಯನ್ನು ಈಡೇರಿಸಬೇಕಾಗಿದ್ರೆ ಆತನ ಬಳಿಗೆ ನಾನೇ ಹೋಗಬೇಕೇ ಹೊರತು ಆತ ನನ್ನ ಬಳಿಗೆ ಬರೋದಕ್ಕೆ ಸಾಧ್ಯ ಉಂಟೆ? ಸರಿಯಾಗಿ ಇಲ್ಲ ತಾನೆ. ಅದೇ ಪ್ರಕಾರವಾಗಿ ನಿಮ್ಮ ಮಾತು ನಡೆಸಿಕೊಡೋಕೆ ನಾನು ಸಿದ್ಧಳಾಗಿ ನಿಂತಿದ್ದೇನೆ. ಹಾಗಾಗಿ ಒಂದೊಮ್ಮೆಗೆ ಹೋದೆ ಎಂದಾದ್ರೆ, ನನ್ನಿಂದಾಗಿ ಪುತ್ರರತ್ನ ಹುಟ್ಟಿತು ಎಂದಾದ್ರೆ, ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಬೇಕೇ ಹೇಳಿಯಪ್ಪ. ಆ ಮಕ್ಕಳ ಬಾಲಲೀಲೆಯನ್ನು ಕಾಣಬೇಕು, ಮಕ್ಕಳನ್ನು ಮುದ್ದಿಸಬೇಕೆನ್ನುವ ಹಾಗೆ ನನಗೂ ಆಸೆ ಉಂಟು. ಆ ಆಸೆಗೆ ನಿಮ್ಮಿಂದಲಾಗಿ ಪೂರಕವಾಗಿ ಮಾರ್ಗದರ್ಶನ ದೊರಕುತ್ತದೆ ಎನ್ನುವ ಹಾಗಿದ್ರೆ ಅದಕ್ಕಿಂತ ದೊಡ್ಡ ಯೋಗ ಯಾವುದು ಬೇಕಪ್ಪ ಹೇಳಿ? ಕೈಕಸಿ, ಏನಪ್ಪ? ಬಹಳ ಜಾಗೃತಿಯಾಗಿರಬೇಕು. ಯಾಕಪ್ಪ? ಯಾಕಂದ್ರೆ ಈ ಕೆಲಸ ಬಹಳ ಘನತ್ತರವಾದ ಕೆಲಸ. ಹೌದಪ್ಪ.
ಹೆಣ್ಣಿಗೆ ಮಾನವೇ ಮುಖ್ಯವಂತೆ. ಮೊದಲ ಹೆಜ್ಜೆ ಇಡುವಾಗಲೇ ಸ್ವಲ್ಪ ಜಾಗ್ರತೆಯಲ್ಲಿರು. ಯಾಕೆಂದ್ರೆ ವಂಶ ಉದ್ಧಾರವಾಗಬೇಕೆಂಬ ಮಾತಿನಿಂದ ಏನೆಲ್ಲ ಇದು ಬೇರೆ ಇದಾಗಬಾರ್ದು. ಖಂಡಿತವಾಗಿ ಇಲ್ಲ, ಆಗಬಾರ್ದು. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರು. ಖಂಡಿತವಾಗಿ ನಿಮ್ಮ ಮಾರ್ಗದರ್ಶನಪ್ಪ. ನಿಮ್ಮ ಪರಂಪರೆಯನ್ನು ಉಳಿಸಬೇಕಾಗಿರುವುದು ನನ್ನ ಕರ್ತವ್ಯ. ಇಷ್ಟರವರೆಗೆ ನೀವಿದ್ದೀರಾ, ಇಲ್ಲಿವರೆಗೆ ತಂದು ಕೊಟ್ಟಿದ್ದೀರಾ. ಇನ್ನು ಮುಂದಕ್ಕೆ ಯಾವ ರೀತಿ ಮಾಡಬೇಕೆನ್ನುವ ಹಾಗೆ ನಿಮ್ಮ ಮಾರ್ಗದರ್ಶನ ನಾನು ಮುಂದುವರಿದು ಹೋಗ್ತೇನೆ. ನಿನಗೆ ಮತ್ತೊಂದು ಆಶೀರ್ವಾದ ಹೇಳ್ತಾ ಇದ್ದೇನೆ. ಯಾವುದಪ್ಪ? ನೀನು ಹೋಗಿ ಆ ವಿಶ್ವವಸುವಿನ ಮನವನ್ನು ಮೆಚ್ಚಿಸಿ, ಸರಿ, ಹೇಗಾದರೂ ಮೆಚ್ಚಿಸಿ ಅವನ ಸತಿಯಾಗು. ನಿನಗೆ ಆ ಈಶನ ವರಬಲವಿದೆ. ಸರಿಯಪ್ಪ. ಅವನನ್ನು ಈಶನನ್ನು ಎನಿಸಿ ನಿನಗೆ ಆಶೀರ್ವಾದಿಸಿ ನಿನ್ನನ್ನು ಕಳಿಸಿಕೊಡ್ತಾ ಇದ್ದೇನೆ. ಹೋಗಿ ಬಾ ಮಗಳೇ, ಹೋಗಿ. ಅಗ್ನಿಯಾಗುತ್ತೀಯೋ ನೇಮದೀಪಂ ಪೂರ್ಣ ಭಾಗವೀವತರದೋ ಮುನಿಪಾಲ ಅಗ್ನಿಯೋ ಆಗುತ್ತೀರೇ ಮದಿಪಂ ಪೂರ್ಣ ಭಾಗವೀವತರದೋ ವಿಶ್ವವಸು ಮುನಿಪಾಲ. ಬ್ರಹ್ಮನ ಸುಕುಮಾರನಾಗಿ ವಿಶ್ವವಸು ನಾಮಕನಾಗಿ ನಾನು ಈ ಇಳೆಯ ಬೆಳಕನ್ನು ಕಂಡವನು. ಹುಟ್ಟುವುದು ಆಕಸ್ಮಿಕವಾಗಿರುತ್ತದೆ ಹೆಚ್ಚಾಗಿ, ಆದರೆ ಬೆಳವಣಿಗೆ ಎನ್ನುವುದು ಸಂಕಲ್ಪ ಶುದ್ಧದಿಂದ ಕೂಡಿರಬೇಕು. ಯಾಕೆ? ಹುಟ್ಟಿದ ಹುಟ್ಟು ಸಾರ್ಥಕವಾಗಬೇಕು. ಒದಗಿ ಬಂದ ಹುಟ್ಟಿನಿಂದ ಜಗತ್ತಿಗೆ ಒಂದು ಕೊಡುಗೆ ಕೊಡಲ್ಪಡಬೇಕು. ಇದು ಯಾವುದೂ ಆಗಲಿಲ್ಲ ಅಂತಾದ್ರೆ ಆತ್ಮೋದ್ಧಾರ ಆದರೂ ಆಗಬೇಕೋ ಬೇಡ? ಈ ದೃಷ್ಟಿಯಿಂದ ಆಲೋಚಿಸಿದರೆ ಮಹತ್ತರವಾದ ಒಂದು ಪರಮ ಪದವನ್ನು ಸೇರುವುದಕ್ಕೆ ಹಲವು ದಾರಿಗಳಿವೆ. ಯಾವ ದಾರಿಯನ್ನು ಆಯ್ದುಕೊಳ್ಳಬಹುದು, ಆದರೆ ಲಕ್ಷ್ಯ ಮಾತ್ರ ಅದೇ ಆಗಿರಬೇಕು. ಆದ್ದರಿಂದಲೇ ನಾನು ತೀರಾ ಕರ್ಮಠನಾಗದೆ, ಸಮಾಧಿಸ್ಥನಾಗುವ ಋಷಿಯೂ ಆಗದೆ, ನೈಮಿತ್ತಿಕವನ್ನು ಆಚರಿಸಿಕೊಂಡು ಬರುತ್ತಿರುವಂತಹ ಯೋಗಿಯಾಗಿ ನನ್ನ ಜೀವನವನ್ನು ಸ್ಥಿರಗೊಳಿಸಿಕೊಂಡೆ. ಆದ್ದರಿಂದಲೇ ಸಂಸಾರಿಯಾಗಿ ತ್ರೇತಾಗ್ನಿಯನ್ನು ಆರಾಧಿಸುತ್ತದೆ. ಒಂದು ಮಗುವನ್ನೂ ಪಡೆದಿದ್ದೇನೆ. ಈ ಜೀವನದಲ್ಲಿ ಪರಮಪದದತ್ತ ಧಾವಿಸುವ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಆದರೆ ಶ್ರೇಯಾಂಸಿ ಬಹುವಿಜ್ಞಾನಿ ಅನ್ನುವಂತಹ ಮಾತು ಯಾವತ್ತಿಗೂ ಸುಳ್ಳಾಗಲಿಲ್ಲ, ಸುಳ್ಳಾಗುವುದೂ ಇಲ್ಲ ಬಹುಶಃ. ನಾನು ತಪಸ್ಸನ್ನಾಚರಿಸುತ್ತಿದ್ದ ಕಾಲಕ್ಕೆ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಅನೇಕ ಯುವತಿಯರಾದ ಹೆಣ್ಣು ಮಕ್ಕಳು ಬಂದು ನನ್ನ ಮುಂದೆ ನಾಟ್ಯವಾಡುತ್ತಾರೆ. ನನ್ನ ತಪಸ್ಸಿಗೆ ಭಂಗವನ್ನು ತಂದು ಕೊಡುವುದಕ್ಕೆ ಯತ್ನಿಸಿದರು. ಯಾರ ಕಾಟ ಆದರೂ ಆದಿತ್ತು, ಹೆಣ್ಣು ಮಕ್ಕಳ ಕಾಟ. ಕೊಟ್ಟಗೋದಾಗ ಈ ಉಪದ್ರವವನ್ನು ಸಹಿಸಲಾಗದೆ ನನ್ನ ಸಮ್ಮುಖದಲ್ಲಿ ಯಾವ ಯುವತಿ ಬಂದರೂ ಅವರು ಗರ್ಭವತಿ ಆಗಲಿ ಅನ್ನುವ ಶಾಪವನ್ನು ಕೊಟ್ಟು ಬಿಟ್ಟು ಆಮೇಲೆ ಕಾಟ ತಪ್ಪಿ ಉಚ್ಛೃಂಖಲೆಯಾಗಿ ಓಡಾಡುವುದಕ್ಕೆ ಹೆಣ್ಣು ಮಕ್ಕಳು ಹೆದರುವುದಿಲ್ಲ. ಗರ್ಭವನ್ನು ತಳೆಯುವಂತಹ ಸ್ಥಿತಿ ಒದಗುತ್ತದೆ ಅಂತ ಆದರೆ ಅವರು ಹಿಂಜರಿಯುತ್ತಾರೆ. ಆದರೆ ಯಾವ ಕರ್ಮ ಸಂಬಂಧವನ್ನು ನನಗೆ ಗೊತ್ತಿಲ್ಲ. ತೃಣಬಿಂದುವಿನ ಮಗುವಾದ ದೇವವರ್ಣಿ ಇವಳು, ಅವಳಿಗೆ ಅರಿವಿಲ್ಲದೆ ನನ್ನ ಸಮ್ಮುಖದಲ್ಲಿ ಬಂದದ್ದು ಆಯಿತು, ಗರ್ಭವತಿ ಆದದ್ದು ಆಯಿತು. ಅವಳು ನನ್ನನ್ನು ಚೇಷ್ಟೆ ಮಾಡುವುದಕ್ಕೆ ಅಂತ ಬಂದದ್ದಲ್ಲ. ಆಮೇಲೆ ಹೆತ್ತ ಕೂಸನ್ನು ನನ್ನ ಮಾಡಿನಲ್ಲಿ ಇರಿಸಿ ಕೈ ಮುಗಿದು ಕೇಳಿಕೊಂಡು, ಆಕಸ್ಮಿಕವಾಗಿ ಆದದ್ದು, ಅನೈಚ್ಛಿಕವಾಗಿ ಆದದ್ದು, ನಾನು ನಿಮಗೆ ತೊಂದರೆ ಮಾಡುವುದಕ್ಕಾಗಿ ಬಂದದ್ದಲ್ಲ. ಅವಳ ಮನಸ್ಸಿನಲ್ಲಿರುವ ನಿಜಾಯಿತಿ ಅವಳ ಮಾತಿನಲ್ಲಿ ಪ್ರಕಟವಾಗುತ್ತಿತ್ತು. ಆದ್ದರಿಂದ ನಾನು ಅವಳನ್ನು ಸತಿಯಾಗಿಯೇ ಸ್ವೀಕರಿಸಿ ಅವಳು ಹೆತ್ತ ನನ್ನದಲ್ಲದ ನನ್ನ ಮಗುವನ್ನು, ಅರ್ಥಾತ್ ನನ್ನ ಶಾಪದಿಂದ ಅವಳು ಗರ್ಭಧರಿಸಿದ್ದು, ನನ್ನ ಸತಿಯಾದ ಮೇಲೆ ಅವಳು ಬಸುರಾದದ್ದಲ್ಲ, ನನ್ನ ಮಗುವೆಂದೇ ಸ್ವೀಕರಿಸಿ ವಿಶ್ವವಸುವಿನ ಮಗನಾದವನಿಗೆ ವೈಶ್ರವಣ ಅನ್ನುವಂತಹ ನಾಮವನ್ನು ಕೊಟ್ಟು ಅವನನ್ನು ಅಲ್ಲಿಗೆ ಕಳುಹಿಸಿದೆ, ಲಂಕೆಗೆ. ಅಲ್ಲಿದ್ದುಕೋ ಮಗು. ಹೀಗೆ ನನ್ನ ಸಂಸಾರ ದೇವವರ್ಣಿಯೊಂದಿಗೆ ಸುಸಾಂಗವಾಗಿ ಸಾಗುತ್ತಾ ಇದೆ. ಮಾಡುವುದೇನು? ಕೆಲವು ಶಿಷ್ಯರಿಗೆ ಅಭ್ಯಾಸ, ಮತ್ತೆ ನಿತ್ಯ ನೈಮಿಕವಾದಂಥ ಅಗ್ನಿಹೋತ್ರ. ಇಂದು ಸಾಯಂ ಸಂಧ್ಯಾ ವೇಳೆಯಲ್ಲಿ ಮಾಡಿದಂತಹ ಅಗ್ನಿ ಕಾರ್ಯದ
ಪೂರ್ಣಾಹುತಿಯ ವೇಳೆ ಸಂಘಟಿಸಿದೆ. ಪೂರ್ಣಾಹುತಿಯನ್ನು ಮಾಡುತ್ತಿರುವಾಗ ಅದೆಲ್ಲಿಂದಲೋ ಕಾಲ್ಕಿಗಳ ಶಬ್ದ ಕೇಳ್ತದೆ. ಕಾಮಿನಿ ಬಂದೆರಗಿನಿರಲೋ ಕಾಮಿನಿ ಬಂದೆರಗಿನಿರಲವ ನಗುತ್ತೆಂದೋ ಓರಿದ ನೇತ್ರೆ ಶೃಂಗಾರದ ತೇತೆ ಕಲ್ಯಾಣವಾಗಲಿ, ಇಷ್ಟಾರ್ಥ ಸಿದ್ಧಿಯಾಗಲಿ. ಸಂತೋಷವಾಯಿತು. ನಿನಗೆ ಸಂತೋಷ ಆಗಿರಬಹುದು, ಆದ್ರೆ ನನಗೆ ವಿಸ್ಮಯವಾಯಿತು. ಯಾಕು? ಮಾರನ ಅರಗಣಿಯಂತೆ ಶೋಭಿಸುವ, ಮನ್ಮಥನ ಕೈಯ ಕಬ್ಬಿಲ್ಲಿನಂತೆ ಕಂಗೊಳಿಸುವ, ಯೌವನದಿಂದ ಪರಿಪೂರ್ಣವಾಗಿ ತುಂಬಿರುವ, ಅಂಗಾಂಗ ಸುಮನೋಹರತೆಯಿಂದ ಕಂಗೊಳಿಸುವ ನಾರಿಯೊಬ್ಬಳು ಇದ್ದಕ್ಕಿದ್ದ ಹಾಗೆ ನನ್ನ ಸಮ್ಮುಖದಲ್ಲಿ ಬಂದು ನನಗೆ ವಂದಿಸಿದರೆ ನನಗೆ ಆಶ್ಚರ್ಯ ಆಗದೆ ಇದ್ದೀತೋ ಹೇಳು? ಹೌದು, ನಾನು ನಮಸ್ಕಾರ ಯೋಗ್ಯನೇ, ಅದಕ್ಕಾಗಿ ಅಲ್ಲ. ಮತ್ತೆ ಘೋರ ಕಾಂತಾರ ಇದು. ಹಾಗೆ ತುಂಬು ಯೌವನ ನೀನು ಒಬ್ಬಳೇ ಈ ಕಡೆಗೆ ಆಗಮಿಸಿದ್ದಿ ಅನ್ನುವಾಗ ನಮಗೆ ಆಶ್ಚರ್ಯ ಆದದ್ದು. ಯಾವ ಕಾರಣದಿಂದ ಈ ಕಾಂತಾರವನ್ನು ನೀನು ಪ್ರವೇಶಿಸಿದೆ ಮಾತ್ರವಲ್ಲ, ಒಂದರ್ಥದಿಂದ ತಾವರೆಯ ಮೇಲಿನ ನೀರ ಹನಿಯ ಹಾಗೆ ಇದ್ದು ಇಲ್ಲದಂತೆ ಜೀವನವನ್ನು ಸವೆಸುವ ನನ್ನ ಬಳಿಗೆ ನೀನು ಬರಬೇಕೆಂದ ಅದರ ಕಾರಣ ಏನು? ಮಾನವಳೋ, ಸುರಳೋ, ಅಲ್ಲ ಅಸುರಳೋ, ಗಂಧರ್ವಳೋ, ಯಕ್ಷಳೋ, ಯಾವುದೂ ಅರ್ಥವಾಗದೆ ಒದ್ದಾಡ್ತಾ ಇದ್ದೇನೆ. ಆದ್ದರಿಂದ ಬಂದದ್ದು ಯಾರು, ಬಂದದ್ದು ಯಾಕೆ? ಗಂಡನಲ್ಲಿ ಜಗಳ ಮಾಡಿ ಬಂದೆಯ? ಅಯ್ಯೋ ದೇವರಿಲ್ಲ, ಹೊರಗೆ ಹೊರಡನೆ ವಿರೋಧವನ್ನು ಕಟ್ಟಿಕೊಂಡು ಬಂದೆಯ? ತಂದೆ ತಾಯಿಗಳಲ್ಲಿ ಹೇಳಿ ಬಂದೆಯ? ಈ ಪ್ರಶ್ನೆಗಳ ಸರಮಾಲೆಯೇ ನನ್ನನ್ನು ದಿಕ್ಕೆಡಿಸಿದೆ. ಇದಕ್ಕೆಲ್ಲ ನೀನೊಂದು ಸಮರ್ಪಕವಾದ ಉತ್ತರ ಕೊಡಬೇಕು. ಯಾರು ನೀನು, ಯಾಕೆ ಬಂದೆ? ನನ್ನ ವಿಚಾರವ ಪರಮ ತಾಪಸ ಕೇಳಿ ಮಿಕ್ಕೆಯೋ, ಪರಮ ತಾಪಸ ಕೇಳಿ ನಿನ್ನಂತ ಕರಣಕ್ಕೆ ಗೋಚರವೋ ತಾಪಸ
ನನ್ನ ಪರಿಚಯ ಆಗಲಿಲ್ಲ ನಿಮಗೆ? ಇಲ್ಲ. ಸುಮಾಲಿಯ ಮಗಳು ನಾನು, ಪಾತಾಳದ ಅಧಿಕಾರಿ. ಅವರು 2-3 ಜನ ಸಹೋದರರು ಇದ್ರಲ್ಲ? ಹೌದು, ಅವರು ಎಲ್ಲಿದ್ದರೇನು ಹಾಗೆ ಅರಿತಿಲ್ಲ. ಹಾಗಂತ ನನ್ನನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದಾರೆ. ಕೈಕಸಿ ಎನ್ನುವ ಹಾಗೆ ನನ್ನ ಹೆಸರು. ನಿಮ್ಮಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಹಾಗಂತ ನಿಮ್ಮ ಮನಸ್ಸಿರುತ್ತಹ ಪ್ರಶ್ನೆಗಳಿಗೆ ಸರಿಯಂತಹ ಉತ್ತರವನ್ನು ಕೊಡದೇ ಹೋದೆ ಎಂದಾದ್ರೆ, ಪ್ರಶ್ನೆಯಾಗಿ ಉಳಿಯಿತು ಎಂದಾದ್ರೆ ಮನಸ್ಸಿಗೆ ಒಂದು ರೀತಿ ತೊಡಕು ಉಂಟಾಗ್ತದೆ. ಹೌದು, ನಿನ್ನ ಉದ್ದೇಶ ಏನಾದ್ರೂ ಇದ್ರೆ ಉದ್ದೇಶವೇ ಭಂಗ ಆಗ್ತದೆ, ಈಡೇರುವುದಿಲ್ಲ ಅಲ್ವೇ? ಹಾಗಾಗಿ ಮೊದಲಾಗಿ ಮನಸ್ಸಿನ ಪರಿಶುದ್ಧವಾಗಬೇಕಿದ್ರೆ ಸರಿಯಾದ ಉತ್ತರವನ್ನು ದೊರಕಬೇಕಾಗ್ತದೆ. ನೀವು ಕೇಳುತ್ತಹ ಸಕಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಸಿದ್ಧಳಾಗಿ ನಿಂತಿದ್ದೇನೆ ನಾನು. ಕೇಳೋಣ. ಈಗ ಇಲ್ಲಿವರೆಗೆ ಬರೋದಕ್ಕೆ ಬಲವಾದ ಕಾರಣ ಉಂಟು. ಮಗುವಾದ ಅಳುವಂತಹ ಸಂದರ್ಭ, ಮಗು ಯಾಕಾಗಿ ಅಳುತ್ತದೆ ಎನ್ನುವ ಹಾಗೆ ತಾಯಿಗೆ ಮಾತ್ರ ಗೊತ್ತಿರ್ತದಂತೆ. ಹೌದು ಅಲ್ವೇ? ಅದಕ್ಕೆ ಹಸಿವಾಗ್ತದ, ಹೊಟ್ಟೆ ನೋವಾಗ್ತದ, ನಿದ್ದೆ ಬರ್ತದ, ಎಲ್ಲದಕ್ಕೂ ಅದು ಪ್ರಕಟಿಸುವ ವಿಧಾನ ಅಳು ಮಾತ್ರ ಅಲ್ವೇ? ಆ ಅಳುವಿನಲ್ಲೇ ವೈವಿಧ್ಯ ಇರ್ತದೆ. ಖಂಡಿತವಾಗಿ ಕುಳಿತಲ್ಲಿ ಸಕಲ ವಿಚಾರಗಳನ್ನು ಅರಿತುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ನಿಮಗಿದ್ರೂ ಕೂಡ ನನ್ನಲ್ಲೇ ಕೇಳ್ತಾ ಇದ್ದೀರಲ್ಲ. ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮುಖ ಎನ್ನುವುದು ಕೈಗೆ ನೀಡಿದ್ದ ಹಾಗೆ, ಅದೇ ಪ್ರಕಾರವಾಗಿ ನನ್ನ ಮುಖವನ್ನು ಕಂಡಾಗ ನಿಮಗೆ ಯಾವ ಅರ್ಥವಾಗುವುದಿಲ್ವೇ ಹೇಳಿ ನೋಡುವ. ಬಾಲೆ ಏನು ಕೇಳ್ದು ಮುನಿಪ ಮಾದಿನಿಯೇ ನಾದಿನಿದೆ. ಭವಿಷ್ಯವನ್ನು ಬಗೆದು ನೋಡಬಲ್ಲಂತಹ ಅಂತರ್ದೃಷ್ಟಿ ಋಷಿ ಮುನಿಗಳಿಗೆ ನಾವೆಸಗಿದ ತಪಸ್ಸಿನ ಫಲವಾಗಿ ಒದಗಿರ್ತದೆ ಅಲ್ವೇ? ಆದರೆ ಘನವಾದ ಕಾರಣ ಇಲ್ಲದೆ ತಾವು ನಿಡುಗಾಲದಿಂದ ತಪಸ್ಸನ್ನಾಚರಿಸಿ ಆರ್ಜಿಸಿದ ತಪಶಕ್ತಿಯನ್ನು ವಿನಿಯೋಗಿಸಬಾರದು. ಇದರಿಗೆ ಬಂದು ಮಣಿದ ಹೆಣ್ಣೊಬ್ಬಳ ಮನಸ್ಸಿನಲ್ಲಿ ಏನುಂಟು? ತಪಸ್ಸಿನ ಫಲ ಬೇಕು, ಅದಕ್ಕೆ ಬೇಡ. ಕೇವಲ 2 ವಾಕ್ಯಗಳಿಂದ ಮುಗಿಯಬಹುದಾದ ವಿಷಯ ಅಲ್ವೇ? ಆದ್ರೆ ನೀನು ಯಾಕೆ ಹೇಳಿಲ್ಲ? ನೀನು ಯಾಕೆ ನಿನ್ನ ಮನಸ್ಸನ್ನು ನನ್ನ ಮುಂದೆ ಬಿಚ್ಚಿಡಲಿಲ್ಲ? ನಾಚಿಕೆ. ಹೆಣ್ಣಾದರೆ ನಾಚಿಕೆ ಸ್ವಾಭಾವಿಕ. ಏಕೆ ಬೇಕು? ಮತ್ತೆ ಬೇರೆ ಯಾವ ಆಭರಣವೂ ಬೇಡ, ಲಜ್ಜೆಯೇ ಆಭರಣ. ಖಂಡಿತವಾಗಿ ಆ ಲಜ್ಜೆಯನ್ನು ತೊರೆದು ಲಜ್ಜೆ ಎನ್ನುವ ಕವಚದಿಂದ ಹೊರತಾಗಿ ಹೆಣ್ಣೊಬ್ಬಳು ನಡೆಯುತ್ತಾಳೆ ಅಂತ ಆದ್ರೆ ಅವಳ ಜೀವನಕ್ಕೆ ಮೌಲ್ಯ ಇಲ್ಲದಾಗ್ತದೆ. ಹೌದು. ಆದ್ದರಿಂದ ನಿನ್ನಗೆ ಅಂತರ್ಗತವಾಗಿರುವ ಸ್ತ್ರೀ ಸ್ವಭಾವ, ಸ್ತ್ರೀಯ ಸೌಶೀಲ್ಯ ನನ್ನ ಮನಸ್ಸನ್ನು ಗೆದ್ದಿದೆಯಾದ್ದರಿಂದಲೇ ನಿನ್ನ ಒಳಗೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನನ್ನ ತಪ ಫಲವನ್ನು ವಿನಿಯೋಗಿಸುವಲ್ಲಿ ನನಗೆ ಸಂಕೋಚ ಇಲ್ಲ, ಕೃಪಣತೆ ಇಲ್ಲ. ನೇರವಾಗಿ ಹೇಳುವಂತ ಹೇಳಿದ್ರೆ ನಾಚಿಕೆ ಅಡ್ಡವಾಗಿ ಉಂಟು. ಒಳ್ಳೆಯದು. ನಾನು ಒಂದು ಗಳಿಗೆ ಕಣ್ಣು ಮುಚ್ಚಿ ನೋಡಿದೆ, ನಿನ್ನ ಮನಸ್ಸಿನಲ್ಲಿ ಮೊಳಕೆಯೊಡೆದು ಲತೆಯಾಗಿ ಮಹಾವೃಕ್ಷವಾಗಿ ಬೆಳೆದು ನಿಂತಿರುವಂತಹ ಆಶೆ ಒಂದಿದೆ. ಹೌದು, ಖಂಡಿತ. ತರಳರನ್ನು ಪಡೆಯಬೇಕನ್ನುವಂತಹ ಆಶೆಯನ್ನು ಅದು ಮಿಡಲಾಗದೆ ಇಲ್ಲಿಗೆ ಬಂದದ್ದಲ್ವ? ಒಂದು ಯೋಗ, ಒಂದು ಮಗು ಬೇಕೇ ಬೇಕನ್ನುವಂತ ಆಶೆ ಖಂಡಿತವಾಗಿ. ಆದ್ರೆ ಏನು ಮಾಡೋಣ ಹೇಳು? ಏನಾಯ್ತು? ನೀನು ಬಂದ ಸಮಯ ಸರಿಯಾಗಲಿಲ್ಲ. ಯಾರು ಹೇಳಿದ್ದು? ನಾನು ಹೇಳಿದ್ದು. ಸಮಯ ಸರಿ ಇಲ್ವಾ? ಅಲ್ಲ, ಸಮಯ ಸರಿ ಇಲ್ಲ ಅಂದ್ರೆ ಅಲ್ಲ, ನೀವು ಹೇಳುವ ಪ್ರಕಾರ ಹೌದು, ಸಮಯ ಸರಿ ಇಲ್ವಾ? ಯಾರಿಗೆ? ಪ್ರದೋಷ ಕಾಲ. ಓ ಹಾಗೆ. ಒಂದು ಪುತ್ರಾಪೇಕ್ಷೆಯನ್ನು ಪ್ರಕಟಿಸಬಹುದಾದಂತಹ ಕಾಲ ಅಲ್ಲ ಅಂದದ್ದು. ಹೌದಾ? ಹಾಗಲ್ಲ. ಈಗ ಮನಸ್ಸಲ್ಲಿ ಆಸೆ ನಿರಿಸಿಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ಬೇಡ ಅಂತ ನೀವು ಹೇಳಿದ್ರು ಕೂಡ ನನ್ನ ಮನಸ್ಸು ಕೇಳಬೇಕಲ್ಲ.
ಹಸಿವಾದಾಗಲೇ ಊಟ ಮಾಡಬೇಕು ಅಂತ ಪ್ರಾಚ್ಯರು ಹೇಳಿದ್ದಾರೆ. ಒಂದು ಹೊತ್ತಿನ ಊಟಕ್ಕಾಗಿ ಗೃಹಸ್ಥನೊಬ್ಬನ ಮನೆಗೆ ಆಗಮಿಸಿದ ಅತಿಥಿಗೆ ಅನ್ನ ಉಡಿಸದೆ ಕಳುಹಿಸಕೂಡದು ಅಲ್ವೇ? ನೀನು ಸಂತಾನಾಪೇಕ್ಷೆಯಿಂದ ಬಂದಿದ್ದೇನೆ. ಅದು ಅಪರಾಧ ಅನ್ನುವಾಗ ನಾನು ಆಡುವುದಿಲ್ಲ. ನಾನು ಅದನ್ನು ಈಡೇರಿಸಬಲ್ಲೆ. ಆದರೆ ಬಂದ ಹೊತ್ತಿನ ಪರಿಣಾಮವಾಗಿ ಏನಾದೀತು ನೀನು ನೋಡಿದೆಯಾ? ಏನಾಯ್ತು? ನೀನು ಬರುವ ಕಾಲಕ್ಕೆ ನಾನು ಇಂದಿನ ಯಜ್ಞದ ಪೂರ್ಣಾಹುತಿಯನ್ನು ಮಾಡುತ್ತಿದ್ದೆ. ಹೌದು. ಹೋಮಕುಂಡದಲ್ಲಿ ಅಗ್ನಿ ಧಗನೆ ಉರಿಯುತ್ತಿದೆ. ಹೌದು. ನಿನಗೆ ಅಂತಹ 2 ಮಕ್ಕಳು ಹುಟ್ಟುತ್ತಾರೆ. ಹೌದಾ? ಕಿಚ್ಚಿನಂತೆ ಉರಿದು ಏನನ್ನು ಹೊಂದಿದರೂ ಸುಟ್ಟು ಸೀಕರಿ ಮಾಡಬಹುದಾದ ಸ್ವಭಾವವುಳ್ಳ 2 ಮಕ್ಕಳು ನಿನಗೆ ಹುಟ್ಟುತ್ತಾರೆ. ಹೌದೇ? ಕುಮಾರ ಅಪೇಕ್ಷೆಯಲ್ಲಿ ಎಲ್ಲಿವರೆಗೆ ಬಂದೆ ಎಂದಾದ್ರೆ ನೀವು ಆಡುವಂತಹ ಮಾತು ಸಮಯ ಸರಿ ಇಲ್ಲ, ಹುಟ್ಟುವಂತಹ ಮಕ್ಕಳು ದುಷ್ಟರಾಗಿ ಹುಟ್ಟುತ್ತಾರೆ ಎನ್ನುವಾಗಿ ಹೇಳ್ತಾ ಇದ್ದೀರಿ. ಇದು ನನ್ನ ಯೋಗವೋ ಭಾಗ್ಯವು ನನಗೆ ಅರ್ಥವಿಸುವುದಕ್ಕೆ ಸಾಧ್ಯವಾಗಿ ಹೋಗಿದೆ. ಹಾಗಂತ ಪುತ್ರಾಪೇಕ್ಷೆಯಲ್ಲಿ ಬಂದದ್ದು ಹೌದು ತಾನೆ. ನಾನು ಆ ಅಪೇಕ್ಷೆಯನ್ನು ಬಿಟ್ಟು ಹೋಗುವುದಕ್ಕೆ ನನ್ನ ಮನಸ್ಸು ಕೇಳ್ತಾ ಇಲ್ಲ. ಒಂದೊಮ್ಮೆಗೆ ನೀವು ಕರುಣಿಸಿದ್ರಿ ಎಂದಾದ್ರೆ, ಆ ಪುತ್ರರು ಹುಟ್ಟಿಕೊಂಡರು ಎಂದಾದ್ರೆ ಅವರನ್ನು ಯಾವ ರೀತಿಯಾಗಿ ಸಲಹಬೇಕೆನ್ನುವ ಹಾಗೆ ನಾನು ತೋಚಿದಾಗಿ ಹೋಗಿದ್ದೇನೆ. ಒಂದೊಮ್ಮೆಗೆ ಹಿಂದುವರೆಗೆ ಹೋದೆ ಎಂದಾದರೆ ನನ್ನ ಮನಸ್ಸಿನ ಆಸೆ ಎನ್ನುವುದು ಹುಸಿಯಾಗಿ ಹೋಗುವುದಿಲ್ವೇ ಹೇಳಿ ಸ್ವಾಮಿ? ಕೈಕಸ ದುಃಖಿಸಬೇಕಾದ ಅಗತ್ಯ ಅಂಜಬೇಕಾದದ್ದಿಲ್ಲ ಅಂಗನ. ಮತ್ತೇನು ಮಾಡುದು ಹೇಳಿ? ಕಾಲೋಹಿ ದುರತಿಕ್ರಮ. ಸಾಯಂ ಸಂಧ್ಯಾ ವೇಳೆಯಲ್ಲಿ, ಯಾಗ ಪೂರ್ಣಾಹುತಿಯ ವೇಳೆಯಲ್ಲಿ, ಯಾಗದ ಅಗ್ನಿ ಧಗಿಸಿ ಉರಿಯುವ ಸಂದರ್ಭದಲ್ಲಿ ಪುತ್ರಾಪೇಕ್ಷೆಯಿಂದ ಬರಬೇಕನ್ನುವುದು ನಿನ್ನ ನಿರ್ಣಯವಾಗಲಿಲ್ಲ. ಖಂಡಿತವಾಗಿ ಅಲ್ವೇ? ಅದು ಕಾಲದ ನಿರ್ಣಯ ಅಲ್ವೇ? ಅದಕ್ಕನುಗುಣವಾಗಿ 2 ಕ್ರೌರ್ಯವೇ ಸ್ವಭಾವವುಳ್ಳ, ರಜತಮ ಸಮ್ಮಿಶ್ರ ಸ್ವಭಾವವೇ ಸಂಪತ್ತಾಗಿ ಉಳ್ಳ ಮಕ್ಕಳು ಹುಟ್ಟಿ ಬರ್ತಾರೆ ಅನ್ನುವಾಗ ನಾನು ಅನುಗ್ರಹ ಮಾಡಿದೆ. ಸಂತೋಷವಾಗಿ. ಆದರೆ ನೀನದನ್ನು ತೀರದ ವೇದನೆಯಿಂದ ಸ್ವೀಕರಿಸಿದೆ. ಹೌದು. ತಾನು ಹೆತ್ತ ಮಕ್ಕಳು ಪರರಿಗೆ ಸಂಕಟವನ್ನು ತಂದೊಡ್ಡುತ್ತಾರೆ ಅನ್ನುವುದು ತಿಳಿದಾಗ ಯಾವ ಹೆತ್ತ ಕರುಳಾದರೂ ವಿಲವಿಲನೆ ಒದ್ದಾಡ್ತದೆ ಅಲ್ವೇ? ನೀನು ಇಲ್ಲಿಗೆ ಆಗಮಿಸಿ ನನ್ನೊಡನೆ ಪುತ್ರಾಪೇಕ್ಷೆಯನ್ನು ಸಂತಾನಾಪೇಕ್ಷೆಯನ್ನು ವಿಸ್ತರಿಸಿಕೊಂಡದ್ದು ಯಾಕೆ? ನಿನಗೆ ಸೌಖ್ಯವನ್ನು ತಂದೊಡ್ಡಬೇಕನ್ನುವ ಕಾರಣಕ್ಕಾಗಿ. ಖಂಡಿತವಾಗಿ ನಿಮ್ಮ ಕುಲ ದೈತ್ಯ ದಾನವ ಕುಲ ಉದ್ಧಾರವಾಗಬೇಕಿರುವಂತಹ ಅಪೇಕ್ಷೆ. ಹಾಗಾದ್ರೆ ನಿನ್ನ ಯೌವನ, ನೀನು ಯಾವನೋ ಒಂದು ಗಂಡನ್ನು ಮದುವೆಯಾಗಿ ಉಣ್ಣಬಹುದಾದಂತಹ ದಾಂಪತ್ಯ ಸುಖ, ಇದೆಲ್ಲವನ್ನು ಮರೆತು ಇದೆಲ್ಲವನ್ನು ತ್ಯಜಿಸಿ ಕೇವಲ ಸಂತಾನಾಪೇಕ್ಷೆಯಿಂದ ನನ್ನ ಸಮ್ಮುಖದಲ್ಲಿ ಕೈ ಮುಗಿದು ನಿಂದದ್ದು ಯಾಕೆ? ನಿಮ್ಮ ಕುಲೋನ್ನತಿಗಾಗಿ, ಕುಲದ ಉದ್ಧಾರವಾಗಬೇಕೆನ್ನುವಂತಹ ನಿನ್ನ ಅಂತರಂಗದಲ್ಲಿರುವ ಇಂತಹ ವ್ಯಾಪ್ತವಾದ ತ್ಯಾಗ ನನ್ನ ಮನಸ್ಸನ್ನು ತಟ್ಟಿಯದು. ಸರಿ. ಅದಕ್ಕನುಗುಣವಾಗಿ ಯಾಗಾಗ್ನಿ ಶಾಂತವಾಗಿದೆ. ಹೌದು. ಇದೇ ರೀತಿಯ ಶಾಂತ ಸ್ವಭಾವವುಳ್ಳ ಸನ್ಮನಸ್ಸುಳ್ಳ ಒಬ್ಬ ಮಗ ನಿನಗೆ 3ನೇಯವನಾಗಿ ಹುಟ್ಟುತ್ತಾನೆ. ಹೌದೇ? ಸಂತೋಷ
ಸಂತೋಷವಾಯ್ತು. ಈಗ ಸಮಾಧಾನ ಆಯ್ತು, ಮನಸ್ಸಿಗೆ ನೆಮ್ಮದಿ ಆಯ್ತು. ಸರಿ. ಹಾಗಂತ ಈಗ 3 ಗಂಡು ಮಕ್ಕಳಾಗಿ ಹೋಯಿತು. ಮನೆಯನ್ನು ಅಥವಾ ಮನವನ್ನು ಬೆಳಬೇಕಾಗಿದ್ರೆ ಹೆಣ್ಣು ಸಂತತಿ ಬೇಕು ಬೇಡುವ ಹೇಳಿ ನೋಡುವ. ಏನಾಯ್ತು ಈಗ? ಅಲ್ಲ ವಿಷಯ ಹೌದು ಅಲ್ಲ, ನಿನಗೆ ಕುಲೋದ್ಧಾರಕ ಬೇಕು ಅಂತ ಹೇಳಿದ್ದೌದು. ಕುಲೋದ್ಧಾರಕ ಬೇಕು ಹೌದು ಎನ್ನುವಾಗಿ ಯೋಚನೆ ಮಾಡಿದ್ದು ಹೌದು. ಆ ಯೋಗ ಭಾಗ್ಯ ನೀವು ಕರುಣಿಸಿ ಕೊಟ್ಟಿದ್ದೀರಿ, ಇಲ್ಲ ಅಂತ ನಾನು ಹೇಳಿ. ನಿಮ್ಮ ಕುಲ ಉದ್ಧಾರ ಮಾಡ್ಲಿಕ್ಕೆ ಅಂತ ಹೇಳಿದ್ದೌದು ಅಲ್ವ? ಹೌದು. ಈಗ ಹೆಣ್ಣು ಹುಟ್ಟಿದ್ರೆ ಇನ್ನೊಂದು ಕುಲಕ್ಕೆ ಕೊಟ್ಟು ಕಳುಹಿಸಬೇಕೋ ಬೇಡ? ಕಳುಹಿಸಿಕೊಡಲೇಬೇಕು. ಉದ್ಧಾರ ಆಗುದು ಯಾವ ಕುಲ? ಆ ಕುಲ ಆ ಕುಲ. ಹಾಗಂತ ಮನೆಯನ್ನು ಮನವನ್ನು ಬೆಳಗಬೇಕಿದ್ರೆ ಹೆಣ್ಣು ಬೇಕೇ ಬೇಕು ತಾನೇ. ಅದೌದು, ಆಕ್ಷೇಪ ಅಲ್ಲ. ಮತ್ತೆ ಹೆಣ್ಣು ಬೇಡ, ಹೆಣ್ಣು ಮಕ್ಕಳು ಬೇಡ ಅನ್ನುವುದೇ ಮೂಲ ಮಂತ್ರವಾಗಿ ಒಂದು ದಾಂಪತ್ಯ ನಡೆಯುತ್ತದೆ ಅಂತ ಆದ್ರೆ ಸಂಸಾರ, ಕುಟುಂಬ, ಪ್ರಪಂಚ ಅಭಿವೃದ್ಧಿ ಆಗುವುದು ಹೇಗೆ ಅಲ್ವೇ? ಅದಕ್ಕಾಗಿ ಹೆಣ್ಣು ಮಗು ಬೇಕೆನ್ನುವ ಹಾಗೆ ಒಂದು ನಿನ್ನ ಅಪೇಕ್ಷೆ. ಕೇಳಿಕೆಯನ್ನು ಕೇಳಿಸಿಕೊಳ್ಳುತ್ತಿರುವ ಕಾಲಕ್ಕೆ ನಾನು ಯಾಗಕುಂಡವನ್ನು ವೀಕ್ಷಿಸಿ. ಏನಾಯ್ತು? ಧಗಧಗನ ಉರಿಯುತ್ತಿತ್ತು, ಹೌದು, ಶಾಂತವಾಗಿ ಕಂಗೊಳಿಸುತ್ತಿತ್ತು. ನಿಜ. ಈಗ ಉರಿ ಅಡಗಿ ಕರಿಖಂಡವಾಗಿ ನಿಂತದೆ. ಯಾಕೆ? ಇದು ಏನನ್ನು ಸೂಚಿಸ್ತದೆ? ಏನು ಸೂಚನೆ? ನಿನಗೆ ಹುಟ್ಟುವ ಹೆಣ್ಣು ಮಗು ಕರ್ಕಶ ಸ್ವಭಾವವುಳ್ಳ, ಕಪ್ಪಾದ ಕೆಂಗಣ್ಣುಳ್ಳ ಕುರೂಪಿಂತ ನಾನು ಹೇಳುದು. ಕಪ್ಪಾದವರು ಚಂದ ಇರ್ತಾರೆ, ಲಕ್ಷಣ ಅಲ್ವಾ? ಕರ್ಕಶವಾದ ಸ್ವಭಾವವುಳ್ಳ ಹೆಣ್ಣು ಮಗು ಆಗ್ತಾಳೆ. ಈಗ ಹೆಣ್ಣು ಮಗು ಹುಟ್ಟುತ್ತಾಳೆ, ಆದ್ರೂ ಸ್ವಲ್ಪ ವ್ಯತ್ಯಾಸ ಉಂಟು. ಹೌದು, ಏನು ಮಾಡೋದಕ್ಕಾಗುವುದಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುವ ಹಾಗೆ ಸುಮ್ಮನೆ ಇರ್ಬೇಕಾಗುತ್ತೆ. ನಾನು ಸಮಾಧಾನ ಆಯ್ತಲ್ಲ? ಈಗ ಸಮಾಧಾನ ಆಯ್ತು, ಸಂತೋಷ ಆಯ್ತು. ನಿನ್ನ ಸೇವೆಯಿಂದ ನಾನು ಸಂತೃಪ್ತನಾಗಿದ್ದೇನೆ. ಕಾಲ ನಿರ್ಣಯದಂತೆ ನಿನ್ನ ಮಕ್ಕಳು ಬೆಳೆಯಲಿ, ಬಾಳಲಿ, ಸುಖವನ್ನು ನಿನಗೆ ತಂದೊಡ್ಡಲಿ. ಅವರ ಪಾಲನೆ ಯಾವ ರೀತಿ ಉಂಟು ಎನ್ನುವ ಹಾಗೆ ನಿರೀಕ್ಷೆ ನಾನು. ಅವರ ಮೇಲೆ ಗಮನ ಇಟ್ಟುಕೋ, ಅವರ ದಾರಿಯನ್ನು ನೇರ್ಪಡಿಸಿ ತಿದ್ದಿ ತೀಡಿ ಜಗತ್ತಿಗೊಂದು ಕೊಡುಗೆ ಮಾಡಿಕೊಡು. ಐಕಸ ಸಂತೋಷ. ಮರೆದ ಶಾಮುಕ ಕುಂಭ ಕರ್ಣರಿರುವ ಪಡೆದೈ
ಪ್ರಪಂಚದ ಬೆಳಕನ್ನು ಕಂಡವರು ನಾವು. ಒಂದೊಮ್ಮೆಗೆ ನಮ್ಮಪ್ಪಯ್ಯ ಯಾಗ ಮಾಡುವಂತಹ ವೇಳೆಯಲ್ಲಿ ಆ ಯಾಗದ ಪೂರ್ಣಾಹುತಿಯ ಸಂದರ್ಭ ನಮ್ಮಮ್ಮ ಹೋದಳಂತೆ. ಹೋಗಿ ಮಕ್ಕಳು ಬೇಕು ಎನ್ನುವ ಹಾಗೆ ಕೇಳಿದಳಂತೆ. ಅವರ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ಯಾಗಕುಂಡದಲ್ಲಿ ಉರಿಯುವಂತಹ ಬೆಂಕಿಯ ಹಾಗೆ ಬೆಂಕಿ ಚೆಂಡುಗಳಾದಂತಹ ನಮ್ಮಿರುವರ ಜನನ ಸಿಡಿಲಮ್ಮರಿಯಂತೆ ಹುಟ್ಟಿಕೊಂಡವರು ನಾವು. ಆದ್ರೆ ಏನು ಮಾಡೋಣ ಹೇಳು? ಕೆಲವರೆಲ್ಲ ಹೇಳುವುದುಂಟು. ಹೇಗೆ ಹೇಗೆ ನಮ್ಮವರೇ ಜಾತಿ ಮಕ್ಕಳು ಹೊಗಳಿದವರಿದ್ದಾರೆ. ಆದ್ರೆ ಹೊಗಳುವುದಕ್ಕಿಂತ ನಮ್ಮನ್ನು ತೆಗಳಿದವರೇ ಇರುವುದೇ ಹೆಚ್ಚಾಗಿದ್ದಾರೆ. ಮುಖದಲ್ಲಿ ಪ್ರಚಾರ ಮಾಡಬೇಕಾದ್ರೆ ಒಳ್ಳೇದು ಮಾಡಿದ್ರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಪ್ರಚಾರ ಮಾಡುವುದಿಲ್ಲ. ಅದೇ ಒಂದು ಸಣ್ಣ ತಪ್ಪು ಮಾಡಿದ್ರು ಪ್ರಚಾರ ಮಾಡುವುದಕ್ಕೆ ಎಷ್ಟು ಜನ ಬೇಕು? ಎಲ್ಲರಂತೆ ಹುಟ್ಟಿಕೊಂಡವರು ನಾವಲ್ಲ. ಎಲ್ಲರೂ ಹುಟ್ಟಿಕೊಳ್ಳುವಾಗ ಹೇಳುವುದೇ ಹೇಗೆ? ಸುಮಾವೃಷ್ಟಿಯನ್ನು ಸುರಿಸಿದ್ರು. ಅವರೊಂದು ಹುಟ್ಟಿದ ಗಳಿಗೆಯೋ ಅವರು ಈ ಮಳೆಗೆ ಮಳೆ ಬರಬೇಕಾದ್ರೆ ಅವರು ಹುಟ್ಟಬೇಕಾಯಿತು. ಆದ್ರೆ ನಾವು ಹಾಗಲ್ಲ. ನಾವು ಹುಟ್ಟಿದ ಕ್ಷಣವೇ ಮಳೆ ಸುರಿಯಿತು. ಯಾವ ಮಳೆ? ಸುಮ್ಮ ಮಳೆ ಅಲ್ಲ, ಬೆಂಕಿಯ ಮಳೆ ಸುರಿಯಿತು. ಈ ಭೂಮಿಯನ್ನು ಹೊತ್ತಂತಹ ಕೂರ್ಮವೇ ಮೇಲೆದ್ದು ಬರುವಂತೆ ಧೂಮಕೇತುಗಳ ಗರ್ಜನೆ ನಾವು ಹುಟ್ಟಿದ ಕ್ಷಣವೇ ಆಗಿದೆ. ಆದ್ರೆ ಪ್ರಪಂಚ ಮುಖದಲ್ಲಿ ನಮ್ಮನ್ನು ಗುರುತಿಸಿಕೊಂಡದ್ದು ಹೇಗೆ? ನಾವು ಹುಟ್ಟಿದ್ದೇ ವಿಶೇಷ ರೀತಿಯಲ್ಲಿ, ಹಾಗೆ ನಮ್ಮ ಹೆಸರು ಕೂಡ ವಿಶೇಷ ರೀತಿಯಲ್ಲಿ ಉಂಟು. ಹೇಗೆ ಅದು? ದಶಮುಖವನ್ನು ಹೊಂದಿದಂತಹ ಕಾರಣ ಪ್ರಪಂಚ ನಿನ್ನನ್ನು ದಶಕಂಠ ಎನ್ನುವ ಹಾಗೆ ಹೌದು ಕೊಂಡಾಡುತ್ತಾ ಇದ್ದಾರೆ. ಇನ್ನು ನಾನು ಕುಂಭಕಾರ್ಥದ ಕಿವಿಯನ್ನು ಹೊಂದಿದ ಕಾರಣ ಕುಂಭಕರ್ಣ ಎನ್ನುವ ಹಾಗೆ ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಇಬ್ಬರೇ ಮಕ್ಕಳ? ಇನ್ನು ಇಬ್ಬರು ಇದ್ದಾರೆ. ಒಬ್ಬ ಇದ್ದಾನೆ ವಿಭೀಷಣ ಎನ್ನುವ ಹಾಗೆ. ಅವ ನಮ್ಮ ಜೊತೆ ಇದ್ದರೂ ಕೂಡ ಇದ್ದರು ಒಂದೇ, ಇಲ್ಲದಿದ್ದರು ಒಂದೇ. ಇನ್ನೊಬ್ಬಳಿದ್ದಾಳೆ ನಮ್ಮ ಪ್ರೀತಿಯ ತಂಗಿ ಶೂರ್ಪಣಖಿ. ನಮ್ಮ ತಂಗಿಯಷ್ಟು ಚಂದ ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳಣ್ಣ? ಆದರೆ ನಾನು ಅದೊಂದು ಯೋಚನೆ ಮಾಡುವುದಲ್ಲ. ಯಾವುದನ್ನು ಬೇಕಾದ್ರೂ ನಾವು ಸಹಿಸಿಕೊಳ್ಳುತ್ತೇವೆ, ಆದ್ರೆ ಈ ಹಸಿವನ್ನು ನಮ್ಮಿಂದ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ತಮ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಯು ಕೂಡ ಜೀವನ ಹೇಗೆ? ಮೊದಲಿಗೆ ಬಾಲ್ಯ, ಆಮೇಲೆ ಯೌವನ, ಆಮೇಲೆ ವೃದ್ಧಾಪ್ಯ. ಆದ್ರೆ ಅವರಂತಲ್ಲ, ನಾವು ಹಾಗಲ್ಲ. ನಮಗೆ ಬಾಲ್ಯ ಅಂದ್ರೆ ಏನಂತ ಗೊತ್ತುಂಟ? ಎಲ್ಲಿಯಾದ್ರೂ ಆಟಕ್ಕೆ ಹೋಗಿದ್ದೇವಾ? ಆಟ ಆಡಿದ್ದೇವಾ? ಇಲ್ಲ. ನಾವು ಹುಟ್ಟಿದ ಕ್ಷಣವೇ ಯೌವನ ಸ್ಥಿತಿಯಲ್ಲಿ ಹುಟ್ಟಿಕೊಂಡವರು ನಾವಿದ್ದೇವೆ. ನಮ್ಮ ತಂದೆ ತಾಯಿಯರ ಭುಜದಷ್ಟು ಎತ್ತರಕ್ಕೆ ನಾವಿದ್ದೇವೆ. ಏ ತಮ್ಮ, ನೀನು ಯಾಕೆ ಸುಮ್ಮನಿದ್ದಿ? ಹಸಿವು ಅಣ್ಣ
ಹೊಟ್ಟೆಗೆ ಹಸಿವು ಎಂಬುದು ಬಂದರೆ ಮತ್ತೆ ಮಾತು ಹೊರಗೆ ಬರುವುದಿಲ್ಲ. ನಾನು ಆಗಲೇ ಯೋಚಿಸುವುದು, ನಾವು ಬಂದು ಇಷ್ಟು ಹೊತ್ತಾದ್ರೂ ಕೂಡ ನಿನಗೆ ಯಾಕೆ ಆ ವಿಷಯ ನೆನಪಾಗ್ಲಿಲ್ಲ ಅಂತ. ನಾನು ಯಾಕೆ ಹೇಳಿದ್ದು, ಯಾಕೆ ಏನಿದ್ದರೂ ಕೂಡ ಈಗ ನಿನ್ನಗಿಂತ ಪ್ರಾಯದಲ್ಲಿ ಸ್ವಲ್ಪ ಒಂದು ಹೆಚ್ಚು ಸಂಗತಿ ಅಲ್ಲ. ಆದ್ರೆ ಒಂದು ವಿಷಯದಲ್ಲಿ ನೀನು ಮುಂದೆ, ನಾನು ಹಿಂದೆ ಅಂತ ಅಲ್ಲ, ನನಗಿಂತ ಮುಂದೆ. ಯಾವುದು? ಹೊಟ್ಟೆ ತುಂಬಾ ಊಟ ಮತ್ತೆ ನಿದ್ದೆ. ಈ ಎರಡು ವಿಷಯದಲ್ಲಿ ಎಲ್ಲಾ ವಿಷಯಕ್ಕಿಂತ ಮೊದಲು ನೀನು. ಅದು ನಾನನ್ನ. ಹಾಗಾಗಿ ಆ ವಿಷಯವನ್ನು ನೀನೇ ಹೇಳಬೇಕೆನ್ನುವ ಹಾಗೆ ನಿರೀಕ್ಷೆಯಲ್ಲಿ ಇದ್ದವರು. ಈಗ ಹಸಿವು ನಿವಾರಣೆ ಆಗ್ಬೇಕಾದ್ರೆ ನಾವು ಇಲ್ಲಿದ್ರೆ ಆಗ್ತದೆ? ಆಗುದಿಲ್ಲ. ಈಗ ಬಂದಂತಹ ಹಸಿವನ್ನು ದೂರ ಮಾಡಬೇಕು. ಅಮ್ಮನಲ್ಲಿ ಹೋಗಿ ಕೇಳಬೇಕು. ಅಣ್ಣ, ಅಮ್ಮನಲ್ಲಿ ಹೋಗಿ ಕೇಳಿದ್ರೆ ಅವು ಕೊಡುವುದಿಲ್ಲ, ಕೊಡ್ತಾರೆ. ಅವರಿಗೆ ಮನಸ್ಸಿಗೆ ನೆಮ್ಮದಿ ಆಗುವಷ್ಟು ಮಾತ್ರ ಕೊಡ್ತಾರೆ. ಅದು ನಮಗೆ ನೆಮ್ಮದಿ ಆಗ್ತದ. ಅವರು ತಿನ್ನುವುದನ್ನು ನಮಗೆ ಕೊಡು. ಅವರು ತಿನ್ನುವುದು ನಮಗೆ ತಿನ್ಲಿಕ್ಕೆ ಆಗ್ತದಾ? ಅದು ಆಗುವುದಿಲ್ಲ. ನಮಗೆ ಬೇಕಾದ್ದು ಏನು? ಸ್ವಲ್ಪ ಏನಾದ್ರೂ ಬಿಸಿ 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 ಜಗಿಲಿಕ್ಕೆ ಸಿಗಬೇಕು. ಜಗಿಲಿಕ್ಕೆ ಸಿಗಬೇಕಾದ್ರೆ ಬಿಸಿ ಬಿಸಿ ಕುಡಿಲಿಕ್ಕೆ ಸಿಗಬೇಕು. ಅದು ಬೇಕೇ ಬೇಕು. ಆಯ್ತು, ಅಮ್ಮನಲ್ಲಿ ಕೇಳಿದ್ರೆ ಕೊಡುವುದಿಲ್ಲ. ಅಪ್ಪ ಬೇಡ. ಈ ಅಪ್ಪನ ವಿಷಯ ಹೇಳಿ ಪ್ರಯೋಜನ ಉಂಟಾ? ಯಾಕಣ್ಣ? ಅಪ್ಪ ಯಾವತ್ತಿದ್ರು ಕೂತೇ ಇರುವುದು. ಅವರು ಹೇಳುವುದು ಯಾವಾಗ? ತಿಂಗಳಲ್ಲಿ ಬೇಡ, ತಿಂಗಳು ಕೂಡ ಪೂರ್ತಿ ಇಲ್ಲ, ಒಂದು 20 ದಿವಸಕ್ಕೊಮ್ಮೆ 22 ದಿವಸಕ್ಕೊಮ್ಮೆ ಹೇಳುದು. ಅಷ್ಟು ದಿನ ಕಾಯುವುದಕ್ಕಾಗ್ಲಿಕ್ಕಿಲ್ಲ. ಕೂತಲ್ಲಿ ಮನ ಮಠ ಬಿಟ್ರೆ ಈ ಮಕ್ಕಳು ಇಷ್ಟು ದೊಡ್ಡವರಾಗಿದ್ದಾರೆ, ಅವರಿಗೆ ಹೊಟ್ಟೆಗೆ ಏನಾದ್ರೂ ಕೊಡಬೇಕು. ಬೇಡ, ತಿನ್ನುವುದಕ್ಕೆ ಕೊಡದಿದ್ರು ಸಹ ಬೇಡ, ಸ್ವಲ್ಪ ಕುಡಿಯುವುದಕ್ಕೇನಾದ್ರೂ ಕೊಡಬೇಕು. ಹಾಗಾದ್ರೂ ನೆಮ್ಮದಿಯಿಂದ ಇರ್ಬೇಕು ಎನ್ನುವ ಹಾಗೆ ಸ್ವಲ್ಪ ಆದ್ರೂ ಯೋಚಿಸ್ತಾರಾ? ಅವರ ಕೂತಲಿಂದ ಹೇಳುದೇ ಇಲ್ಲ. ಹಾಗಾದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗ್ತದಾ? ಇಲ್ಲ ಇಲ್ಲ. ಒಂದು ಕೆಲಸ ಮಾಡುವ. ಹೇಗೆ? ಕಾಣುತ್ತಾ ಇದೆ ಕಾಡು ಪ್ರದೇಶ, ಅಲ್ಲಿ ಹೋಗಿ ಸಿಕ್ಕ ಮೃಗಗಳೆಲ್ಲ ಅಷ್ಟೇ ಸಾಕಾಗುವುದಿಲ್ಲ. ಮತ್ತೊಂದು ವರ್ಗ ಉಂಟು. ಯಾವುದನ್ನ? ಸ್ವಲ್ಪ ಸಂಪಾದನೆ ಆಗ್ಬೇಕಾ, ಒಳ್ಳೆಯ ವಸ್ತು ಸಿಗಬೇಕಾ, ನಾವು ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗಣ್ಣ? ಎಲ್ಲಿಗೆ ಎನ್ನುವ ಹಾಗೆ ನಿರೀಕ್ಷಿಸಿ. ನಾವು ಬ್ರಾಹ್ಮಣರು. ಹೌದು. ನಮ್ಮಲ್ಲಿ ಋಷಿ ಮುನಿಗಳು ಇದ್ದಾರೆ. ಹೌದು. ಬ್ರಾಹ್ಮಣರು ಇದ್ದಾರೆ. ನಾವು ಇಲ್ಲಿಗೆ ಬಂದವರು ಇಬ್ಬರಾದ್ರು, ನಮ್ಮವರೆಲ್ಲರೂ ಅಲ್ಲಿದ್ದಾರೆ. ಎಲ್ಲ ಇದ್ದಾರೆ. ಯಾಕೆ ನಾವು ಇರುವುದು ಲೋಕ ಕಲ್ಯಾಣಕ್ಕಾಗಿ. ಹೌದೌದು. ಯಾಗಯಜ್ಞವನ್ನು ಮಾಡಬೇಕು. ಯಾಗಯಜ್ಞವನ್ನು ಮಾಡಿದ್ರೆ ಏನಾಗ್ತದೆ ಗೊತ್ತುಂಟಾ? ಯಾಗಯಜ್ಞ ಮಾಡಿದ್ರೆ ಏನಾಗ್ತದೆ? ಮಳೆ ಬರ್ತದೆ. ಮಳೆ ಬರ್ತದ? ಹೌದೌದೌದು. ಹಾಗಾದ್ರೆ ಯಾಗ ಮಾಡುದು ಬೇಡ. ಯಾಕೆ? ಯಾಗ ಮಾಡಿ ಮಳೆ ಬಂದ್ರೆ ಕಾರ್ಯಕ್ರಮ ಮಾಡುವವರು ನಮ್ಗೆ ಹೊಡೆಯುವುದಿಲ್ವಾ? ಕಾರ್ಯಕ್ರಮ ಮಾಡುವವರು ಹೊಡೆಯುತ್ತಾರೆ ಅಂತ ಮಳೆ ಬರುದು ಬೇಡ. ಮತ್ತೆ ನೋಡು ಮಾರೆ, ಭೂಮಿಯನ್ನು ನೋಡು, ಮಳೆ ಇಲ್ಲದೆ ಎಷ್ಟು ದಿವಸ ಆಯ್ತು, ಎಲ್ಲ ಹೊಬ್ಬೆಳೆಸಿದ್ದಾರೆ. ಮಳೆ ಬೇಕು. ಹಾಗಾದ್ರೆ ಯಾಗ ಮಾಡುವ. ಯಾಗ ಮಾಡ್ಬೇಕು, ಲೋಕ ಕಲ್ಯಾಣಕ್ಕಾಗಿ ಯಾಗ ಮಾಡ್ಬೇಕು. ಹೌದು. ಇಂದ್ರಾದಿ ಸುಮನಸರಿಗೆ ಅವಿಸನ್ನು ಕೊಟ್ಟರೆ ಅವರು ಸಂತುಷ್ಟರಾಗಿ ಮಳೆಯನ್ನು ಸುರಿಸ್ತಾರೆ. ಅದಕ್ಕಾಗಿ ನಾವು ಯಾಗ ಮಾಡುವುದು. ಸರಿ ಸರಿ. ಯಾಗ ಮಾಡುವುದ ಸಂಕಲ್ಪ ಮಾಡಿದ್ದೇವೆ ಇವತ್ತು, ಅಲ್ವೇ? ಅದಕ್ಕೆ ಸ್ಥಳ ಸುದ್ದಿ ಎಲ್ಲ ಆಗಿದೆ. ಇನ್ನು ಯಾಗ ಮಾಡುದು ಅಂತ ನಿರ್ಧಾರ. ಮತ್ತೆ ಯಾಗ ಮಾಡುವಾಗ ಉಂಟಲ್ಲ, ಮಂತ್ರ ಹೇಳುವಾಗ, ಈ ಮಂತ್ರ ಹೇಳುವಾಗ, ಈ ಕಥೆ ಹೇಳುವಾಗ ಉಪಕಥೆ ಇದ್ದಾಗೆ ಮಂತ್ರ ಹೇಳುವಾಗ ಉಪಮಂತ್ರಗಳೆಲ್ಲ ಇರ್ತದೆ. ಅದೌದು. ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ಸರಿಯಾಗಿ ಯೋಚಿಸಿ ಮಂತ್ರ ಮಾಡಬೇಕು. ಸರಿ ಸರಿ. ನಿನಗೆ ಒಂದು ಕಥೆ ಗೊತ್ತುಂಟಾ? ಯಾವುದು? ಒಂದು ಮನೆಯಲ್ಲಿ ದೊಡ್ಡ ಪೂಜೆ ಇತ್ತು. ಪೂಜೆ ಆಗುವಾಗ ಉಂಟಲ್ಲ, ಅಲ್ಲಿ ತುಂಬಾ ಪೂಜೆ ಮಾಡಿಸುವವರು ತುಂಬಾ ತುಪ್ಪ ತಂದಿಟ್ರು. ಹೌದು. ತುಪ್ಪ ತಂದಿಟ್ಟಾಗ ಪೂಜೆ ಮಾಡುವವರು ನೋಡಿದ್ರು, ತುಪ್ಪವನ್ನು ಸ್ವಲ್ಪ ಕೊಂಡೋಗ್ಬೇಕು ಅಂತ ಆಸೆ ಆಯ್ತು ಅವರಿಗೆ. ನೇರವಾಗಿ ಹೇಳುವಾಗಿಲ್ಲ. ಇಲ್ಲ. ಅದಕ್ಕೆ ಮಗನಲ್ಲಿ ಹೇಳಿದ್ರು, ನೀವು ತುಪ್ಪವನ್ನು ಕೊಂಡೋಗ್ಬೇಕಲ್ಲ. ಹೇಗೆ ಹೇಳಿದ್ರು? ಹೇಳಿದ್ರೆ ಪೂಜೆ ಮಾಡಿಸುವವರಿಗೆ ಗೊತ್ತಾಗಲ್ಲ. ಅದಕ್ಕೆ ಅವರು ಮಂತ್ರದಲ್ಲೇ ಹೇಳಿದ್ದು, ಘೃತಂ ಚೋರಾರೆ ಪೋರ ಘೃತಂ ಚೋರಾರೆ. ಹಾಗಾದ್ರೆ ಏನು? ತುಪ್ಪವನ್ನು ಕದ್ದುಕೊಂಡು ಹೋಗು ಮಗನೇ ಅಂತ. ಓ, ಮಂತ್ರದಲ್ಲಿ. ಅದಕ್ಕೆ ಮಗ ಅದಕ್ಕಿಂತ ದೊಡ್ಡವ, ಅವ ಹೇಗೆ ಏನು ಮಾಡಿದ, ಈಚೆ ನೋಡೋದು ಕೊಂಡೋಗ್ಲಿಕ್ಕೆ ಏನು ಸಿಗ್ಲಿಲ್ಲ. ಅದಕ್ಕೆ ಕೇಳಿದ, ಇತ್ಯಾರೇ ಬೊಪ್ಪ ಇತ್ಯಾರೇ. ಏನಂತ ಹಾಗಂತಾರೆ? ಯಾವುದ್ರಲ್ಲಿ ಕೊಂಡೋಗ್ಲಿ ಅಪ್ಪ, ಯಾವುದ್ರಲ್ಲಿ ಕೊಂಡೋಗ್ಲಿ? ಹಾಗೆ ಕೊಂಡೋಗ್ಲಿಕ್ಕೆ ಏನಾದ್ರೂ ತಂದಿಟ್ಟಿದ್ದಾರಾ? ಇಲ್ಲ ಇಲ್ಲ. ಇಲ್ವಲ್ಲ? ಹೌದಲ್ಲ, ಪಾತ್ರೆ ಬೇಕಲ್ಲ. ಅದಕ್ಕೆ ಆಚೆ ಈಚೆ ನೋಡುವಾಗ ಇದು ಕಲಶಕ್ಕೆ ಮಣ್ಣಿನ ಪಾತ್ರೆ ಎಲ್ಲ ತಂದಿದ್ರು. ದೊಡ್ಡ ವಾಡಿಕೆ, ಹೊಸ ಪಾತ್ರೆ, ಸಂದು. ಹೌದೌದು. ಅದಕ್ಕೆ ಅಪ್ಪ ಮಂತ್ರದಲ್ಲಿ ಹೇಳಿದ್ರು, ನವ ಬುಡುಕ್ಲಾಂತ್ರೆ ಪೋರ ನವ ಬುಡುಕ್ಲಾಂತ್ರೆ. ಹಾಗಾದ್ರೆ ಮಣ್ಣಿನ ಹೊಸ ಮಡಕೆ ಉಂಟು, ಅದರಲ್ಲಿ ಕೊಂಡೋಗ ಮಗನಿಗೆ. ಹಾಗೆ ಮಗನಿಗೆ ಮತ್ತೊಂದು ಸಂಶಯ, ಹೊಸತ್ರಲ್ಲಿ ಕೊಂಡ್ರೆ ಏನಾಗ್ತದೆ ಅಂತ. ಅದಕ್ಕೆ ಮಗ ಕೇಳಿದ, ಗೀರ್ಲ್ಯಾರೆ ಬೊಪ್ಪ ಗೀರ್ಲ್ಯಾರೆ. ಕುಡಿತದೆ ಅಂತ. ಹೀರ್ಕೊಳ್ತದೆ. ಹೀರ್ಕೊಳ್ತದೆ ಅಂತ.
ಅದಕ್ಕೆ ತಂದೆಗೆ ಬಿಸಿ ಆಯ್ತು. ಗೀರ್ಲಾರು ಗೀರ್ಲಿ ಊರ್ಲಾರು ಊರ್ಲಿ ಜೇವಂತ ಅವ್ರೆ ಒಮ್ಮೆ ಕೊಂಡು ಹಾಗೆ ಮಂತ್ರ. ಹೌದು ಮಂತ್ರ. ಅದಕ್ಕೆ ಮಂತ್ರದಲ್ಲೆಲ್ಲ ಹೇಳ್ಬೇಕು. ಏನು ತಪ್ಪು ಮಂತ್ರ ಆದ್ರೂ ಅದು ಮನೆಯವರಿಗೆ ಗೊತ್ತಾಗಬಾರ್ದು, ಪೂಜೆ ಮಾಡಿಸುವವರಿಗೆ ಗೊತ್ತಾಗುದು, ಅರ್ಥ ಸಾಗಲಿ. ಮತ್ತೊಂದು ಸಂಗತಿ ಮಗ, ನಾವು ಪೂಜೆ ಮಾಡುದು ಮಾತ್ರ, ಮಂತ್ರವನ್ನು ಯಾರು ಕೇಳುವವರಿಲ್ಲ. ಮೊನ್ನೆಂದು ನಾನು ಸತ್ಯನಾರಾಯಣ ಪೂಜೆ ಮಾಡ್ಲಿಕ್ಕೆ ಹೋದೆ. ಅಲ್ಲಿ ಪೂಜೆ ಮಾಡ್ತಾ ಇದ್ದೇನೆ, ಮುಂದಿನಿಂದ ಇಬ್ರು ಹೆಂಗಸರು ಹೇಳಿದ್ರು. ಅವಳು ನೋಡಿದ್ರು, ಕಿವಿ ನೋಡಿದ್ರು, ನಿನ್ನ ಕಿವಿದು ಸಂತೆತ್ತ ಬಂಗಾರ ತಲ್ಲವಾ. ಓ, ಪೂಜೆಗೆ ಬಂದವರಿಗೆ ಅದು ಬೇಕಾ ಮಗ? ಹೌದು, ಅದೆಲ್ಲ ಬೇಕಾ ಪೂಜೆಗೆ ಬಂದವರು? ಪೂಜೆಯವರಿಗೆ ಬಂದು ಮಂತ್ರ ಹೇಳಿದ್ರ ಮತ್ತೊಂದು ಹೆಂಗಸು ಕೇಳುದು, ನೀನು ಒಬ್ಬಳೆ ಬಂದ ನಿನ್ನ ಗಂಡ ಬರ್ಲಿಲ್ವಾ? ಅವರು ಪೂಜೆಗೆ ಬಂದದ್ದು ಎಲ್ಲಿಗೆ ಬಂದದ್ದು? ಹೌದಲ್ಲ. ಮತ್ತೊಂದು ನನಗೆ ಸಂತೋಷದ ವಿಷಯ, ಒಬ್ಬ ಪ್ರಸಾದ ತಗೊಳ್ಳಿಕ್ಕೆ 4 ಸಾರಿ ಬಂದಿದ್ದ. ಓ, ನಾನು ಅದಕ್ಕೆ ಕರೆದು ಕೇಳಿದೆ, ಮಗನೇ ನಿನಗೆ ದೇವರಂದ್ರೆ ಅಷ್ಟು ಭಕ್ತಿ ಅಂತ ಕೇಳಿದೆ. ಸತ್ಯನಾರಾಯಣ ಪೂಜೆಯಲ್ಲಿ ಹೌದು. ಅದಕ್ಕೆ ಅವ ಹೇಳಿದ್ದೇನು ಗೊತ್ತಿಲ್ಲ, ನನಗೆ ದೇವರಂದ್ರೆ ಅಂತ ಭಕ್ತಿ ಏನು ಇಲ್ಲ, ಸಪಥ ಒಳ್ಳೆದಾಗಿದೆ, ಅದಕ್ಕೆ ಗಡಿ ಗಡಿ ಓ, ಭಕ್ತಿಯಲ್ಲಿ ಅಲ್ಲ ಸಪಥಕ್ಕೆ. ಎಲ್ಲರೂ ಏನಿಲ್ಲ, ಮಂತ್ರವಿಲ್ಲ, ಏನಿಲ್ಲ, ಯಾರು ಪೂಜೆಯನ್ನು ಕೇಳುವವರಿಗೆ ಗತಿ ಇಲ್ಲ. ಆಯ್ತು ಮಗನೇ, ನೀನು ದೀಕ್ಷಾಬದ್ಧನಾಗಿ ಕೂತ್ಕೋ. ಮೊದಲಾಗಿ ಗಣಪತಿ ಸ್ತುತಿ ಮಾಡಬೇಕು, ವಿಘ್ನವರದಾಗಿ. ಗಜಾನನಂ ಗಣಾದಿ ಸೇವಿತಂ ಅಪಿಸ್ತಜಂ ಉಪಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮ್ಮ ನಿರೀಕ್ಷೆ ಇದ್ದದ್ದು ಇದೇ ನಿರೀಕ್ಷೆಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಸಹಸ್ರಾರು ಮಂದಿ ಬ್ರಾಹ್ಮಣರು, ತಲೆಯಲ್ಲಿ ಜುಟ್ಟು, ಹಣೆಯಲ್ಲಿ ಬೊಟ್ಟು, ಕೈಯಲ್ಲಿ ದರ್ಬೆಯ ಕಟ್ಟು, ಇದು ಇವರ ಗುಟ್ಟು. ಯಾಕೆ ಗುಟ್ಟು ಅಂತ ಹೇಳಿದೆ? ಸರಿಯಾಗಿ ಒಮ್ಮೆ ಕಿವಿ ಕೊಡು. ಮೊದಲಿನ 2 ಅಕ್ಷರ ಮಾತ್ರ ಅರ್ಥ ಆಗ್ತದೆ, ಉಳಿದದ್ದು ಏನಾದ್ರೂ ಅರ್ಥ ಆಗ್ತದ? ನಮ್ಮಮ್ಮ ಬಿಟ್ರೆ ಬೇರೆ ವಿಷಯವೇ ಇಲ್ಲ. ಅವನ್ ನೋಡು, ಮಮ್ಮ ಅದಕ್ಕಿಂತ ಮುಂದೆ ಹೋಗುದೇ ಇಲ್ಲ. ಮುನಿಗಳ ತಪ್ಪಕ್ಕೋ ಮಾಡ್ಬೋದು ಇಲ್ಲಿ. ನೋಡಿದೀಯಾ, ಇವರಿಗೆ ತಲೆ ಸರಿ ಉಂಟಾ? ಪಾಪ ಹೊಟ್ಟೆಗೆ ಹಿಟ್ಟಿಲ್ಲದೆ ನರಳಿ ಒದ್ದಾಡಿರುವವರು ಎಷ್ಟೋ ಮಂದಿ ಇದ್ದಾರೆ. ಆದ್ರೆ ಇವರಿಗೆ ಅದು ಗೊಡವೇ ಇಲ್ಲ. ಸುವಸ್ತುಗಳನ್ನು ಬೆಂಕಿಗೆ ಆಹುತಿ ಮಾಡ್ತಾ ಇದ್ದಾರೆ. ತುಪ್ಪ, ಈ ತುಪ್ಪದ ಬೆಲೆ ಇವರಿಗೆ ಗೊತ್ತುಂಟ? ನೋಡುವಾಗ ತಿನ್ನಬೇಕೆನ್ನುವ ಹಾಗೆ ಮನಸ್ಸಾಗುತ್ತದೆ. ಇವರು ಮನೆಯಿಂದ ತಂದದ್ದು ತುಪ್ಪ ಅಲ್ಲ, ಮತ್ತೆ ಎಲ್ಲಿಯೋ ಧರ್ಮಕ್ಕೆ ಸಿಕ್ಕಿದ ತುಪ್ಪವನ್ನು ತಂದು ಯಾಗಕ್ಕೆ ಆಹುತಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಾಯಲ್ಲಿ
ಏನು ಹೇಳುತ್ತಾ ಇದ್ದಾರಲ್ಲ. ಇವರು ಇವತ್ತೇ ಇವರ ಮಂತ್ರ ಕೊನೆಯಾಗಬೇಕು. ಹೌದಣ್ಣ. ಜನ್ಮ ಕಾಲದಲ್ಲಿ ಮಂತ್ರ ಬರಬಾರ್ದು. ಹೀಗೆ ಬಿಡುವುದಕ್ಕಾಗುತ್ತದ? ಇವರ ನಾಲಗೆ ಉಂಟಲ್ಲ, ನಾಲಗೆಯನ್ನು 4 ತುಂಡು ಮಾಡಿ ಸ್ವಲ್ಪ ಮೆಣಸಿನ ಹುಡಿಯನ್ನು ಸೇರಿಸಿ ಎಣ್ಣೆಗೆ ಬಿಟ್ಟು 4 ದಿವಸ ಕಳೆದು ತಿನ್ನಬೇಕು. ಬಾಯಲ್ಲಿ ನೀರು ಬರುತ್ತಾ ಉಂಟಣ್ಣ. ರುಚಿಯೇ ಬೇರೆ. ಅವನ ನೋಡು, ಜೀವದಲ್ಲಿ ಏನಾದ್ರೂ ಉಂಟಾ? ಈ ಶರೀರದಲ್ಲಿ ಏನಾದ್ರೂ ಲಾಭ ಆಗುದುಂಟಾ? ಎಲುಬು ಒಂದು ಲಾಭ ಬಿಟ್ರೆ ಬೇರೆ ಏನೂ ಸಿಗ್ಲಿಕ್ಕಿಲ್ಲ. ಸ್ವಲ್ಪ ಲಾಭ ಆಗುವುದಿದ್ರೆ ಇವನಿಂದ ಮಾತ್ರ. ಬಹುಶಃ ಇವ ಏನೋ ಬಾಯಲ್ಲಿ ಹಾಕೊಂಡು ಆಗ್ಲೇ ಬಂದಿದ್ದಾನೆ, ಜಗಿತಾ ಇದ್ದಾನೆ, ಮಾತಾಡುವುದಲ್ಲ, ನೆಲಕ್ಕೆ ಬಡಿಯುವುದೇ. ಕೊಂದ್ರೆ ಸುಮ್ಮನೆ ಅಪಪ್ರಚಾರ ಮಾಡುವವರು ತುಂಬಾ ಜನ ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಬದುಕ್ಲಿ, ಆದ್ರೆ ನಮಗೆ ಬೇಕಾದ್ದು ಮಾಡಬಾರ್ದು. ಆ ಕೆಲಸವನ್ನೇ ನಿಲ್ಲಿಸಿದ್ದೇವೆ. ಪ್ರಾಣ ಭೀತಿಯಿಂದ ಓಡಿ ಹೋಗಿದ್ದಾರೆ. ಮುಂದೆ ಏನು ಮಾಡಬೇಕು? ದುರುಡರಾರ್ಬಡೆಯಿಂದ ಹಲವರು ಬಾಯ್ ಬಿಡುತ್ತೋದರಿ ಹರಿಯೇ ರಕ್ಷಿಸು ನಮ್ಮ ಕೂಳರು ನಿಲಲೀಸಲಿಲ್ಲಿ ಪರಮಾಗ್ನಿ ಗೋತ್ರ ಕೆಡಿಸುವರು ಎನ್ನುತ್ತನ ತೆರದಿ ದಿಗ್ಗತೆ ಕೈಯಲವರು ದುರುಳರಾರ್ಬಡೆಯಿಂದಲವರು ಶ್ರೀಹರಿ ಬದುಕಲಿಕ್ಕೆ ಕಷ್ಟ ಆಗಿದೆ, ಬದುಕಲಿಕ್ಕೆ ಕಷ್ಟ ಆಗಿದೆ. ಒಬ್ಬ ಕತ್ತಿಯನ್ನು ತೆಗೆದು ಹೊಟ್ಟೆಗೆ ಅಂತ ಹಾಕಿದ್ದು, ಅಯ್ಯೋ ಅದು ಬದಿಯಲ್ಲಿ ಹೋಯ್ತು. ಸಾಯ್ತಿದ್ದೆ ನಾನು. ಏನು ಮಾಡುವುದು? ಕತ್ತಿ ಹರಿತಾ ಉಂಟು ಮಾಡಿ ತರುವಾಗಲೇ ಹರಿತಾ ಇಲ್ಲ ಅಂತ ನನಗೆ ತಿಕ್ಕಿದ. ಇನ್ಯಾದ್ರೂ ಇರ್ಲಿ ದೇವ್ರೆ, ಬದುಕಲಿಕ್ಕೆ ಕಷ್ಟ. ಯಾಕ ಯಜ್ಞವನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ. ರಿಂದ ನಾವು ಬಾಧೆಗೊಳಪಟ್ಟವರು. ಈಗ ನಾವು ನಿರಾಶ್ರಿತರು. ನಮಗೆ ಆಶ್ರಯ ಬೇಕು. ಆಶ್ರಯ ಬೇಕಲ್ಲ. ಇವರಿಂದ ಬದುಕುವುದು ಹೇಗೆ ಯೋಚನೆ ಮಾಡಿದ್ರೆ ದಾರಿ ಒಂದೇ. ಹರಿ, ನೀನೇ ನಮ್ಮನ್ನು ಕಾಪಾಡಬೇಕು, ಕಾಪಾಡಬೇಕು ಸ್ವಾಮಿ, ನೀನೇ ಕಾಪಾಡಬೇಕು. ದಾರಿ ಉಂಟು. ಅವರಮ್ಮ ಅಮ್ಮನಲ್ಲಿ ಹೋಗಿ ಅಮ್ಮನೇ ಅಲ್ಲಿ ಹೋಗಿ ಹೋಗೋಣ. ತದನಂತರದಲ್ಲಿ ತಾಪಸವಧುಗಳು ಮನನೊಂದು ಮರುಗಿ ಬಯ್ಯುತ್ತ ವಿಧಿಯೋ ಒದಗಿಲಿ ಕೈ ಕಸೆ ಬಳಿಗೈದಿದರು. ಅಮ್ಮ ಓ ಇಲ್ಲ ಯಾವುದಿಲ್ಲ, ಯಾವುದೂ ಇಲ್ಲ, ಎಲ್ಲವೂ ಏನಿಲ್ಲ. ಮಾತಲಾಲಿಸಿ ಕೇಳಮ್ಮ, ನಾ ಬಡವರಿನ್ಯಾತರ ಬಾಳ್ವೆಯಮ್ಮ.
ಕಾಪಾಡಬೇಕು. ನಾನು ಕಾಪಾಡಬೇಕು. ಹೌದಮ್ಮ. ಏನಾಯ್ತು? ನೀವಲ್ಲದೆ ನಮಗೆ ಬೇರೆ ಯಾರು ಗತಿ ಇಲ್ಲ. ಅಲ್ಲ, ಓ, ನಾಲಿಗೆ ತಡವರಿಸ್ತಾ ಉಂಟು, ಮೈ ಕಂಪಿಸ್ತಾ ಉಂಟು. ಯಾವುದೊಂದು ವಿಚಾರ ಹೇಳಬೇಕೆನ್ನುವಾಗ ಇಲ್ಲಿವರೆಗೆ ಓಡೋಡಿಕೊಂಡು ಬಂದಿರೋ ಸ್ಪಷ್ಟವಾಗಿ ಉಂಟು. ಸದ್ಯಕ್ಕೆ ಆದ್ರೆ ಯಾರ ವಿಚಾರ, ಏನು ವಿಚಾರ ಅಂತ ಅರಿವಿಗೆ ಬರ್ತಾ ಇಲ್ಲ ನನಗೆ. ಅಮ್ಮ, ಏನು? ನಮಗೆ ಸದ್ಯಕ್ಕೆ ಗತಿಯೂ ಇಲ್ಲ ಮತಿಯೂ ಇಲ್ಲ ಎಂಬಂತಾಗಿದೆ. ಅಲ್ಲ, ಯಾಕೆ? ಯಾರಿಗೆ ಗತಿ ಇಲ್ಲ, ಯಾರಿಗೆ ಮತಿ ಇಲ್ಲ? ನಾವು ಋಷಿಮುನಿಗಳಮ್ಮ. ಹೌದು. ನಮ್ಮೊಟ್ಟಿಗೆ ಬ್ರಾಹ್ಮಣರೆಲ್ಲರೂ ಇದ್ದಾರೆ. ಹೌದು. ಯಾಗ ಯಜ್ಞವನ್ನು ಮಾಡುವವರು ನಾವು. ಅದು ನಿಮ್ಮ ಕಾಯಕ. ಲೋಕ ಕಲ್ಯಾಣವನ್ನೇ ಬಯಸುವವರು ನಾವು ಅಲ್ವೇ? ಇಷ್ಟರ ತನಕ ಸಾಂಗವಾಗಿ ಲೋಕ ಕಲ್ಯಾಣ ನಡೆಯುತ್ತಾ ಇತ್ತು, ಯಾಗ ಯಜ್ಞ ನಡೆಯುತ್ತಾ ಇತ್ತು. ಸರಿ. ಇನ್ನಿಲ್ಲ ಅಮ್ಮ. ಯಾಕಿಲ್ಲ? ಇನ್ನಿಲ್ಲ. ಏನಾಯ್ತು? ಇಬ್ಬರು ಹುಡುಗರು ಅವರು ಮಾಡ್ತಾರೆ ಇನ್ನು ಯಾಗ. ಮತ್ತೆ ಅವರು ಯಾಗ ಮಾಡುದಲ್ಲ, ಅವರು ಕರ್ಮ ಮಾಡುದು. ಯಾಕೆ? ಏಕೆ ನಮ್ಮ ಯಾಗ ಯಜ್ಞ ಮಾಡುವಾಗ ಯಜ್ಞ ಕುಂಡಕ್ಕೆ ಬಂದು ತುಳಿಯುವುದು, ಬೆಂಕಿಗೆ ಯಜ್ಞ ಕುಂಡಕ್ಕೆ ಬಂದು ತುಳಿತಾ ಇದ್ದಾರೆ. ಹೌದಮ್ಮ. ಇಬ್ಬರು ಹುಡುಗರು. ಅಮ್ಮ ನೋಡಿ, ಏನಾಯ್ತು? ಬ್ರಾಹ್ಮಣರಾದ ನಮ್ಮಲ್ಲಿ ಯಜ್ಞೋಪವೀತ ಬೇಕಿತ್ತು. ಜನ್ನದಾರ ಕಾಣಿಸ್ತಾ ಇಲ್ಲ. ಯಜ್ಞೋಪವೀತಂ ಪರಮ ಪವಿತ್ರಂ ಅಂತ ಹೇಳ್ತಾರೆ. ಹೌದು. ನಮ್ಮ ಯಜ್ಞೋಪವೀತವನ್ನು ಹರಿದು ಬಿಸಾಡಿಬಿಟ್ಟಮ್ಮ. ಹರಿದು ಹಾಕಿದ್ರಿ? ಹೌದೌದು. 4-5 ಇತ್ತು ದ್ರಾಕ್ಷಿಯ ಮಾಲೆ. ಯಾವುದು? ಇದು ಅದು ರುದ್ರಾಕ್ಷಿ ಮಾಲೆ. ಹೌದಮ್ಮ. ಹೌದು. ಅದು ಇಲ್ಲ, ಎಲ್ಲ ಕಡಿದು ಬಿಸಾಡಿದ. ಹೌದು. ಇನ್ನು ಕೊಟ್ಟವರಲ್ಲಿ ಬೈತಾರೆ ಮತ್ತೆ. ಹೌದೇ? ಹೌದಮ್ಮ. ದೇವತೆಗಳೇ ಕೊಟ್ಟದ್ದು ನಿಮಗೆ. ಹೌದು ಅಮ್ಮ. ಏನು? ಆ ಇಬ್ಬರು ಯುವಕರಿಂದ ನಮ್ಮಂತ ಋಷಿಮುನಿಗಳಿಗೆ ಬ್ರಾಹ್ಮಣರಿಗೆ ಬದುಕುವುದಕ್ಕೆ ಕಷ್ಟವಾಗಿದೆ. ಆದ್ರಿಂದ ನೀವೇ ಕಷ್ಟವನ್ನು ಪರಿಹಾರ. ಇಬ್ಬರು ಯುವಕರು ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ಅಮ್ಮ, ಯಾರು? ಸದ್ಯಕ್ಕೆ ಇಲ್ಲಿ ಯುವಕರು ಬೇರೆ ಯಾರು ಇಲ್ಲ. ಇಷ್ಟು ಉಪದ್ರ ಮಾಡೋರಿದ್ರೆ ನಿಮ್ಮವರೇ ಇರ್ಬೇಕು. ನಮ್ಮವರೇ? ನಿಮ್ಮ ಮಕ್ಕಳು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವರೇ? ಹೌದೌದು. ಹಾಗಿದ್ರೆ ನಿಮ್ಮ ಮಗ ಇದ್ದಾನಲ್ಲ ದಶಕುಂಠ. ದಶಕಂಠ? ದಶಕಂಠ. ಹೌದು. ಇನ್ನೊಬ್ಬ ಕುಂಬಾರ ದೊಡ್ಡ ಕಿವಿಯವ ಕುಂಭಕರ್ಣ. ಹೌದೌದು ಅಮ್ಮ. ಅವರೇ ಬಂದು ನಮಗೆ ಉಪಟಳವನ್ನು ಕೊಡ್ತಾ ಇದ್ದಾರೆ. ಈಗ ನಾವು ಇಲ್ಲಿದ್ದೆ ಅಂತ ಗೊತ್ತಾದ್ರೆ ಇಲ್ಲಿಗೆ ಬರ್ತಾರೆ. ಮುಂದಿ ಮಕ್ಕಳ ಬಾಧೆಯಂ ನಿಲ್ಲಿಸುವೆ, ಪಿಂದಾದುದಂ ಮರೆಯಿರಿ, ತದ್ವನದಿ ನಿಸ್ಸಂದೇಹದಿಂದಲ್ಲಿರಿ. ನಿಮ್ಮ ಮಾತು ಕೇಳುವಾಗ ಆಶ್ಚರ್ಯವಾಗ್ತಾ ಉಂಟು. ಯಾಕಮ್ಮ? ನನ್ನ ಮಕ್ಕಳು. ಹೌದು. ದಶಕಂಠ ಹಾಗೂ ಕುಂಭಶ್ರವಣ ಉಪಟಳವನ್ನು ಕೊಡ್ತಾ ಇದ್ದಾರೆ. ಹೌದಮ್ಮ. ಯಜ್ಞ ಯಾಗಾದಿಗಳು ನಡೆಸುವುದಕ್ಕೆ ಅಡ್ಡಿಯಾಗಿದ್ದಾರೆ. ಹೌದೌದು. ಚಿಂತಿಸಬೇಡಿ, ಮರೆತು ಬೇಡಿ. ಯಾವುದನ್ನು? ಎಲ್ಲವನ್ನು ಮರೆತು ಬೇಡಿ. ಹಾಗಲ್ಲ, ಇಷ್ಟವರೆಗೆ ಕೊಟ್ಟಂತಹ ಕಷ್ಟಗಳನ್ನೆಲ್ಲ ಮರೆತು ಬಿಡಿ ಎನ್ನುವಾಗಿ ನಾನು ಹೇಳಿ. ಇನ್ನು ಕಷ್ಟ ಇಲ್ಲ ಅಲ್ವಾ? ಖಂಡಿತವಾಗಿ ಇನ್ನೂ ಕಷ್ಟ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಮ್ಮ? ಯಾಕಂತ ಹೇಳಿದ್ರೆ, ನೀವು ದೂರನ್ನು ತಂದುಕೊಟ್ಟದ್ದು ಯಾರ ಬಳಿಗೆ? ತಾಯಿಯಾದಳು ಬಳಿಗೆ. ಮಕ್ಕಳಿಗೆ ಸರಿಯಂತಹ ಉಪದೇಶವನ್ನು ಮಾಡಿ, ನಿಮಗೆ ಉಪಟಳ ಕೊಡದಂತಹ ರೀತಿಯಲ್ಲಿ, ಲೋಕ ಕಲ್ಯಾಣವಾಗುವಂತಹ ರೀತಿಯಲ್ಲಿ ಅವರಿಗೆ ಸರಿಯಂತಹ ಮಾರ್ಗದರ್ಶನ ನಾನು ಕೊಡ್ತೇನೆ. ಹಾಗಾಗಿ ನೀವು ಕಾಡನ್ನು ಸೇರಬೇಕು. ಅಷ್ಟು ಮಾತ್ರವಲ್ಲ, ದಿನನಿತ್ಯವಂತೆ ಮಾಡುವಂತಹ ಯಜ್ಞ ಯಾಗಾದಿಗಳು ಸಾಂಗವಾಗಿ ನಡೆಯಬೇಕೆನ್ನುವುದೇ ನನ್ನ ಆಶಯವಾಗಿದೆ. ನಿಶ್ಚಿತದಿಂದ ಹೋಗಿ ನೀವು ಮುಂದಿನ ವ್ಯವಸ್ಥೆ ನಾನು ಮಾಡ್ತೇನೆ. ಏನು ಮಾಡುವುದು? ಸರಿಯಂತಹ ದಾರಿಯನ್ನು ಸೂಚಿಸಬೇಕಾಗಿದ್ದರೆ ಮಕ್ಕಳನ್ನು ಕರಿಬೇಕಲ್ವೇ? ಸರಿ. ಮಕ್ಕಳ ದಶಕಂಠ ಕುಂಭಶ್ರವಣಕ್ಕೆ ಬನ್ನಿ. ಮಕ್ಕಳೇ, ಹೊಂದಿಸಿಕೊಳ್ಳುತ್ತಾ ಇದ್ದೇವೆ. ಏನು ಮಕ್ಕಳೇ? ಏನಮ್ಮ? ಎಲ್ಲಿಗೆ ಹೋದವರು ನೀವು? ನಾವು ಹೋಗುವುದೆಲ್ಲಿಗೆ? ಸ್ವಲ್ಪ ತಿರುಗಾಟ ಮಾಡ್ಬೇಕು ಅಂತ ಮನಸ್ಸಾಯ್ತು. ಅಲ್ಲ, ಹಾಗೆ ತಿರುಗಾಟ ಮಾಡಿ 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 ಸ್ವಲ್ಪ ಆಯಾಸ ಆಯ್ತು. ಅಲ್ಲ, ಹಾಗೆ ವಿಶ್ರಾಂತಿಯಲ್ಲಿದ್ದೇವೆ. ತಿರುಗಾಟ ಮಾಡಬೇಕಿದ್ರೆ ನಮ್ಮಲ್ಲಿ ಏನಾದ್ರು ಸಮಸ್ಯೆ ಅನ್ನೋದು ಬೇಕಾಗ್ತದೆ, ಕೊರತೆ ಅನ್ನೋದು ಬೇಕಾಗ್ತದೆ. ನಮಗೆ ಕೊರತೆ ಇರುವುದು ಒಂದು, ಆ ಕೊರತೆಯನ್ನು ಕಡಿಮೆ ಮಾಡುವುದಕ್ಕಾಗಿಯೇ ತಿರುಗಾಟ ಮಾಡಿ. ಇಷ್ಟವರೆಗೆ ತಾಯಿಯಾಗಿ ಮಕ್ಕಳಾದಂತಹ ನಿಮಗೆ ಯಾವುದೇ ರೀತಿಯ ಕುಂದು ಕೊರತೆಯನ್ನು ಮಾಡಿದವಳು ನಾನಲ್ಲ. ಕಾಲ ಕಾಲಕ್ಕೆ ಯಾವುದೆಲ್ಲ ಬೇಕು ಅದನ್ನು ಒದಗಿಸಿಕೊಟ್ಟವಳೆ ನಾನೇ. ಸರಿ ಅಮ್ಮ, ಏನು ನೀನೇನೋ ನಮಗೆ ಬೇಕಾದುದನ್ನೆಲ್ಲ ಕೊಟ್ಟಿದ್ದಿ, ಆದ್ರೆ ಅದು ನಮಗೆ ಸಾಕಾಗುದಿಲ್ಲ ಅಲ್ಲ? ಸಾಕಾಗುದಿಲ್ಲ. ಹಾಗಾಗಿ ನಾವೇ ಒಂದು ತೀರ್ಮಾನ ಮಾಡಿದ್ವಿ. ಏನು? ಪಾಪ ತಾಯಿಗೆ ಎಷ್ಟು ಕೊಡುವುದು, ಮಕ್ಕಳಾದ್ರೂ ಮಕ್ಕಳಾಗಿ ನಾವು ಸ್ವಲ್ಪ ಮುಂದುವರಿದ್ರೆ ಏನು? ಹೌದು, ಮತ್ತೆ ತಾಯಿಗೆ ಕಷ್ಟವನ್ನು ಕೊಡಬಾರದು ಎನ್ನುವಂತಹ ಕಾರಣಕ್ಕಾಗಿ ನೀವು ಮಕ್ಕಳಾಗಿ ಮುಂದುವರಿದದ್ದು ಹೌದು. ಆದ್ರೆ ಒಂದು, ಮಕ್ಕಳಾಗಿ ಮುಂದುವರೆದಂತಹ ಕಾಯಕ ಯಾವ ರೀತಿಯಾಗಿ ಉಂಟು ಎನ್ನುವ ಹಾಗೆ ಸರಿಯಾಗಿ ಯೋಚನೆ ಮಾಡಬೇಕಾಗ್ತದೆ ನಾವು. ಅಮ್ಮ, ಏನು? ನಿಮ್ಮ ಮುಖವನ್ನು ನೋಡಿದ್ರೆ ಏನೋ ಒಂದು ಯೋಚನೆ ನಿಮ್ಮ ತಲೆಯಲ್ಲಿ ಇದ್ದ ಹಾಗೆ ಕಾಣುತ್ತದೆ. ಖಂಡಿತವಾಗಿ ಯೋಚನೆ ಉಂಟು. ಏನಮ್ಮ? ಈಗಷ್ಟೇ ಬ್ರಾಹ್ಮಣರು ಬಂದು ಹೋಗಿದ್ದಾರೆ ಇಲ್ಲಿಗೆ. ಬ್ರಾಹ್ಮಣರು? ಹೌದು. ಸ್ವರ ಯಾಕೆ ಏರಿಸುವುದು? ಅಲ್ಲ, ಬ್ರಾಹ್ಮಣರಲ್ವಾ? ಹೌದು. ಏನಂತ ಅವರಿಗೆ? ಯಾಕೆ ಬರಬಾರ್ದಾ? ಅಲ್ಲ, ಬರಬಾರ್ದು ಅಂತ ಏನಿಲ್ಲ, ಬರ್ಲಿ ಹೋಗ್ಲಿ ನಮಗೆ. ಹೌದು.
ನಿಮ್ಮ ಬಳಿ ಕೆಲಸ ಏನಂತೆ? ಕಾರಣ ಉಂಟು. ಲೋಕದ ಒಳಿತಿಗಾಗಿ ಯಜ್ಞಯಾಗಾದಿಗಳನ್ನು ಮಾಡುವವರು ಅವರು. ಆ ಯಜ್ಞಯಾಗಾದಿಗಳು ಕಾಲ ಕಾಲಕ್ಕೆ ಸರಿಯಾಗಿ ನಡೆಯದೇ ಹೋಯಿತು ಎಂದಾದ್ರೆ ಲೋಕ ಕಂಟಕವಾಗುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಯಜ್ಞಯಾಗವನ್ನು ಮಾಡುವಂತಹ ಸಂದರ್ಭ ಇಬ್ಬರು ಮಕ್ಕಳು ಬಂದು ಉಪಟಳವನ್ನು ಕೊಡ್ತಾ ಇದ್ದಾರೆ ಎನ್ನುವಾಗಿ ಹೇಳಿದ್ರು. ಯಾರಮ್ಮ ಮಕ್ಕಳು? ಪಾಪ ಬುದ್ಧಿ ಇಲ್ಲದ ಮಕ್ಕಳಾಗಿರ್ಬೇಕು. ಅವರು ಸರಿ ಮಾಡಿಸ್ಲಿಕ್ಕೆ ಅವರ ತಂದೆ ತಾಯಿಗಳು ಆಗುದಿಲ್ವಾ ಅಂತ ಅಲ್ಲ. ಈ ಮಕ್ಕಳನ್ನು ಈ ತಿರುಗಾಡಿಗೆ ಬಿಟ್ಟರೆ ಹೀಗೆ ಆಗುದು ಅಲ್ಲ ಮಗ, ಒಂದು ಮಕ್ಕಳನ್ನು ಸಾಕುವ ಹಾಗೆ ಸಾಕಬೇಕು. ಹೌದು, ನಾವು ಯಾವುದೇ ಒಂದು ವಿಚಾರವನ್ನು ಮಾತಾಡುವಂತಹ ಮುಂಚಿತವಾಗಿ ಸ್ವಲ್ಪ ಯೋಚನೆಯನ್ನು ಮಾಡಿ ಮಾತನಾಡಬೇಕಾಗ್ತದೆ. ಯಾಕೆ ನನಗೆ ಸ್ವಲ್ಪ ಮೊದಲೇ ಗೊತ್ತಾದ್ರೆ ಪೂರ್ವ ಸಿದ್ಧತೆ ಮೊದಲೇ ಮಾಡ್ತಿದ್ದೆ. ಹೌದು, ನಿನ್ನ ಪೂರ್ವ ಸಿದ್ಧತೆಯಲ್ಲಿ ಇಷ್ಟೆಲ್ಲ ಆಗಿ ಹೋಯ್ತು. ಈಗ ಅವರು ಮಕ್ಕಳ ಬಗ್ಗೆ ಹೇಳಿದ್ದು ಹೌದು. ಯಾರ ಮಕ್ಕಳ ಬಗ್ಗೆ ಹೇಳಿದ್ದು? ನನ್ನ ಮಕ್ಕಳ ಬಗ್ಗೆ, ಅಂದ್ರೆ ನಿಮ್ಮ ಬಗ್ಗೆ ಹೇಳಿ ಹೋಗಿದ್ದಾರೆ ದೂರನ್ನು. ನಮ್ಮ ಬಗ್ಗೆ ದೂರು ಏನಮ್ಮ? ಯಜ್ಞಯಾಗಾದಿಗಳನ್ನು ಮಾಡುವಂತಹ ಸಂದರ್ಭ ಅವರ ಬಳಿಗೆ ಹೋಗಿ ನೀವು ಯಜ್ಞಯಾಗಾದಿಗಳನ್ನು ಮಾಡಬಾರದೆನ್ನುವ ಹಾಗೆ ಬುದ್ಧಿಯ ಮಾತನ್ನು ಹೇಳಿದ್ದೇವೆ. ನಾವು ಉಪಟಳ ಕೊಟ್ಟದ್ದು ಯಾಕೆ? ನಮಗೆ ಹಸಿವಿಗೆ ಸಾಕಾಗುದಿಲ್ಲ. ಅವರು ಹಾಕುವಂತ ಸುವಸ್ತುಗಳನ್ನು ಮರ್ಯಾದೆಯಲ್ಲಿ ಕೇಳಿದ್ದೆವು, ಕೊಡ್ಲಿಲ್ಲ. ಅದಕ್ಕೆ ಬೇಕಾಗಿ ಒಂದು 4 ಪೆಟ್ಟು ಕೊಟ್ಟಿದ್ದೇವೆ. ಅದು ದೊಡ್ಡ ಸಂಗತಿ. ನೀನು ಭಾವಿಸುದು ಹಾಗೆ, ಕೊಟ್ಟದ್ದು 4 ಪೆಟ್ಟು ಎನ್ನುವ ಹಾಗೆ. ಆ 1 ಪೆಟ್ಟು ಕೊಡುವಾಗಲೇ ಯೋಚನೆ ಮಾಡಬೇಕು. ತಾಗಿದ್ರೆ ಈ ಕೈಯಿಂದ ಎಷ್ಟು ತಾಗಬಹುದು? ಅದೇ ತಾಗಿದ್ರೆ ಈ ಕೈಯಲ್ಲಿ ಎಷ್ಟು ತಾಗಬಹುದು ಹಾಗೆ ಬೇಕಾದು. ನಾನು ಹೇಳಿದ ಎಷ್ಟಿಗೂ ನಿಮ್ಮ ಹೇಳುವಂತ ಎಷ್ಟಿಗೂ ವ್ಯತ್ಯಾಸ ಉಂಟು. ಆ ವ್ಯತ್ಯಾಸವು ನಾವು ಅರಿತುಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ನಾನೊಂದು ನಿರ್ಧಾರವನ್ನು ಮಾಡಿದ್ದೇನೆ. ಕೇಳುವಿರ ಮಕ್ಕಳೇ? ನೀವು ಏನು ಹೇಳಿ? ಕುವರ ರಾವಣ ಕುಂಭಶ್ರವಣ ಬಾಲ ವಿಭೀಷಣರು ನೀವು. ಕುವರ ರಾವಣ ಕಲ್ದ ಕುಂಭಶ್ರವಣ ಬಾಲ ವಿಭೀಷಣರು ನೀವು. ಭವ ವಿರಿಂಜಾದಿಗಳ ಮೆಚ್ಚಿಸಿ ವಿವಿಧ ವರಗಳನ್ನು ಲವಲವಿಕೆಯೊಳಗಾಂತು ವಿಭವದಿ ಭುವನದಲ್ಲಿ ಸುಖ ಬಾಳಿರೆನ್ನುತ್ತಾಗ ಆಮಕಾಯ್ ಬ್ರಹ್ಮನನು ಮೆಚ್ಚಿಸಿ ವಿಧ ವಿಧದ ವರಗಳನ್ನು ಪಡೆಯಿರಿಧರಸಿದಳು. ನಿಮ್ಮ ಒಳಿತನ್ನು ಕಾಣಬೇಕೆನ್ನುವ ಹಾಗೆ ಸದಾಕಾಲ ಬಯಸುವಳು ನಾನು. ಹಾಗಾಗಿ ನಿಮಗೆ ಒಂದು ಕಿವಿ ಮಾತನ್ನು ಹೇಳಬೇಕೆನ್ನುವ ಹಾಗೆ ಇಲ್ಲಿವರೆಗೆ ಕರೆಸಿಕೊಂಡಿದ್ದೇನೆ. ನೀವು 1 ಅಲ್ಲ 10 ಹೇಳಿ ನಾವು ಕೇಳುತ್ತೇವೆ. ಮಕ್ಕಳೇ, ಏನಮ್ಮ ಮನುಷ್ಯನ ಜೀವನ ಎನ್ನುವುದು ನಿಂತ ನೀರಾಗಿ ಆಗಕೂಡದು. ಹರಿದು ಹರಿದು ಸಮುದ್ರ ಗರ್ಭವನ್ನು ಸೇರಿ ತನ್ನ ಹರಿವಿನ ಬಗ್ಗೆ ಯಾವ ರೀತಿಯಾಗಿ ಜಗತ್ತಿಗೆ ಸಾರವನ್ನು ಕೊಡ್ತದೋ ಅದೇ ರೀತಿಯಾಗಿ ಮನುಷ್ಯರಾದವರು ನಾವು ಕೂಡ ಸಾಧನೆಯನ್ನು ಮಾಡಬೇಕಾಗ್ತದೆ. ಸಾಧನೆ ಎಂದು ವೇದನೆ ಅಲ್ಲ ತಾನೇ, ಅದು ಒಂದು ಬದುಕಿನ ಶೋಧನೆ, ಸತ್ಯದ ಶೋಧನೆಯಾಗಿದೆ. ಅದೇ ಪ್ರಕಾರವಾಗಿ ನೀವು ಸಾಧನೆಯನ್ನು ಮಾಡಬೇಕೆನ್ನುವ ಹಾಗೆ ನನ್ನ ಮನಸಂಕಲ್ಪವೂ ಅದೇ ಆಗಿದೆ. ಅದಕ್ಕಾಗಿ ಕರೆಸಿಕೊಂಡಿದ್ದೇನೆ. ಸಾಧನೆಯನ್ನು ನಾವು ಮಾಡಬೇಕು. ಅದು ದಾರಿ ಹೇಗೆ? ದಾರಿ ಉಂಟು. ನೇರವಾಗಿ ಕಾಡನ್ನು ಸೇರಬೇಕು. ನನಗೆ ನೀವು ಆಗ್ಲೇ ಗೊತ್ತಾಯ್ತು, ಇದು ಆಗಿ ಹೋಗುವ ಕೆಲಸ ಅಲ್ಲ. ಈ ತಾಯಿ ಮಾಡುವಂತಹ ದೊಡ್ಡ ತಪ್ಪು ಕೆಲಸ ಯಾವುದು ಮಗ? ಅವರು ಭಾವಿಸುವುದು ಮಕ್ಕಳಿಗೆ ಅರ್ಥವಾಗುವುದಿಲ್ಲ ಎನ್ನುವ ಹಾಗೆ. ಈ ಮಕ್ಕಳನ್ನು ಹೊಗಳಿ ಹೊಗಳಿ ಅಟ್ಟಕ್ಕೆ ಏರಿಸುವುದು ಯಾಕೆ? ಹೊಂಡಕ್ಕೆ ಹಾಕುವುದಕ್ಕೆ. ಇಷ್ಟು ಸಮಯದಿಂದ ನಿಮ್ಮ ಹತ್ತಿರ ಇದ್ದೇವೆ, ಇನ್ನು ಹತ್ತಿರ ಇರಬಾರ್ದು. ನೀವು ಕಾಡು ಅದೆಂತಲಮ್ಮ ಅಮ್ಮ, ಕಾಡಿಗೆ ನೀವು ಕೂಡ ಬರ್ತೀರಾ? ನಾನು ಯಾಕೆ ಬರುವುದು? ಮತ್ತೆ ಊಟಕ್ಕೆ ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ. ಅದಕ್ಕೆ ನೀವೇ ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ತದೆ. ಕಾಡಿಗೆ ಯಾಕೆ? ಈಗ ತಾಯಿಯಾದವರು ಮಕ್ಕಳಾದವರನ್ನು ಯಾವ ಹೊಂಡಕ್ಕಾದ್ರೂ ಹಾಕುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ನೀವು ನಿಮ್ಮಷ್ಟಕ್ಕೆ ಮಾತನ್ನು ಆರಂಭಿಸಿದ್ರೆ ಆಗ್ತದಾ? ಪೂರ್ತಿ ಉಂಟು. ನನ್ನ ಮಾತು ಇನ್ನೂ ಮುಗಿಲಿಲ್ಲ ಅಂತ. ಕಾಡಿಗೆ ಹೋಗಬೇಕು. ಕಾಡಿಗೆ ಹೋಗಬೇಕಷ್ಟೇ ಹೇಳಿ ಮುಂದೆ ಉಂಟು. ಕಾಡಿಗೆ ಹೋಗಿ ಏನು ಮಾಡಬೇಕು? ಏನಮ್ಮ? ಆ ಪ್ರಾಣಿಗಳನ್ನು ಬೇಟೆಯಾಡಬೇಕು, ಮಾಂಸಖಂಡಗಳನ್ನು ಜಗಿಯಬೇಕು, ನೆತ್ತರನ್ನು ಕುಡಿಯಬೇಕು. ಇದು ಆದಿತ್ತು. ನಿಮ್ಗೆ ಇದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಬೇರೆ ಏನುಂಟಿಲ್ಲ. ಮಾಂಸ ತಿನ್ನುವುದೇ ಆಯ್ತು ಜೀವನ ಪೂರ್ತಿ. ಇದು ಹೀಗೆ. ಹೌದಾ? ಎಷ್ಟು ತಿಂದ್ರು ಹೀಗೆ ಇಲ್ಲ. ಇಲ್ಲಿ ಕೂಡ ಹಾಗೆ. ಎಷ್ಟು ರಕ್ತ ಕುಡಿದ್ರೆ ಎಷ್ಟು ಮಾಂಸ ಇದ್ರೆ ಜೀವನ ಇಷ್ಟೇ. ಹಾಗಾಗ ಕೂಡ ಬೆಳಿಬೇಕು. ಯಾವುದು ಖಾಲಿ ದೇಹ ಬೆಳೆದ್ರೆ ಸಾಕಾಗುವುದಿಲ್ಲ, ಬುದ್ಧಿ ಎನ್ನುವುದು ಬೆಳಿಬೇಕಾಗಿದೆ. ಏನು ಮಾಡಬೇಕು? ಆ ವಿಧಿಯನ್ನು ಭಜನೆ ಮೂಲಕ ಮೆಚ್ಚಿಸಬೇಕಾಗ್ತದ್ರಿ ನೀವು. ಯಾಕೆ? ಸಕಲ ಜೀವರಾಶಿಗಳ ಸೃಷ್ಟಿಗೆ ಕಾರಣೀಭೂತ ಯಾರು ಅಂತ ಕೇಳಿದ್ರೆ ಆ ಬ್ರಹ್ಮದೇವನಾಗಿದ್ದಾನೆ. ಅದಕ್ಕಾಗಿ ನಮ್ಮ ಜೀವನ ಸಾಧನವನ್ನು ಯಾವ ರೀತಿಯಾಗಿ ರೂಪುಗೊಳಿಸಬೇಕೆನ್ನುವ ಹಾಗೆ ಯೋಚನೆ ಮಾಡುವುದಿದ್ರೆ ಆ ವಿಧಿಯನ್ನೇ ಭಜನೆ ಮೂಲಕ ಮೆಚ್ಚಿಸಿ ಅಜೇಯವಂತಹ ವರವನ್ನು ನೀವು ಪಡೆದುಕೊಂಡು ಬರಬೇಕು.
ಆ ವರವನ್ನು ಪಡೆದಂತಹ ಬಳಿಕ ನಿಮ್ಮಂತಹ ಸಾಧನೆಯಿಂದಾಗಿ ಈ 3 ಲೋಕಗಳಲ್ಲಿಯೂ ನಿಮ್ಮ ಕೀರ್ತಿ ಎನ್ನುವುದು ಪಸರಿಸಿ ಹೋಗಬೇಕು. ಅದನ್ನು ಕಂಡು ನಾನು ಸಂತೋಷವಾಗಿರಬೇಕು. ಅಷ್ಟು ಮಾತ್ರವಲ್ಲ, ನಿಮ್ಮ ಸುಖ ಸಂತೋಷವನ್ನು ಕಾಣಬೇಕೆನ್ನುವ ಹಾಗೆ ನಾನು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮಕ್ಕಳೇ, ಈ ನನ್ನ ಒಂದು ಆಸೆ ನಡೆಸಿಕೊಡ್ತೀರಾ? ಮಹಾಕಾಮಿತ ವರವ ತಂದು ಈ 3 ಲೋಕವ ಕಂಬಿತದಿದ್ದರೆ ನಾಮತ್ತೆ ದಶ ಕಂಡರೆ ಏನಾಯ್ತು ಮಗ? ಇಷ್ಟು ಸ್ವರಸ ಏಳಿಸಿದ್ದು ಯಾಕೆ? ನೀ ಮಾಡಿದಂತಹ ಮಾತುಗಳನ್ನು ಕೇಳುವಾಗ ಅತೀವವಾದಂತಹ ಆನಂದವಾಗುತ್ತಾ ಇದೆ. ಹೌದಾ? ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದ್ರೂ ಹುಟ್ಟಿಕೊಳ್ಳುತ್ತಾರೆ, ಕೆಟ್ಟ ತಾಯಿ ಹುಟ್ಟಿಕೊಳ್ಳುವುದಿಲ್ಲ, ಸಾಧ್ಯವೇ ಇಲ್ಲ ಅಲ್ವೇ ಎಂಬುದನ್ನು ನೀನು ತೋರಿಸಿಕೊಟ್ಟೆ. ಮಕ್ಕಳಾದಂತಹ ನಾವು ಈ ರೀತಿಯಾಗಿ ಇರುವುದಲ್ಲ, ಸಾಧನೆಯನ್ನು ಮಾಡಬೇಕು. ಸಾಧನೆ ಮಾಡಬೇಕು ಮಗ. ತಾಯಿಯ ಮಾತನ್ನು ಯಾವ ಮಕ್ಕಳು ಕೇಳುತ್ತಾರೋ ಅವರು ಈ ಪ್ರಪಂಚದಲ್ಲಿ ಉನ್ನತ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾನೆ. ಏನು ಮಾಡಬೇಕು? ಸಾಧನೆಯನ್ನು ಮಾಡಬೇಕಾದರೆ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಬೇಕು ನೀವು. ಆಗಲಿ ತಾಯಿ. ಕಾಡನ್ನು ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದು 3 ಲೋಕಗಳಲ್ಲಿಯೂ ಕೂಡ ದೊಡ್ಡ ವ್ಯಕ್ತಿಯಾಗಿ ಬೆಳೆಯದೆ ಹೋದರೆ ನಿಮ್ಮ ಮಗ ದಶಕಂಠ ನಾನಲ್ಲ. ಲೋಕೇಶ ನಡಿಯ ನೋಡಿ ಸುಖವಂತ ನೆನೆಸದಿದ್ದರೆ ಮತ್ತೆ ನಾ ಕುಂಭಕರ್ಣನಲ್ಲ. ಈ ಬಗ್ಗೆ ಚಿಂತೆ ನಿನಗೆ? ಚಿಂತೆಯನ್ನು ಬಿಡು. ಯಾಕೆ? ಅಣ್ಣನ ಜೊತೆ ನಾನು ಹೋಗುತ್ತೇನೆ, ಘೋರವಾದಂತಹ ಕಾನನವನ್ನು ಸೇರುತ್ತೇನೆ, ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೇನೆ. ಆಮೇಲೆ ನನಗೆ ಬೇಕಾದಂತಹ ವರವನ್ನು ಕೇಳಿ ನಾನು ಬರುತ್ತೇನಮ್ಮ, ಆಶೀರ್ವದಿಸು. ಅಣ್ಣ ಎಲ್ಲಿ? ಅಲ್ಲಿ ತಮ್ಮ. ನಾನು ಅದೇ ಸಮಸ್ಯೆಯಲ್ಲಿ ಇದ್ದೆ. ಇಷ್ಟು ಸಮಯ ತಿರುಗಾಟದಲ್ಲಿ ಇರುವರು ಒಟ್ಟಿಗಿದ್ದೆವು. ಈಗ ಒಬ್ಬನೇ ಹೋಗ್ಬೇಕಲ್ಲ, ಇವರು ಬರ್ತಾನೋ ಇಲ್ವಂತೊಂದು ಸಂಶಯ ಇತ್ತು. ಅಲ್ಲ, ನೀನು ಹೋದಲ್ಲಿಗೆ ಅವ ಬರಲೇಬೇಕು. ಮತ್ತೆ ದೇಹವನ್ನು ಬಿಟ್ಟು ನೆರಳಿರುವುದಕ್ಕೆ ಸಾಧ್ಯ ಉಂಟು? ಅಣ್ಣ ತಮ್ಮಂದಿರು ಹೇಗಿರ್ಬೇಕು, ನಮ್ಮನ್ನು ನೋಡಿ ಕಲಿಬೇಕು. ನಿನ್ನ ನೆರಳಿದ್ದ ಹಾಗೆ ಅವ. ಹಾಗಂತ ನೀವಿಬ್ಬರೇ ಹೋಗುವುದಲ್ಲ, ಇನ್ನೊಬ್ಬ ಇದ್ದಾನಲ್ಲ. ಯಾರು? ವಿಭೀಷಣ. ಅವನು ಬರ್ತಾನೆ. ಮತ್ತೆ ನೀವಿಬ್ಬರೇ ಹೋದ್ರೆ ಸರಿ ಆಗ್ತದ? ಓ ಅಲ್ಲಿ ಕೇಳ್ತದ ಏನು ಶಬ್ದ? ಯಾವುದು? ಓ ಆ ಮಂದಿರ. ಆ ಮಂದಿರದಲ್ಲಿ ಮಂದಿರದಲ್ಲಿ ಕೂತು ಯಾವತ್ತು ಖಂಡಿತವಾಗಿ ಬಂದೇ ದೇವರ ಭಜನೆಯನ್ನು ಮಾಡುವುದೇವರ ಕಾಯಕವಾಗಿ ಹೋಗಿದೆ. ಅನುದಿನವೂ ಅನುಕ್ಷಣವು ದೇವರನ್ನು ಕಾಣಬೇಕೆನ್ನುವಾಗಿ ಹಂಬಲಿಸುವ ಆತನಿಗೆ ಸ್ವಲ್ಪ ನೀವು ಆತನ ನೋಡಿ ಕಲಿಬೇಕಾಗ್ತದೆ. ಏನು? ಎಲ್ಲರೂ ಒಟ್ಟಿಗೆ ಹೋಗುದಲ್ಲ, ಮತ್ತೆ ನಾನೊಂದು ದಾರಿ, ಹೌದಾ? ಅವನೊಂದು ದಾರಿ, ಅವನೊಂದು ದಾರಿ. ಅಲ್ಲ, ಅದು ಒಳ್ಳೇದು. ಒಂದರಲ್ಲೇ ಇದ್ರೆ ತುಂಬಾ ಕಷ್ಟವಾಗಿ ಹೋಗ್ತದೆ. ಬ್ರಹ್ಮದೇವನಿಗೆ ಸಮಸ್ಯೆ ಆಗ್ತದೆ. ಅಲ್ಲ, ಸಮಸ್ಯೆ ಬ್ರಹ್ಮದೇವನಿಗೆ ಆಗ್ಲಿಕ್ಕಿಲ್ಲ, ನಿಮಗೆ ಸಮಸ್ಯೆ ಆಗಿ ಹೋಗಿದೆ. ನಾವು ಎಂತಹ ಸಮಸ್ಯೆ ಬಂದರೆ ಎದುರಿಸಲಿಕ್ಕೆ ಸಿದ್ಧ. ಹೌದಾ? ಅಷ್ಟು ಧೈರ್ಯ ನನಗುಂಟು. ನಿಮ್ಮ ಮಾತು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಉಂಟು. ನಿಮಗೆ ಸಂತೋಷ ಆಯ್ತಲ್ಲ? ಇನ್ನೂ ತಡ ಮಾಡುವುದಲ್ಲ, ಆದಷ್ಟು ಬೇಗ ಹೋಗ್ಬೇಕು. ಒಂದು ಕೆಲಸ ಆಗ್ಬೇಕು. ಅಮ್ಮ, ನಿಮ್ಮ ಒಂದು ಆಶೀರ್ವಾದ ಈರ್ವರ ತಲೆಯ ಮೇಲೆ ಕೈಬಲಿ. ಖಂಡಿತವಾಗಿ ನನ್ನ ಆಶೀರ್ವಾದ ಸದಾಕಾಲ ಉಂಟು. ಹೋಗಿ ಬನ್ನಿ ಮಕ್ಕಳು, ನಿಮಗೆ ಶುಭ. ವಿವಿಧ ನೇಮದ ನಲಿಲಾಹಾರದಲ್ಲಿ ಮನವಿ ಸುಖವಲೊಡೆಯದಂತೆ ಪಂಚಾಗ್ನಿ ಮಧ್ಯದಿಯೇಗೆ ರವಿಕಿರಣದಲ್ಲಿ ದೃಷ್ಟಿಯಲ್ಲಿಟ್ಟು ನಿಲ್ದೇಕ ಬಾಧದೆ ಬರಬೇಟಿಯಾಗಿ
ಕುರಿತು ತಪಸ್ಸಿಗೆ ತೊಡಗಿದ ಮಾಡುವುದಕ್ಕೆ ಬೇಕಾಗಿ ಹೊರಟು ಬಂದವ ನಾನಿದ್ದೇನೆ. ನೋಡಿದ್ದೀರಾ, ಬಂದು ಸೇರಿದಂತಹ ಸ್ಥಳ ನದಿಯ ದಡ ಪ್ರದೇಶ. ಕಾಣುವಂತಹ ನದಿಯಲ್ಲಿ ಮಿಂದು ದೇಹವನ್ನು ಶುದ್ಧೀಕರಿಸಿದೆ, ಮನಸ್ಸನ್ನು ಕೇಂದ್ರೀಕರಿಸಿ ಏಕಪಾದದಲ್ಲಿ ನಿಂತು ಆ ಬ್ರಹ್ಮನ ಕುರಿತು ತಪಸ್ಸಿಗೆ ತೊಡಗುವೆ. ನವಭಕ್ತಿ ರಸವೆರೆದು ರಾವಣರ ಜೂತಪವಾಯ ಅವನೊತ್ತಿನ ವಧೋ ಮುಖವಾಗಿದ ಮಗದಿ ಭುವನ ಗದಿಗಿದ ತನ್ಮಯೋದ ಜನದಿಗೆ ಜಯ ಜಯ ವಾಣಿ ರಮಣ ಜಯ ಸಾರಸಾಸನ ಜಯ 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 ಜಯ. ಓ ಸತ್ಯಲೋಕೇಶನೇ, ಹಂಸವಾಹನನೇ, ವಾಣಿ ರಮಣನೇ, ಸೃಷ್ಟಿಕರ್ತನೇ, ಇದೋ ನಿನ್ನ ಕುರಿತು ತಪಸ್ಸಿಗೆ ತೊಡಗಿದವ ಈ ದಶಕಂಠನಿದ್ದಾನೆ. ನನ್ನ ತಪಸ್ಸಿಗೆ ಒಲಿದು ಬಾ ಒಂದೇ, ನೊಲಿದು ಬಾ. ಜಯ 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 ಜಯ. ಅದೆಷ್ಟು ವರ್ಷಗಳಿಂದ ಬ್ರಹ್ಮನ ಕುರಿತು ತಪಸ್ಸಿಗೆ ತೊಡಗಿದೆವ ಈ ದಶಶಿರ, ಈ ದಶಕಂಠನ ಆ ತಪಸ್ಸು ವ್ಯರ್ಥವಾಗಿ ಹೋಯಿತೆ. ಸ್ವಲ್ಪ ಸಮಯವ ವರುಷವೇ ಸಂದು ಹೋಯಿತು. ಎಷ್ಟು ವರುಷ! ಒಂದೊಂದು ವರುಷದಲ್ಲಿಯೂ ಕೂಡ ನನ್ನ ಒಂದೊಂದು ತಲೆಯನ್ನು ಕಳೆದು ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಿದವ. ಜೊತೆಯಾಗಿ ನೋಡಿದಿದ್ರೆ 9 ವರುಷಗಳು ಕಳೆದು ಹೋಯಿತು. 9 ಶಿರಗಳನ್ನು ಕಡಿದೆ, ಪ್ರತ್ಯಕ್ಷವಾಗುವುದಿಲ್ಲ. ದೇವರು ಬರುವುದಿಲ್ಲ. ದೇವರು ಬರುವುದಿಲ್ಲ ಅಂತ ಆದ್ರೆ ಉಳಿದದ್ದು ಒಂದು ಶಿರ. ಇದೋ ಇದೋ ಕಡಿಯದಕ್ಕಾಗಿ ಒದಗಿ ವಾಣಿ ರಮಣದ ಇದೊಂದದ್ಭುತ ವೃತವಿತ್ತಿರುವ ದಶವದನವು ಕೈ ಬಿಡಿದು ನಾ ಮೆಚ್ಚಿದೆನು ಬಳಿ ಬಳಿರೆಂದನು ನಗುತ್ತ ಬ್ರಹ್ಮ ನಿಮಗಾಶ್ರಮಗುಂಡಿಸಾಗಿ ತಾಮಸವಗೊಳ್ಳದೀಗ ನಿನ್ನಯ ಕಾಮಿತಾರ್ಥವನೊರೆದಡೀಕಣ ನಾವುದದಿ ನಿನಗೀವೆನೋ ಬೇಡುವಗನೇ ಮೆಚ್ಚಿದೆ ಕಠಿಣವಾದಂತಹ ತಪಸ್ಸಿಗೆ ಮೆಚ್ಚಿ ಸತ್ಯಲೋಕದಿಂದಲೇ ನಿನ್ನ ಬಳಿಗೆ ಬಂದವನಿದ್ದೇನೆ ಬ್ರಹ್ಮದೇವ. ನೀವು ಬರಬೇಕಾದ್ರೆ ಇಷ್ಟು ವರ್ಷ ಬೇಕಾಯ್ತಲ್ಲ? ಹೌದು ಮಗನೇ, ತೊಂದ್ರೆ ಇಲ್ಲ, ಒಂದು ಸಮಾಧಾನ ಉಂಟು. ಏನು? ಇಷ್ಟು ವರ್ಷ ಆದ ಮೇಲೆ ಆದ್ರೂ ಬಂದಿದ್ದೀರಲ್ಲ, ಸತ್ಯ. ಅದಕ್ಕೆ ಬೇಕಾಗಿ ಬದುಕಿದ್ದೇನೆ ಇವತ್ತು. ರಾವಣ, ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ಏನು ವರ ಬೇಕು ಕೇಳಿಕೋ ಮಗನೇ, ಕೊಡೋದಕ್ಕೆ ಸಿದ್ಧನಿದ್ದೇನೆ. ಹೌದಾ?
ಆ ಸತ್ಯದ ಲೋಕದಿಂದ ಇಳಿದು ಇಷ್ಟು ದೂರ ಬಂದೆಯ ದೇವರೇ. ಸತ್ಯ ಮಗನೇ, ಬಂದದ್ದು ಒಳಿತಾಯ್ತು, ಸರಿ, ಸಂತೋಷವಾಯ್ತು, ಧನ್ಯನಾದೆ, ಕೃತಾರ್ಥನಾದೆ. ಸರಿ ಕಂದ. ದೇವರೇ, ಏನು ನೀವು ಬರುವಾಗ ತಡೆ ಮಾಡಿದ್ದೀರಿ. ಹಾಗಾಗಿ ನಾನೊಂದು ತೀರ್ಮಾನ ಮಾಡಿದ್ದೆ. ಏನೆಂಬುದು? ನೀವು ತಡ ಮಾಡಿ ಬಂದರೂ ಕೂಡ ನಾನು ಬೇಗ ಮುಗಿಸುವ ಯೋಚನೆಯಲ್ಲಿ ಇದ್ದೆ. ಹೌದಾ? ಒಂದೇ ಒಂದು ವಾಕ್ಯ. ಸರಿ ಕಂದ. ಆಗುದಿಲ್ಲ ಅಂತ ಹೇಳ್ಬಾರ್ದು. ಖಂಡಿತ. ಕೇಳಿದ್ದನ್ನು ಕೊಡ್ತೇನೆ ಎನ್ನುವ ಹಾಗೆ ಮೊದಲೇ ಹೇಳಿದ್ದೀನಿ. ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ, ಸಾಧನೆಯನ್ನು ಮಾಡಿದ, ಸತ್ತು ಹೋದ ಅಂತ ಮರ ಹುಟ್ಟಿ ಮರ ಸತ್ತಂತಾಗಬಾರದು. ನಿಜ ಅಲ್ವೇ? ಹುಟ್ಟಿದವ ಅವ ಏನ್ ಮಾಡಿದ್ದಾನೆ, ಎಷ್ಟು ಮಾಡಿದ್ದಾನೆ, ಎಷ್ಟು ವರ್ಷ ಬದುಕಿದ್ದಾನೆ, ಸತ್ತ ಮೇಲೂ ಕೂಡ ಅವನ ಹೆಸರು ಶಾಶ್ವತವಾಗಿ ಉಳಿಬೇಕು. ಸತ್ಯ. ಅದೆಲ್ಲ ಬೇಡವೇ ಬೇಡ. ಮತ್ತೆ ಅದೆಲ್ಲ ಬೇಕು ಅಂತ ಆದ್ರೆ ಸಾಯ್ಬೇಕು. ಅದಕ್ಕೆ ಒಂದು ಕೆಲಸ ಮಾಡುವ. ಏನು? ಈ ಪ್ರಪಂಚ ಮುಖದಲ್ಲಿ ವಿಶ್ವವಸು ಕೈಕಸೆಯ ಮಗ ದಶಕಟ್ಟು ಅಜಾಯನಾಗಿ ಮೆರೆಯಬೇಕು. ಅದಕ್ಕೆ ಬೇಕಾಗಿ ಅಮರತ್ವ. ಅಮರತ್ವ? ನಾನು ಸಾಯಲೇಬಾರದು. ಮಗು, ಏನಿದು? ಅಮರತ್ವನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಮೂರು ಮೂರ್ತಿಗಳು ಮೆಚ್ಚಿ ಕೊಟ್ಟಂತ ಇಂದ್ರಾದಿ ದೇವತೆಗಳಿಗೆ ಅಮರತ್ವವನ್ನು ಕೊಟ್ಟಿದ್ದೇವೆ. ಅದಕ್ಕಾಗಿ ಆ ವರವೊಂದನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಬೇರೆ ಏನು ವರ ಬೇಕು? ಕೇಳಿಕೋ ಮಗನೇ, ಕೇಳಿಕೋ. ಎಲ್ಲ ವ್ಯರ್ಥವಾಯಿತು. ಒಂದು ಕೂಡ ಏನು ಪ್ರಯೋಜನ ಇಲ್ಲ ಅಂತ. ಅಮರತ್ವವನ್ನು ಕೊಡುವುದಕ್ಕಾಗುವುದಿಲ್ಲ. ಇಲ್ಲ. ಹಾಗಾದರೆ ನನ್ನ ಪಟ್ಟಿ ದೀರ್ಘ ಉಂಟು. ಖಂಡಿತ ಕೇಳು. ಈ ಪ್ರಪಂಚದಲ್ಲಿರುವಂತಹ ಮಾನವರು ಮತ್ತೆ ಕಪಿಗಳು, ಅದು ಎರಡು ವರ್ಗ ನನಗೆ ನನ್ನ ಕಾಲಿನ ಧೂಳಿನ ಸಮ. ಸರಿ. ಹಾಗಾಗಿ ತೃಣಕ್ಕೆ ಸಮಾನರು. ಅವರನ್ನೆರಡರನ್ನು ಬಿಟ್ಟು, ಆ ಎರಡು ವರ್ಗ ಬಿಟ್ಟು ಉಳಿದ ನರ, ನಾಗ, ನಾಗ, ಗಂಡ, ಗಂಧರ್ವ, ಕಿಂಪುರುಷ, ಪ್ರಾಣಿಗಳಿಂದ, ಪಕ್ಷಿಗಳಿಂದ ಈ ದಶಕಟ್ಟನಿಗೆ ಮರಣವೇ ಬರಬಾರದು. ಅನುಗ್ರಹಿಸಿ. ತಥಾಸ್ತು. ಹೋಗು ಮಗನೇ, ನಿನ್ನ ಪರೀಕ್ಷೆ. ಘೋರವಾದಂತಹ ಕಾನಕ್ಕೆ ಬಂದು ಸೇರಿದ್ದೇನೆ. ಹಾಗಾದರೆ ಇನ್ನು ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮುದದಿ ಮಾರಿ ವಾಣಿ ರಮಣ ಕಾಮಿತವ ಬಾತಿ ಸಿರಿನಗೆ ಆದಿಗಳು ನಿರ್ಣಯ ತೀರಿಸುದ ಒದಗಿದನಗೆ ಶಕ್ತಿಯ ವಾಣಿ ರಮಣ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಅತಿ ಕಠೋರದ ತಪಸ್ಸಿನಿಂದ ನಿಂತಿಕ ದೈತ್ಯವತಿ ರಾಜಿಸುವುದ ಕಂಡು ವ್ರತವಿಂದು ಸಾಕು ಕಾಮಿತ ವೀರೆನುತ್ತ ಭಕ್ತಿ ದೊರೆಯಲಿ ನಿಜ ಸನ್ಮತದಿ ತಪವಿಂದು ಸಾಕು ಕೃತವಿಂದು ಸಾಕು. ಕಠಿಣವಾದಂತಹ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನಾದ
ಅಂತ ನಾನೇ ನಿನ್ನ ಕಣ್ಣ ಮುಂದೆ ಪ್ರತ್ಯಕ್ಷನಾಗಿದ್ದೇನೆ. ಏನು ಹೊರಬೇಕು ಕೇಳಿಕೋ ಮಗನೇ. ಬ್ರಹ್ಮದೇವ ಶಾರದಾ ಮಗಿಮೆಯಿಂದ ಕೂಡಲಿರುವುದೆಂದ, ಶಾರದಾ ಮಗಿಮೆಯಿಂದ ಕೂಡಲಿರುವುದೆಂದ, ಬೇರೇನಪೇಕ್ಷೆ ತನಗಿಲ್ಲ. ಸಾರಾಮಿತಾಹಾರ ನಿದ್ರೆಯಿಂದನು ದಿನ ಶರೀರವನ್ನು ಸುಖಪಡಿಸಬೇಕು. ಸಾರಾಮಿತಾಹಾರ ನಿದ್ರೆಯಿಂದನು ದಿನ ದೇವ. ಕುಮಾರ, ನನ್ನ ತಪಸ್ಸಿಗೆ ಒಲಿದು ಬಂದೆಯಾ ದೇವ? ಸತ್ಯ, ಧನ್ಯನಾಗಿದ್ದೇನೆ. ವರ ರೂಪದಲ್ಲಿ ನನಗೇನು ಬೇಕು ಎನ್ನುವ ಹಾಗೆ ಕೇಳುತ್ತಾ ಇರುವೆ ಅಲ್ಲ. ನಿಜ ಮಗನೇ. ನನಗೆ ವರ ರೂಪದಲ್ಲಿ ಹೊಟ್ಟೆ ತುಂಬುವಷ್ಟು ಆಹಾರ, ಸರಿ. ಅಷ್ಟು ಮಾತ್ರವಲ್ಲದೆ ಮನಸ್ಸಿಗೆ ನೆಮ್ಮದಿ ಸಿಗುವಷ್ಟು ಸುಖ ನಿದ್ರೆಯನ್ನು ಕರುಣಿಸು ದೇವ. ಈ ಕುಂಭಶ್ರವಣ ನನ್ನಲ್ಲಿ ವರವನ್ನು ಕೇಳಿದ್ದಾನೆ. ಸದಾಕಾಲ ನಿದ್ರಿಸುವಂತ ವರವನ್ನು ಕೇಳಿದ್ದಾನಲ್ಲ. ಇದಕ್ಕೆಲ್ಲ ಕಾರಣ ನನ್ನ ಅರಸಿಯಾದಂತಹ ಶಾರದೆಯೇ ಸತ್ಯ. ಈತನ ನಾಳಿಗೆಯಲ್ಲಿ ನಿಂತು ತಡವರಿಸುವಂತೆ ಮಾಡಿದ್ದಾಳೆ. ಸಂತೋಷದ ವಿಚಾರ ಈ ಸತ್ಯ. ಇಲ್ಲದಿದ್ದರೆ ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದ ಈ ಕುಂಭಶ್ರವಣ. ದೇವತೆಗಳು ಮಳೆಯನ್ನೇ ಸುರಿಸ್ತಾ ಇದ್ದಾರಲ್ಲ. ಸಂತೋಷದ ವಿಚಾರವೇ ಸತ್ಯ. ಸತ್ಯಲೋಕ ಎಷ್ಟು ಸಮಯ ಆಯಿತು ತಪಸ್ಸಿಗೆ ಹೋಗಿ. ನಾನೇನೋ ತಪಸ್ಸನ್ನು ಮಾಡಿಕೊಂಡು ಬಂದೆ, ಬೇಕಾದ್ದನ್ನು ಪಡೆದೆ. ಇವ ಎಲ್ಲಿ ಹೋಗಿದ್ದಾನೆ ಅಂತ ನನ್ನ ತಮ್ಮ ಬಹುಶಃ ಈ ದಾರಿ ಇಲ್ಲಾದ್ರೂ ಹೋಗಿರಲು ಬಹುದಾ. ಅವ ಬರ್ತಾನಂತ ಕಾದ್ರೆ ಆಗ್ಲಿಕ್ಕಿಲ್ಲ. ಹುಡುಕುತ್ತಾ ನಾನೇ ಹೋಗ್ತೇನೆ, ನೋಡುವ. ಜೀವ ಉಂಟು. ನಾನು ಬಿದ್ದ ಸ್ಥಿತಿ ನೋಡಿ ಆಯ್ತು, ಕತೆ ಮುಗೀತು ಅಂತ ಭಾವಿಸಿತ್ತು. ನೋಡಿದ್ದೀರಾ, ಬಿದ್ದುಕೊಂಡಿದ್ದಾನೆ, ಹಾಯಾಗಿ ಮಲಗಿದ್ದಾನೆ. ಇವ ಯಾಕೆ ಹೀಗೆ ಮಲಗಿದ್ದ? ಒಂದು ವಿಷಯ ನೆನಪಾಯ್ತು. ತಿರುಗಾಟ ಒಟ್ಟಿಗೆ ಮಾಡಿದ್ರು ಕೂಡ ಕೆಲಸ ಮಾಡುವುದಕ್ಕೆ ಮಾತ್ರ ನಾನು, ಇವ ಒಟ್ಟಿಗೆ ಬರುವುದಷ್ಟೇ ನಾನು ಭಾವಿಸಿದ್ದು. ಇಷ್ಟರವರೆಗೆ ಹೇಗೂ ಆಯ್ತು. ಇನ್ನು ಮುಂದೆ ಹೋಗುವಂತಹ ಜೀವನದಲ್ಲಿ ನಾನು ಓರ್ವನೇ ಅಲ್ಲ, ನನಗೆ ಸಹಾಯಕನಾಗಿ ಬೆಂಬಲಿಗನಾಗಿ ಇವ ಇರ್ತಾನೆ ಎನ್ನುವ ಹಾಗೆ ಭಾವಿಸಿದ್ರೆ ಇವ ಇರುವುದಿಲ್ಲ. ಇವ ಬೆಂಬಲಕ್ಕಾದಿತು ಯಾವುದು? ಇದು ಊಟ ಮತ್ತೆ ನಿದ್ದೆ. ಅದರಲ್ಲಿ ಮುಂದೆ ಇದ್ದಷ್ಟು ಬೇರೆ ಯಾವುದರಲ್ಲಿಯೂ ಕೂಡ ಆಯ್ತಾ. ಇವನ ಕತೆ ಹೀಗೆ. ಮತ್ತೆ ಅವ ಒಬ್ಬ, ಅವ ಇಲ್ಲಿ ಬಂದು ಮಾಡಿದ್ದು ಅದೇ, ಅಲ್ಲಿ ಮಾಡಿದ್ದು ಅದೇ. ಭಜನೆ ಬಿಟ್ರೆ ಬೇರೆ ವಿಷಯವೇ ಇಲ್ಲ. ಒಂದು ಸ್ಪಷ್ಟ ಗೊತ್ತಾಯ್ತಾ ನಿಮ್ಗೆ? ನಮ್ಮೀರುವರನ್ನು ಸರಿಯಾಗಿ ನೋಡಿ. ಅಡ್ಡನವ, ಅವ ಉದ್ದನವ. ಇರ್ಲಿ, ಅದು ಅವನವನ ಸ್ವಾತಂತ್ರ್ಯಕ್ಕೆ ಬಿಟ್ಟದ್ದು. ಏನೇ ಆಗ್ಲಿ, ಹೇಗೂ ಇಲ್ಲಿ ಬಂದು ಬಿದ್ದ. ಅರಮನೆಯಲ್ಲಿ ಬಿದ್ರು ಇಷ್ಟು ಕಷ್ಟ ಇತ್ತ. ಬಂದವನನ್ನ ಅರ್ಥದಲ್ಲಿ ಕೈ ಕೊಡಬಾರ್ದು. ಎಷ್ಟಾದ್ರೂ ತಮ್ಮ. ಯಾವತ್ತಾದ್ರೂ ಒಂದು ದಿನ ಉಪಯೋಗಕ್ಕೆ ಬಂದಾನು ನೋಡುವ, ಎತ್ತಿಕೊಂಡು ಹೋಗ್ತಾನೆ. ಬಳಿಕ ಮೂವರು ಮಹಾ ಹರುಷದಿಂದ ನಾನು ನಡೆದು ಬಂದ ದಾರಿಯೇ ಸಾಕ್ಷಿಯಾಗಿ ಹೋಯಿತು. ನೋಡಿದ್ದೀರಾ? ಅದಕ್ಕೆ ಹೇಳುದು,
ಯೋಗವೂ ಬೇಕು, ಭಾಗ್ಯವೂ ಬೇಕು. ಕೆಲವರಿಗೆ ಯೋಗ ಇರ್ತದೆ, ಭಾಗ್ಯ ಇರುವುದಿಲ್ಲ. ಭಾಗ್ಯ ಇರ್ತದೆ, ಯೋಗ ಇರುವುದಲ್ಲ. ನನಗೆ ಹಾಗಲ್ಲ. ಯೋಗ ಭಾಗ್ಯ ಎರಡೂ ಕೂಡ ಜೊತೆಯಾಗಿದೆ. ಎಂದಿನಂತೆ ಇರುವಂತಹ ವೇಳೆಯಲ್ಲಿ ಈರುವರು ಬಂದು ನನ್ನ ಅಜ್ಜ ಸುಮಾಲಿ, ಆಮೇಲೆ ನನ್ನ ಮಾವ ಪ್ರಹಸ್ತ, ಹೇಗೂ ತಿರುಗಾಡ್ತಾ ಇದ್ದೇನೆ. ಪಾಪ ಬಹುಶಃ ನನ್ನನ್ನು ನೋಡಿ ಬೇಸರ ಆಯ್ತು ಏನು. ಅವರೊಂದು ಮಾತನ್ನು ಹೇಳಿದ್ರು, ನೀನು ಹೀಗೆ ಇರುವುದಲ್ಲ, ನಿನಗೊಂದು ಪುರ ಬೇಕು. ಪುರ ಬೇಕು, ಹೌದು. ಎಲ್ಲಿ? ಅವರು ಹೇಳಿದ್ದು ಒಂದೇ, ಲಂಕಾಪುರ, ಸುವರ್ಣ ಲಂಕೆ. ಅದನ್ನು ಆಳುತ್ತಿದ್ದಾನೆ ನನ್ನಪ್ಪನ ದೊಡ್ಡ ಮಗ, ಅಂದ್ರೆ ನನಗೆ ಅಣ್ಣ. ಅವನು ಸ್ವಲ್ಪ ದೊಡ್ಡದು ಮಾಡಿದ್ ನಾನು, ಕುಬೇರ. ಅವನಲ್ಲಿದೆ, ಅದನ್ನು ನೀನು ತೆಗೆದುಕೊಳ್ಳಬೇಕು ಎನ್ನುವ ಹಾಗೆ. ಎಷ್ಟಾದ್ರೂ ಆಗ್ತದೆ ಹೇಳಿ? ಪ್ರಾಯದಲ್ಲಿ ದೊಡ್ಡವ, ದೊಡ್ಡವನಲ್ಲಿ ಅಧಿಕಾರ ದೊಡ್ಡವನಿಗೆ ಹೋಗ್ಬೇಕೋ ಬೇಡವೋ? ಸಣ್ಣವನಿಗೆ ಅಧಿಕಾರ ಕೊಟ್ಟರೆ ಆಗ್ತದ? ಹಾಗೆ ಹೇಳಿದಾಗ ಅವರು ಹೇಳಿದ ಮಾತು, ಈ ಪ್ರಪಂಚದಲ್ಲಿ ಪ್ರಾಯದಲ್ಲಿ ದೊಡ್ಡವರು ಸಣ್ಣವರು ಅಲ್ಲ, ಸಾಧನೆಯಲ್ಲಿ ಯಾರು ದೊಡ್ಡವರು ನೋಡಿದ್ರೆ ಆ ಕುಬೇರನಿಗಿಂತಲೂ ವಿಶೇಷವಾದಂತಹ ಸಾಧನೆಯನ್ನು ಮಾಡಿಕೊಂಡವ. ನಾನು ಹೋಗಿ ಕೇಳಿದ್ರು, ಒಪ್ಲಿಲ್ಲ. ಪುನಃ ಬಂದು ದೂರನ್ನು ಕೊಟ್ಟು, ಎಲ್ಲಿ? ಅಪ್ಪನಲ್ಲಿ. ಹೌದಪ್ಪ, ಮತ್ತೆ ಅಪ್ಪನ ಮಾತಿಗೆ ಕೊಡ್ಲೇಬೇಕಾಯ್ತು. ಇದು ಹೇಳುವುದು ಯೋಗ. ಈ ಹೊತ್ತು ದಶಕಂಠ, ಬರೇ ದಶಕಂಠವಲ್ಲ, ಒಂದು ಸುವರ್ಣ ಲಂಕೆಯ ಅಧಿಕಾರಿ ಈ ದಶಕಂಠ. ಸಂತೋಷದಲ್ಲಿದ್ದೇನೆ. ಸ್ವಲ್ಪ ಮುಂದಿನ ಬಗ್ಗೆ ಯೋಚನೆ ಮಾಡಬೇಕು, ಒಳಗಿಟ್ಟುಕೊಳ್ತೇನೆ. ಮಯನ ಕುಮಾರಿ ಮಂಡೋದರಿಯು ಸಖಿಯರ ವಾರ ಕೂಡಿ ಅಸುರ ಶಿಲ್ಪಿಯಾದಂತಹ ಮಯಾಸುರ ನಿರ್ಮಿಸಿದಂತಹ ಮಾಯಾಪುರವಿದು. ನೋಡಿದೀಯಾ? ಏನು? ಎಲ್ಲಿ ನೋಡಿದರೂ ಕೂಡ
ಕೆತ್ತನೆಗಳು, ಚಿತ್ತಾರಗಳು ಇದೆಲ್ಲ ನನ್ನ ಅಪ್ಪನ ಸೃಷ್ಟಿ. ಸತ್ಯ. ಅವನ ಪ್ರೀತಿಯ ಕುವರಿ ನಾನೇ ಮಂಡೋದರಿ ಎನ್ನುವ ಹಾಗೆ. ನನ್ನ ಒಂದು ಹುಟ್ಟಿನ ಕಥೆಯನ್ನು ಕೇಳುತ್ತೀಯ? ಏನು? ಹೇಮೆ ಎನ್ನುವಂತಹ ಅಪ್ಸರೆಯನ್ನು ಪ್ರೀತಿಸಿದನಂತೆ, ವರಿಸಿದನಂತೆ. ಓಹ್, ಅವರ ದಾಂಪತ್ಯದ ಪ್ರತೀಕವಾಗಿ ನಾನೋರ್ವಳು ಮಾತ್ರ ಜನಿಸಿದ್ದಲ್ಲ, ಮತ್ತಿಬ್ಬರು ಗಂಡು ಮಕ್ಕಳು, ಸತ್ಯ, ಮಾಯಾವಿ ಮತ್ತು ದುಂದುಬಿ ಎನ್ನುವ ಹಾಗೆ. ಓಹ್, ಆದರೆ ಏನು ಮಾಡೋಣ, ನನ್ನ ಅವ್ವೆಯಾದಂತಹ ಹೇಮೆ ನನ್ನ ಅಪ್ಪನಾದಂತಹ ಮಯಾಸುರನನ್ನು ಬಿಟ್ಟು ಅವಳದ್ದಾದಂತಹ ಲೋಕವನ್ನು ಸೇರಿಕೊಂಡಳು. ಆದರೆ ನನ್ನ ಅಪ್ಪ ಮಾತ್ರ ನನ್ನ ಅಮ್ಮನನ್ನು ಮರೆಯಲಿಲ್ಲ. ಅವಳ ನೆನಪಿಗೆ ಬೇಕಾಗಿ ಈ ಮಾಯಾಪುರವನ್ನು ಹೇಮಪುರ ಎನ್ನುವ ಹಾಗೆ ಹೆಸರಿರಿಸಿದ. ಓಹೋ, ನೋಡಿದೆಯಾ? ಏನು? ಯೌವನ ಭರಿತಿಯಾಗಿ ನಾನು ಬೆಳೆದಿದ್ದೇನೆ. ಯಾವುದಕ್ಕಾದರೂ ಕುಂದುಕೊರತೆ ಎನ್ನುವುದು ಇರುವುದಕ್ಕೆ ಸಾಧ್ಯ ಉಂಟು ನಮಗೆ? ಕೊರತೆಯೇ ಇಲ್ಲಪ್ಪ. ಕೊರತೆಯೇ ಇಲ್ಲಲ್ಲ. ಉಡುವುದಕ್ಕಾಗಲಿ, ತೊಡುವುದಕ್ಕಾಗಲಿ, ಶೃಂಗರಿಸುವುದಕ್ಕಾಗಲಿ ಯಾವುದಕ್ಕೂ ಕೊರತೆ ಇಲ್ಲ. ಸತ್ಯ. ಸಕಲ ವಿದ್ಯಾ ಗುಣ ಸಂಪನ್ನೆಯಾದಂತಹ ನಾನಿಂದು ಹೇಗೆ ಮೆರೆಯುತ್ತಿದ್ದೇನೆ? ಈ ಸಖಿ ವೃಂದದವರೊಡನೆ ಮಂಡೋದರಿ ನಮಗೆ ಯಾರಾದ್ರೂ ಕಣ್ಣೆತ್ತಿ ನೋಡಲೇಬೇಕು. ಮತ್ತೆ ಆದರೆ ಏನು ಏನು ಏನೋ ನಿನ್ನ ಮನಸ್ಸಲ್ಲಿ ಹೇಳಬೇಕೆನ್ನುವಂತಹ ಆಸೆ ಅಂಕುರಿಸಿದೆ. ಏನದು? ಇಲ್ಲಿಯೇ ಇರುವುದಲ್ಲ, ಅರಮನೆಯಲ್ಲಿ ಕುಳಿತರೆ ಏನೋ ಒಂದು ರೀತಿಯಾದಂತಹ ಬೇಸರ. ಈ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ನಾವೇನಾದ್ರೂ ಹೊರಗೆ ನೀರಾಟವನ್ನಾಡುವುದಕ್ಕೆ ಹೋಗೋಣ. ಅದೇ ಇಷ್ಟು ಸಂತೋಷ. ಇಷ್ಟು ಸಂತೋಷ ನಿಮ್ಮನ್ನು ಬರುವುದಕ್ಕೆ ಹೇಳಿದ್ದಕ್ಕಾಗಿ. ಅದರಲ್ಲೂ ನಾನು ಬರಲೇಬೇಕು. ನೀನು ಬರಲೇಬೇಕೆನ್ನುವ ಹಾಗೆ ತಿಳಿಸಿದ್ದೇನೆ. ನಾನಿಲ್ಲದೆ ನಿನ್ನ ನೀರಾಟವೇ ಇಲ್ಲ. ಹಾಗಾಗಿ ಎಲ್ಲಿಗೆ ಹೋಗುವುದು? ಗೋದಾವರಿ ನದಿ ತಟಾಕಕ್ಕೆ. ಗೋದಾವರಿ? ಹೌದಾ? ಗೋದಾವರಿ ನದಿಯಲ್ಲಿ ಮಿಂದು ಆಮೇಲೆ ನಾವು ವಿಧ ವಿಧವಾದಂತಹ ಸುಮಗಳನ್ನು ಕೊಯ್ದು ಮತ್ತೆ ಈ ಪುರವನ್ನು ನಾವು ಸೇರಬೇಕು. ತಡ ಮಾಡುದು ಯಾಕೆ? ತಡ ಮಾಡುವುದು ಸರಿಯಲ್ಲ. ಹೋಗೋಣವಂತೆ. ಪರವಶೆಯಿಂದಾಡಿದರು ವನ ಕೇಳಿ ವಿಭವದೊಳು, ವನ ಕೇಳಿ ವಿಭವದೊಳು ಪರವಶೆಯಿಂದಾಡಿದರು, ಶರ ಕೇಳಿಯಾಡಿದರು, ಶರ ಕೇಳಿಯಾಡಿದರು, ಶರ ಕೇಳಿಯಾಡಿದರು.
ಹರುಷದಿಂದಾಡಿದರು ಗೋದಾವರಿ ನದಿಯೊಳು ಪ್ರಿಯರೋ ಶರ ಕೇಳಿಯಾಡಿದೆ ಎರಜುತ ಓರ್ವರಿಗೋರ್ವರು ವಾರಿಯ ಅರುಣದಿಂದಾಡಿದರು ಶರ ಕೇಳಿಯಾಡಿದರು ದಿನ್ನತಿ ತೊಂದನ 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 ದಿನ್ನತಿ ತೊಂದಗಿಡದು ತೆಗೆಡದು ತೆಗೆಡದಿನ್ನತಿ ದೀಂ ತೆಗೆಡದಿ ತೆಗೆಡದಿ ತೆಗೆಡದಿನ್ನತಿ ತೆಗೆಡದಿ ತೆಗೆಡದಿ ತೆಗೆಡದಿನ್ನತಿ ತೆಗೆಡದಿ ತೆಗೆಡದಿ ತೆಗೆಡದಿನ್ನತಿ ತೊಂದನ ದಿನ್ನತಿ ದಿಂದನ ದಿನ್ನತಿ ದಿಂದನ ದಿನ್ನತಿ ತೊಂದನ ದಿನ್ನತಿ ತೊಂದನ ದಿನ್ನತಿ ದಿಂದನ ದಿನ್ನತಿ ದಿನ್ನತಿ ತನ್ನತಿ ದಿನ್ನತಿ ಜನುತಿ
ತಗದಿ ಜನತಿ ದಿನದಿ ಜನತಿ ತಗದಿ ದಿನದಿ ದಿನದಿ ಶರಕೇಳಿಯಾಡಿದರು ಶರಕೇಳಿಯಾಡಿದರು ಗೋದಾವರಿ ನದಿಯೊಳು ಸ್ತ್ರೀಯರು ಜಲಕೇಳಿಯಾಡಿದರು ಆಯ ಆಯ ಗೋದಾವರಿ ನದಿಯಲ್ಲಿ ಮೀನುಗಾರಿಕೆಗಾಗಿ ನಾವು ಬಂದವರು. ಸತ್ಯ. ನಿನ್ನನ್ನು ನೋಡ್ಬೇಕು. ನೀರಿನಲ್ಲಿ ಮೀನಿನ ಹಾಗೆ ಈಜಾಡುತ್ತಿ. ಮತ್ತೆ ಹೌದಲ್ಲ? ಈಜಾಡದೆ ಮತ್ತೆ ನನ್ನನ್ನು ಮುಳುಗಿಸೋದಕ್ಕೆ ಪ್ರಯತ್ನ ಪಟ್ಟದ್ದು ಹೇಗೆ ನೀನು? ಆಗಲೇ ಇಲ್ಲ ನಿನಗೆ. ನನಗೆ ಆಗುದಿಲ್ಲ. ಎಲ್ಲಿಗಾಗುವುದು? ನಿನ್ನಂತೆ ಬೇರೆ ಸಖಿ ವೃಂದದವರನ್ನೊಮ್ಮೆ ನೋಡು. ಅವರೆಲ್ಲ ದೂರ ದೂರವೇ ಇದ್ದಾರೆ. ಯಾಕೆ? ಅವರಿಗೆ ಈಜುವುದಕ್ಕೆ ಬರುವುದಿಲ್ಲ. ಈಜಿದ್ರೆ ನೀನು ಒಬ್ಬಳೇ. ನಾನು ಎಲ್ಲಿ ಬೇಕಾದ್ರೂ ಈಜಿಕೊಂಡು ಬರ್ತೇನೆ. ಹೌದಲ್ಲ? ಮತ್ತೆ ಹಾಗಾದ್ರೆ ಕಾಣುತ್ತಿರುವಂತಹ ಗೋದಾವರಿ ನದಿಯಲ್ಲಿ ಮಿಂದು ಮುಂದಕ್ಕೆ ಸಾಗೋಣ. ರಾಜ್ಯದ ಆಡಳಿತವನ್ನು ಮಾಡಿಕೊಳ್ಳುತ್ತಾ ಸಂತೋಷದಿಂದ ಇದ್ದವ ನಾನು. ಹೀಗಿರುವಂತಹ ವೇಳೆಯಲ್ಲಿ ಮನಸ್ಸಿಗೆ ಒಂದು ರೀತಿಯ ಬೇಸರ. ಆ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ಗೋದಾವರಿ ನದಿ ತೀರಕ್ಕೆ ಬಂದವ ನಾನು. ತಿರುಗಾಟವೇನೋ ಆಯಿತು. ಸ್ವಲ್ಪ ವಿಶ್ರಾಂತಿ ಪಡೆಯಬೇಕೆನ್ನುವ ಹಾಗೆ ಯೋಚಿಸಿ ಬಂಡೆ ಮೇಲೆ ಕುಳಿತುಕೊಂಡವ. ಸ್ವಾಮಿ, ಬರುವಾಗ ನಾನು ಒಬ್ಬನೇ ಬಂದದ್ದಲ್ಲ, ನನ್ನ ಹಿಂದೆ 4-5 ಮಂದಿ ಇದ್ರು. ಆದ್ರೆ ಮಾರಿ ಸಂತಾನಗಳು ಈಗ ನೋಡಿದ್ದೀರಾ, ಅವರವರ ಕೆಲಸ ಆಯ್ತು, ಎಲ್ಲಿ ಹಾಳಾಗಿ ಹೋಗಿದ್ದಾರೆ ಗೊತ್ತಿಲ್ಲ. ಒಬ್ಬರಾದ್ರೂ ಸಿಗ್ತಾರ? ಹುಡುಕಿ ಸಾಕಾಗಿ ಹೋಯ್ತು. ಇವರನ್ನೆಲ್ಲ ನಂಬಿಕೊಂಡು ಬಂದ್ರೆ ಯಾವುದೋ ಒಂದು ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ. ಯಾವಾಗ ನೀನು? ನಾನು ನಿಮ್ಮ ನನ್ನ ಮಾವ. ನಿಮ್ಮ ಅನುನಾಯಿ. ಅದು ಹೌದು, ಅನುಯಾಯಿ. ನನ್ನ ಆಪ್ತ ಸಖ. ನಿಮಗೆ ಆಪುತ. ಯಾವುದು? ನಿಮಗೆ ಆಪುತ. ಅದೇನಿದ್ರು ನಿನಗೆ ಬೇಕಾದಿತ್ತು, ನನಗೆ ಬೇಡ. ನಿಮಗೆ ನಾನು ಆಪುತ. ಆಪ್ತ ಸಂದೇಶಚರ. ಬಂದೆ. ಪಾಪಿ ಮಗನೇ, ನಿನ್ಗೆ ಬುದ್ಧಿ ಇಲ್ವಾ? ತಲೆ ಸರಿ ಇಲ್ವಾ? ಮಾರಿ ಸಂತಾನ ನಿಮ್ಮನ್ನೆಲ್ಲ ಕಟ್ಟಿಕೊಂಡು ಬಂದ್ರೆ ಇದೇ ಆಗುದು. ಏನು ಬರುವಾಗ ನನ್ನ ಜೊತೆ ಬಂದು ಈಗ ಒಬ್ಬನ್ನ ಕಳುಹಿಸಿ ನನ್ನ ಮಾನವರಿ ತೆಗಿತೀಯಾ? ಇಲ್ಲ. ಯಾರು ಬರುವಾಗ ಏನು ಹೇಳಿದ್ದೇನೆ ನಾನು? ಏನು ಹೇಳಿದ್ದೇನೆ? ಹೋಗುವಾಗಲೂ ಒಟ್ಟಿಗೆ, ಏನೇ ಮಾಡುವುದಿದ್ರು ಒಟ್ಟಿಗೆ, ಜೊತೆಯಾಗಿ ಬರುವುದು ಒಟ್ಟಿಗೆ. ನಾನು ಇಲ್ಲಿ ಕಲ್ಲಿನ ಮೇಲೆ ಕೂತು ಎಷ್ಟು ಹೊತ್ತಾಯ್ತು. ಹೌದು. ಒಬ್ಬರಾದ್ರೂ ಇದ್ದೀರಾ? ಇಲ್ಲ. ನೀನಾದ್ರೂ ಇರ್ತಿ ಎನ್ನುವ ಹಾಗೆ ಭಾವಿಸಿದ್ರೆ ಯಾಕೆ ಇರ್ಲಿಲ್ಲ? ಎಲ್ಲಿ ಹಾಳಾಗಿ ಹೋಗಿದ್ದು? ಎಲ್ಲಿ ಹೋದೆ ಕೇಳಿ. ಹೇಳು. ನೀವು ಈಗ ಒಂದು ಹೊಸತಾಗಿ ಇಲ್ಲಿ ಯಜಮಾನರಾದದ್ದು ಹೌದಾ? ಮತ್ತೆ ನಿಮಗೆ ಹೊಸ ವಿಷಯವನ್ನು ಸಂಗ್ರಹಿಸಬೇಕು ಎನ್ನುವ ಉದ್ದೇಶದಿಂದ ನಾನು ನಿಮ್ಮನ್ನು ಇಲ್ಲಿ ಕುಳ್ಳಿರಿಸಿ ಸ್ವಲ್ಪ ಈ ಪ್ರದೇಶದಲ್ಲಿ ಸುತ್ತಾಡಿ. ಇಂಥವನಿದ್ರೆ ಇರಬೇಕು ನಿನ್ನಂತವನ ಕೆಲಸದ ಆಳು. ಆಯ್ತಾ? ನನಗೆ ಆಡಳಿತ ಬಗ್ಗೆ ಮಾತ್ರ ಗೊತ್ತು. ಆದ್ರೆ ನನ್ನ ಬಗ್ಗೆ ಏನು ಆಡುತ್ತಾರೆ, ಏನು ಕೇಳ್ತಾರೆ, ಏನು ಹೇಳಿದ್ದಾರೆ, ಪ್ರಚಾರ ಹೇಗುಂಟು ತಿಳಿಯುವುದಕ್ಕೆ ನನಗೆ ಹೋಗ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಜನ ಬೇಕೋ ಬೇಡವಾ? ಬೇಕು. ಶಾಹಪಾಸ್ ಮೆಚ್ಚಿದೆ. ಹೋದೆ. ಏನಾಯ್ತು? ಹೋಗುವಾಗ ಕಾಡಲ್ವಾ? ಹೌದು. ಕಾಡಿನಲ್ಲಿ ನಿಮ್ಮ ಬಗ್ಗೆ ಯಾರು ಹೇಳುದು?
ಯಾರಲ್ಲಿ ಕೇಳಿ ಪ್ರಯೋಜನ ಇಲ್ಲ. ಮರದಲ್ಲಿ ಒಂದು 2 ಮಂಗಗಳಿದ್ದವು. ಅದು ನಿನ್ನ ಜಾತಿಗೆ ಸಂಬಂಧಪಟ್ಟದಲ್ಲ. ಹೌದು, ಅವರಲ್ಲಿ ಕೇಳಿದೆ ಹೇಗೆ ನಮ್ಮ ಯಜಮಾನರು ಹೇಗೆ ಆದಿತ್ತ ಅಂತ. ನನ್ನ ಬಗ್ಗೆ ಹೇಳುವುದಕ್ಕೆ ಕೇಳುವುದಕ್ಕೆ ಮಂಗಗಳ. ಮತ್ತೆ ಕಾಡಿನಲ್ಲಿ ನಾನು ಯಾರಲ್ಲಿ ಕೇಳುವುದು? ನನ್ನ ಬಗ್ಗೆ ಕೇಳಿದಕ್ಕೆ ಕಾಡಿಗೆ ಯಾರಾದ್ರೂ ಹೋಗ್ತಾರ? ನಾವೀಗ ಕಾಡಿನಲ್ಲೇ ಇದ್ದೇವಲ್ಲ. ಅದು ವಿಷಯ ಹೌದು. ಆಯ್ತಾ? ಆಮೇಲೆ ಆದರೆ ನನಗೆ ಒಂದು ದೇಹದ ಬಹಳ ಮನಸ್ಸಿಗೆ ನೋವಾಯ್ತು. ನಿನ್ನೆ ಬಗ್ಗೆ ಪ್ರಶ್ನೆ ಮಾಡುವುದಕ್ಕೆ ನಾನು ಹೋಗುವುದಿಲ್ಲ. ಬೇಡ, ಹೋದ್ರೆ ಸಮಯ ವ್ಯರ್ಥ ಆಗ್ತದೆ. ಹೌದೌದು, ಈಗಲೇ ಹೆಚ್ಚಾಯ್ತು. ಹೌದು, ಬೇಗ ಮುಗಿಸ್ಬೇಕು. ಹೇಳಿ. ಆಯ್ತಾ? ನನಗೆ ಬಹಳ ಬೇಸರ ಆಯ್ತು. ನಿಮಗೆ ಒಂದು ಹೇಳುವುದಕ್ಕೆ ವಿಷಯ ಇಲ್ಲಲ್ಲ. ಏನು ವಿಷಯವನ್ನು ತರದೆ ನಾನು ನಿಮಗೆ ಹೇಗೆ ಮೊರೆ ತೋರಿಸುವುದು ಅಂತ ಬೇಸರ ಆಗಿ ಇನ್ನು ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನನಗೆ ಬೇಕಾಗಿ ಯಾವುದೇ ವಿಷಯವು ಸಿಗದೆ ಆತ್ಮಹತ್ಯೆ ಎನ್ನುವ ಸಂಕಲ್ಪ ನೀನು ಮಾಡಿ ಅಯ್ಯೋ ಮಾಡಿ ಒಂದು ತುಂಡು ಹಗ್ಗ ತಗೊಂಡೆ. ಯಾವುದು? ಒಂದು ತುಂಡು ಹಗ್ಗ. ಇದಕ್ಕೆ ಸಾಕಾಗ್ದಿತ್ತಾ? ನೋಡುವ ಪ್ರಯತ್ನ ಮಾಡಿ. ನಿನ್ನಂತವನಿಗೆ ಹಗ್ಗ ಅಲ್ಲ, ನಿನ್ನ ಈ ಮುಖವನ್ನು ನೋಡಿದ್ರೆ ಆ ಯಮನೇ ಹಿಂದೆ ಹೋಗ್ಬೋದು. ಹೌದು, ಅದು ಒಮ್ಮೆ ನೀನು ಸಾಯ್ದಿದ್ರೆ ಅವತ್ತೇ ಸಾಯ್ಬೇಕಿತ್ತು. ಇಷ್ಟು ಸಮಯ ಇರ್ತಿದ್ದೀಯ ನನ್ನ ಜೊತೆ. ಹೌದೌದು. ಯಾಕೆ ಹೋಗ್ಲಿಲ್ಲ? ನಿನ್ನ ಆಯುಷ್ಯ ಗಟ್ಟಿಂಟಲ್ಲ, ಇನ್ನಷ್ಟು ಆಯುಷ್ಯ ಹೆಚ್ಚಾಗ್ತದೆ. ನನ್ನ ಜೊತೆ ಇದ್ದೀಯಲ್ಲ, ಹೇಗೂ ನನ್ನ ಊರಿನಲ್ಲಿ ಇದ್ದಿ. ಅವನಿಗೆ ಅಲ್ಲಿಗೆ ಹೋಗುವಾಗ ಅವನಿಗೆ ಆಲೋಚನೆ ಆಯ್ತು, ಹೇಗೆ ಇಂಥದ್ದು ಒಂದೇ ಇರುವುದಲ್ಲಿ ಇರ್ಲಿ, ಸ್ವಲ್ಪ ಸಮಯ ಇರ್ಲಿ ನೋಡುವ ಅಂತ. ಹಾಗೆ ಬಹಳ ಬೇಸರ ಆಯ್ತು. ಇನ್ನು ಆತ್ಮಹತ್ಯೆಯೇ ಗತಿ ಅಂತ ಹಗ್ಗವನ್ನು ತಗೊಂಡು ಮರ ನೋಡ್ಬೇಕಲ್ಲ. ಯಾವ ಮರ? ಒಂದು ಒಳ್ಳೆ ಜಾತಿಯ ಅಂಬಟೆ ಮರವನ್ನು ಹುಡುಕಿದೆ. ಯಾವುದು? ಅಂಬಟೆ ಮರ. ಅಂಬಟೆ ಮರದಲ್ಲೂ ಒಳ್ಳೆ ಜಾತಿ ಇರ್ತದ? ಹೌದೌದು. ನಿಮ್ಗೆ ಬೇರೆ ಅಲ್ಲ, ಅಲ್ಲಿ ಮಾವಿನ ಮರ ಇದೆಯಲ್ವಾ? ಮಾವಿನ ಮರಕ್ಕೆ ಹಗ್ಗ ತಗೊಳ್ಬಹುದು, ಅದು ಗಟ್ಟಿ ಬರ್ತದೆ ಅಂತ ಯಾರು ಹೇಳಿದ್ರು? ಹಾಗಾದ್ರೆ ನಿನ್ನ ಯೋಚನೆ ಅಂಬಟೆ ಮರ ಗಟ್ಟಿ ಬರ್ತದ? ಗಟ್ಟಿ ಬರುದಿಲ್ವಾ? ಆಯ್ತು, ನಿನ್ನ ವಿಮರ್ಶೆಗೆ ನಾನು ಜನ ಅಲ್ಲ. ಆಯ್ತು, ಆತ್ಮಹತ್ಯೆ ಮಾಡಿಕೊಳ್ಳುವ ಅಂತ ಹಗ್ಗವನ್ನು ಹಾಕಿ ಕುಣಿಕೆಯನ್ನು ಹಾಕಿ ಬಿಗಿದು ಅದರ ಒಳಗೆ ನನ್ನ ಕುತ್ತಿಗೆಯನ್ನು ತುರುಚುತ್ತೇನೆ ಅಂತ ಹೇಳುವಾಗ ಛಲ್ 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 ಛಲ್. ಅದನ್ನು ಅಲ್ಲಿ ತಂದು ಕೊಟ್ಟವ ಯಾರು ನಿನಗೆ? ಯಾವುದು ನೀನು ಹೇಳಿದ್ದು? ಜಲ್ ಜಲ್ ಅಂದ್ರೆ ಅರ್ಥ ಆಗಿಲ್ಲ ನನಗೆ. ನಿಶಿಯ ಕಾಲ ಕೇಳ್ದೆ ನೀನು ತೆಂಕಿದ್ದೆ ಮೊದಲು ಸರಿ ಮಾಡಿ, ಮತ್ತೆ ಬಡಗಿದ್ದು ಗೆಜ್ಜೆನಾದ. ನೀನು ಪದ್ಯ ಹೇಳಿದ್ರೆ ಆ ದೇವರಿಗೆ ಬೇಸರಾದಿತ್ತು. ನಿನ್ನ ನಾಲಗೆಯಲ್ಲಿ ಸರಸ್ವತಿ ದೇವಿ ಒದ್ದಾಡ್ತಾ ಇದ್ದಾಳೆ. ಗೆಜ್ಜೆ ಶಬ್ದ ಅಂದ್ರೆ ಗೆಜ್ಜೆ ಶಬ್ದ ನನಗೆ ಒಂದು ಆಲೋಚನೆ. ಬಹುಶಃ ಈ ಕಾಡಿನಲ್ಲಿ ಎಲ್ಲ ಮೋಹಿನಿ ಪ್ರೇತ ಎಲ್ಲ ಇರ್ತದಂತೆ. ಅದು ವಿಷಯ ಹೌದು. ಎಲ್ಲಿಯೋ ನಿನ್ನ ಕುಟುಂಬದ ಹಿರಿಯರ ದೋಷ ಇರಬೇಕು, ಅಲ್ಲ ಅವರಿಗೆ ಕೊಡುವಂತಹ ಶಾಂತಿಯಲ್ಲಿ ಏನಾದ್ರೂ ತಪ್ಪಿರ್ಬೇಕು. ಹಾಗೆ ಬೇಕಾಗಿ ನಿನ್ಗೆ ಎದುರು ಸಿಕ್ಕಿದ್ದ ನನಗೆ ನಿನ್ನ ಕುಟುಂಬದ ದೋಷ. ಹೌದೌದು, ಇಲ್ಲದಿದ್ರೆ ಈ ಕೆಲವರ ತಂದೆ ಎಲ್ಲ ಸತ್ತರೆ ಹಾಗೆಲ್ಲ ಆಗ್ತದೆ. ಶತ್ರು ಕೂಡ ಅವರಿಗೆ ಮಾಡಬೇಕಾದಂತ ಆತ್ಮ ಸದ್ಗತಿ ಯಾವುದು ಕ್ರಮ ಕ್ರಿಯೆ ಉಂಟೋ ಅದನ್ನು ಮಾಡಿಯೇ ಇರ್ತಾರೆ. ಆದ್ರೂ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಮ್ಮೊಮ್ಮೆ ನೋಡಿ. ಎಂತ ಪ್ರೀತಿ ಹೆಚ್ಚಾದ್ರೂ ನೋಡುವುದಕ್ಕೆ ಕಾಡಿಗೆ ಬರುವುದಿಲ್ಲ. ಎಲ್ಲಿ ನೋಡುವುದಿದ್ರು ಅಲ್ಲಿ ನೋಡ್ತಾರೆ. ಹೌದಾ? ಆಯ್ತು. ಯಾವ ರಾತ್ರಿ ಹೊತ್ತಿಗೆ ಹೋದ್ರು ಸಿಗ್ತಾರ? ಸಿಗುದಿಲ್ಲ. ಆಯ್ತಾ? ಗೆಜ್ಜೆನಾದ ಕೇಳ್ತಾ ಉಂಟು. ಗೆಜ್ಜೆನಾದ ಯಾರಾಗಿರ್ಬಹುದು? ಪ್ರೇತವೋ ಭೂತವೋ ಅಂತ ಲೆಕ್ಕ ಹಾಕಿ ಇದರ ಮುಂದೆ ಯಾವ ಪ್ರೇತವೂ ಬರ್ಲಿಕ್ಕಿಲ್ಲ ಅದಷ್ಟೇ ಅಲ್ವಾ? ರಾಕ್ಷಸರಾದಂತಹ ನಮ್ಮ ಮುಂದೆ ಅಂತದ್ದೆಲ್ಲ ಬರ್ಲಿಕ್ಕೆ ಉಂಟು. ನನ್ನನ್ನು ಸೇರಿಸಬೇಡ, ನಿನ್ನನ್ನು ಮಾತ್ರ ಸೇರಿಸಿ. ಆದ್ರೂ ಜಾತಿ ನಾವೆಲ್ಲ ಒಂದೇ ಅಲ್ವಾ? ಆದ್ರೂ ಸ್ಥಾನಮಾನ ಯತ್ವಾಸ ಉಂಟು. ಯಾವುದು ಯತ್ವಾಸ? ವ್ಯತ್ಯಾಸ. ಅದೇ ಯತ್ವಾಸ. ನೀನು ಯಾವ್ದಾದ್ರು ಒಂದು ಭಾಷೆಯಲ್ಲಿ ಮಾತಾಡ್ಬೇಕು. ಇನ್ನ ಹಲವು ಭಾಷೆಯನ್ನು ಜೊತೆ ಮಾಡಿ ನನ್ನನ್ನು ಮೇಲೆ ಕೆಳಗೆ ಮಾಡಬೇಡ. ಆಯ್ತು, ನಾನೇ ಸಮಸ್ಯೆಯಲ್ಲಿ ಇದ್ದೇನೆ. ಆಯ್ತು 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 ಆಯ್ತು. ವ್ಯತ್ಯಾಸ ಉಂಟು ಅಲ್ವಾ? ಹಾಗಾಗಿ ಇದು ಏನಾಗಿರ್ಬಹುದು ಅಂತ ಮೆಲ್ಲ ತಿರುಗಿ ನೋಡ್ತೇನೆ. ನೋಡುವಾಗ ಒಂದಲ್ಲ ಎರಡಲ್ಲ ಒಂದು 10-15 ಚಂದದ ನಾಯಿ ಮರಿಗಳು. ಇಂಥ
ಎಂತದು ಒಂದೊಂದರ ಮುಖ ನೋಡ್ಬೇಕು. ನಿನ್ನಂತವನಿಗೆ ಹೊಡೆಯದ ಕೈ ಯಾಕೆ? ಹೊಡೆಯದೇ ಇದ್ರೆ ನಮಗೆ ಪಾಪ ಬಂದಿತು. ಯಾಕೆ? ಅಧಿಕ ಪ್ರಸಂಗಿ. ಯಾಕೆ? ನೀನು ಅಷ್ಟು ಹೊತ್ತು ಹೇಳಿದ್ದು ಎಂತ ಯಾವ ಶಬ್ದ? ನಾಯಿ ಮರಿ. ನಾಯಿ ಮರಿ ಅದು ಕೂಡ ಒಂದು ದೊಡ್ಡ ಜಾತಿ ಇತ್ತು, ಈಗ ಮತ್ತೊಂದು ಸಣ್ಣ ಜಾತಿ. ಈ ನಾಯಿ ಮರಿಗಳೆಲ್ಲ ನೋಡುವುದಕ್ಕೆ ಸಿಗುವುದು ನಿನ್ನಂತವನಿಗೆ. ಅದು ಕೂಡ ನಾಯಿ ಮರಿ ಗೆಜ್ಜೆ ಶಬ್ದ ಮಾಡ್ತದ? ಯಾವ ಸೀಮೆಯ ನಾಯಿ ಮರಿಯೋ? ಈಗ ನಾಯಿ ಮರಿ ಅಂತ ಯಾರು ಹೇಳಿದ್ರು? ಮತ್ತೆ ನೀನು ಹೇಳಿದ್ದು ಗಿಡ್ಡ ಜಾತಿದ್ದು, ದಪ್ಪ ಜಾತಿದ್ದು, ಮತ್ತೊಂದರ ಮುಖ ಹೀಗೆ ದಪ್ಪ. ಒಬ್ಬಳು ಸ್ವಲ್ಪ ದಪ್ಪ ಇದ್ದಾಳೆ, ಮತ್ತೊಬ್ಬಳು ಗಿಡ್ಡ ಇದ್ದಾಳೆ. ಅದು ಹಾಗಲ್ಲ, ನಾರಿ ಮಣಿ. ಅದೇ ಅದೇ ವಿಷಯ, ಅದೇ ನೀನು ಹೇಳಿದ್ದೆ. ಅದು ಸ್ವಲ್ಪ ಎತ್ತುವಾಸ ಆಯ್ತು. ಆಗ್ಲಿಯಾ? ಆಯ್ತಾ? ಯಾರಾಗಿರ್ಬೋದು, ಯಾರಾಗಿರಬಹುದು ಎನ್ನುವ ಹಾಗೆ ಆಲೋಚಿಸಿದೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಒಂದು ಹೇಳ್ತೇನೆ ರಾಯರೇ, ಏನೋ ಆ ಹೆಮ್ಮಕ್ಕಳೊಂದು ಚಂದ ಅಂತ ಹೇಳಿದ್ರೆ ಏನು ಚಂದಪ್ಪ, ಏನು ಚಂದಪ್ಪ, ಏನು ಚಂದಪ್ಪ. ಯಾರು ನಿನ್ನ ಮಾವನೋ? ಏನು ಚಂದ, ಏನು ಚಂದ. ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಮುಖದಲ್ಲೇ ಉಂಟು. ಹೌದಾ? ನಿನ್ನದಿಲ್ಲಿ ಉಂಟು? ನನ್ನದು ಮುಖದಲ್ಲಿ ಉಂಟು. ನಿನ್ನಲ್ಲಿ ಮುಖದಲ್ಲಿ ಉಂಟು ಅಂತ ನೀನೇ ಹೇಳ್ಬೇಕಷ್ಟೇ. ಮತ್ತೊಬ್ಬರಿಗೆ ಹುಡುಕುವುದಕ್ಕೆ 7 ರಾತ್ರಿ 7 ಹಾಕಲ್ಬೇಕಾಗಿದೆ. ನನಗೆ ಕೈ ಹಾಕುವಾಗ ಸಿಗುತ್ತದೆ. ಸಿಗ್ತದಲ್ಲ, ಅದು ನಿನ್ನ ಪುಣ್ಯ. ಬಹಳ ಚಂದ, ಬಹಳ ಚಂದ ಅಂತ ಹೇಳಿದ್ರೆ ಎಂತದು ಅದನ್ನು ವರ್ಣಿಸುವುದಕ್ಕೆ ನನ್ನಲ್ಲಿ ಶಬ್ದ ದಾರಿದ್ರ್ಯ ಉಂಟು. ನಿಮ್ಗೆ ಎಷ್ಟು ವರ್ಣಿಸುವುದಕ್ಕಾಗ್ತದೆ? ದಾರಿದ್ರ್ಯ ಇದ್ರೂ ತೊಂದರೆ ಇಲ್ಲ, ನಾನು ಸರಿ ಮಾಡಿಕೊಳ್ಳಿದ್ದೇನೆ. ನಾನು ತಲೆಗೂದಲಿನಿಂದ ಪ್ರಾರಂಭಿಸು. ಅವಳ ತಲೆಗೂದಲು ಅಂತ ಹೇಳಿದ್ರೆ ನನ್ನ ಇಂತಹ ತಲೆಗೂದಲು ಇರುವಂತಹ ಹೆಣ್ಣು ಈ ಪ್ರಪಂಚದಲ್ಲಿ ಹುಟ್ಟಲಿಕ್ಕಿಲ್ಲ. ಅಂದ್ರೆ ನಿನ್ನ ಹಾಗಂದ್ರೆ ಹೀಗ ಮತ್ತೆ ಕುಂಗುರು ಮಿಶ್ರಿತ ಕಪ್ಪು ಕೂದಲು. ಹಾಗಾದ್ರೆ ಕೂದಲು ಅಲ್ಲ, ಕೂದಲು ಮತ್ತೆ ಬಿಳಿ ಇರ್ತದ? ಅಲ್ಲ, ಇರುದಿಲ್ಲ ಅಂತಲ್ಲ. ಹೆಣ್ಣು ಮಕ್ಕಳಿಗೆ ಒಂದು ಪ್ರಾಯ ಆದ ಮೇಲೆ ಬಿಳಿ ಆಗ್ತದೆ. ಹೌದು. ಈ ನೀವೆಂತದ್ದು ಹೇಳ್ತೀರಿ? ಕೆಲವು ಸಣ್ಣ ವಯಸ್ಸಿನ ಮದುವೆ ಆಗದ ಹುಡುಗರ ತಲೆಗೂದಲು ನೋಡ್ಬೇಕು, ಬಣ್ಣ ಹಾಕುದು. ನಾನು ಮೊನ್ನೆ ನೋಡಿ. ಹೌದಾ? ಲೋಕೇಶ್ ಅಂತ ಇದ್ದಾಳೆ ಅದು ಬಣ್ಣ ಹಾಕಿದ್ದು ಯಾಕೆ? ಅದು ಕೂದಲು ಬಿಳಿ ಅಲ್ಲ, ಅದು ಜೀವನದಲ್ಲಿ ಹೆಚ್ಚು ಕಡಿಮೆಯಾಗಿ ನಾವು ತಿನ್ನುವುದು ಯಾವುದನ್ನು, ಕುಡಿಯುವುದನ್ನು ಯಾವುದು. ನಿನ್ನ ಹಾಗೆ ಕಡಿಮೆದ್ದು ಕುಡಿಯುವುದಲ್ಲ, ನಾವು ಹೆಚ್ಚಿನದ್ದು ಕುಡಿಯುವುದು. ಹೆಚ್ಚಿನದ್ದು ಕುಡಿದ್ರೆ ಕೂದಲು ಹಣ್ಣಾಗ್ತದೆ. ಅದೆಲ್ಲ ಹೇಳಿಕ್ಕೆ ಆಗುದಿಲ್ಲ, ಅದು ಪ್ರಕೃತಿ ದೋಷ. ಮತ್ತೆ ಬಣ್ಣ ಹಚ್ಚಿದಂತ ಯಾರು ಹೇಳಿದ್ದು? ಆಯ್ತಪ್ಪ, ಅದು ಒಂದು ರೋಗ ಇದ್ದವರಿಗೆ ಅದೆಲ್ಲವೂ ಅದೇ ಬಣ್ಣ ಕಾಣ್ತದಂತೆ. ಹಾಗೆ ನಿಂದು ಸರಿ ಆಯ್ತಾ? ನಾನು ಹೇಳಿದ್ದೆ ಹೇಗೆ? ಇನ್ನೊಬ್ಬ ಹೆಣ್ಣು ಮಕ್ಕಳಿಗೆ ಕಪ್ಪು ಕೂದಲು ಲಕ್ಷಣ ಅಲ್ವ? ಹುಡುಗರ ವಿಷಯ ಬೇಡ, ಹುಡುಗಿಯ ವಿಷಯವೇ. ಕೂದಲು ಹಾಗೆ. ಆಮೇಲೆ ಅವಳ ಹಣೆ ಅರ್ಧ ದೋಸೆಯನ್ನು ಶ್ವಾನ ತಿಂದು ಉಳಿದ ಅರ್ಧ ದೋಸೆಯನ್ನು ಬಿಟ್ಟ ಹಾಗೆ. ನೀನು ಹೇಳುವಂತಹ ಮಾತು ಯಾವುದು ಒಳ್ಳೆ ಶಬ್ದ ಬೇಕು ಅದನ್ನು ಹಾಳು ಮಾಡಿ, ಯಾವ್ದು ಹಾಳಾಗ್ಬೇಕು ಅದನ್ನು ಒಳ್ಳೇದು ಮಾಡಿ. ಶ್ವಾನ ಅಂತ ದೊಡ್ಡದು ಹೇಳಿ. ಹೌದು. ಮತ್ತೆಂತ ಅರ್ಧ ದೋಸೆ ಉದಾಹರಣೆ? ಹೌದು. ಏನೋ ಅದು ಹಾಗೆ ಅಲ್ಲ, ಅದು ಅರ್ಧ ಚಂದ್ರಾಕೃತಿಯ ಪಣೆ. ಪಣೆ ಇಲ್ಲೆಲ್ಲ ಪಣೆ ಅದಲ್ಲ, ನೀನು ಹೇಳಿದ್ದಲ್ಲ ಪಣೆ. ಆಮೇಲೆ ಅವಳ ಪುರ್ಬು. ನಿಮ್ಗೆ ಅಂತವರ ಸಂಬಂಧ ಉಂಟಾ? ರಾಮಣ್ಣನ ಸಂಗಡಿ ಪೊರ್ಬುಗು ಬಾಲೆ. ಯಾರು ರಾಮಣ್ಣ? ಅದು ಎಂಥದ್ದೊಂದು ಹೇಳ್ತಾರಲ್ಲ, ರಾಮನ ಸಿಂಗಾಡಿ ಪುರ್ಬಿನ ಬಾಲೆ. ಇಲ್ಲಪ್ಪ, ನೀನು ಕಾಮನ ಇಲ್ಲಿನ ಹಾಗೆ. ಅದೇ ಅದನ್ನೇ. ಈಗ ನೀನು ಆಗುದಿದ್ರೆ ಮಾತ್ರ ಹೇಳು. ಆಗದ ಶಬ್ದವನ್ನು ಇಷ್ಟಿಷ್ಟು ದೀರ್ಘವಾದ ಶಬ್ದವನ್ನು ಹೊತ್ತು ಹಾಕಿ ಹೆಚ್ಚು ಕಡಿಮೆ ಮಾಡ್ಬೇಡ. ಆಯ್ತಾಯ್ತು, ಗೊತ್ತಾಯ್ತು. ಆಯ್ತಾಯ್ತು. ಅವಳ ಕಣ್ಣು ಹೂ ಕಣ್ಣು. ಅದು ರೋಗ. ಇದು ರೋಗ ಅಲ್ಲ. ಹೂವಿನ ಕಮಲದೊಳಗೆ ಇನ್ನು ಆ ಬಾಯಿಯನ್ನು ಸ್ವಲ್ಪ ಇಲ್ಲಿ ನೋಡು, ವಸ್ತ್ರ ಒದ್ದೆ ಆಯ್ತು. ಹೂವಿನಂತಹ ಕಣ್ಣು. ಅದೇ ಕಮಲನಯನೆ. ಕಮಲ ಅಲ್ಲ, ಕಮಲನಯನ. ಆಮೇಲೆ ಅವಳ ಮೂಗು ಚಂಪಕ್ಕನ ಆಸೆ. ಯಾವುದು ಚಂಪಕ್ಕನ ಆಸೆ? ನೀನು ಹೇಳಿದ್ದು ಒಂದು ರೀತಿಯಲ್ಲಿ ಸ್ವಲ್ಪ ಸರಿ. ಚಂಪಕನ ಆಸೆ
ಚಂಪಕನ ಆಸೆ ಅಲ್ಲ, ಚಂಪಕನ ಆಸೆ. ಸಂಪಿಗೆಯ ಮೊಗ್ಗಿನಂತಿರುವ ಮೂಗು ಹಾಗೆ. ಆಮೇಲೆ ಅವಳ ತುಟಿ ತೊಂಡೆ ಹಣ್ಣನ್ನು ಕತ್ತರಿಸಿ ಇಟ್ಟ ಹಾಗೆ. ಹೇಗೆ? ತೊಂಡೆ ಹಣ್ಣನ್ನು ಕತ್ತರಿಸಿ ಇಟ್ಟ ಹಾಗೆ. ಕತ್ತರಿಸಿ ಇಟ್ರೆ ಏನಾಗ್ತದೆ? ಅದು 2 ತೊಂಡೆ ಹಣ್ಣಿನ ತುಂಡು ಕೆಂಪು ಕೆಂಪಾಗಿರ್ತದಲ್ಲ ಹಾಗೆ. ತೊಂಡೆ ಹಣ್ಣನ್ನು ಸೀಳಿದಂತಿರುವ ಕೆಂಪು ಕೆಂಪಾದ ತುಟಿಗಳು. ಹೌದು. ಆಮೇಲೆ ಅವಳ ಗಲ್ಲ 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 ಹೇಗೆ? ಅದು ಮುಖವೆಂಬ ಕಂದಡಿಯ ಹಿಡಿಯೋ ಮಾಮಿನ ಮುಡಿಯೋ. ಅದನ್ನು ನಿನ್ನ ಮಾಮಿಯಲ್ಲಿ ಹೋಗಿ ಕೇಳಬೇಕಷ್ಟೇ. ಏನು? ಮುಖವೆಂಬ ಕನ್ನಡಿಯ ಹಿಡಿಯೋ ಹಿಡಿಯೋ ಮತ್ತೆಂತ ಮಾವಿನ ಮಾವಿನ ಮಿಡಿಯೋ. ಹಾಗೆ ಮಾಮಿನ ಅಲ್ಲ. ಆಮೇಲೆ ಅವಳ ಕಂಠ 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 ಬಲ ಮುರಿದ ಶಂಖ. ನಿನ್ನಂತವರೆಲ್ಲ ಹೇಳಿದ್ರೆ ಬಲ ಮುರಿದ ಶಂಖವೇ ಆಗುದು. ಬಲಮುರಿ ಶಂಖ. ಬಲಮುರಿ ಶಂಖ ಬೇಡ ಬೇಡವಾ? ಅದು ಅರ್ಥ ಅನರ್ಥ. ಆಯ್ತಾ? ಮತ್ತೆ ಆಮೇಲೆ ಅವಳ ಇದು ಯಾವುದು? ಕೈ ಕೈ ಮರ್ಯಾನೆಯ ಸೊಂಡಿ. ಅದೊಂದು ಸರಿ ಹೇಳಿದ್ದು. ಇಷ್ಟರವರೆಗೆ ಹೇಳಿದ್ದು ಎಲ್ಲ ತಪ್ಪು, ಇದೊಂದು ಸರಿ ಆಯ್ತು. ಆಮೇಲೆ 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 ಕಟಿ 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 ಇಲ್ಲ ಇಷ್ಟೆಲ್ಲ ಹೇಳಿದ್ದು ಒಂದು ಹುಡುಗಿಯ ಬಗ್ಗೆ ಅಂತ ಹೇಳಿದ್ದು. ಸಂತೋಷ ಆಯ್ತು. ಈಗ ಹೇಳಿದ್ದು ಕಟಿ ಇಲ್ಲ. ಕಟಿ ಇಲ್ಲ ಹಾಗಾದ್ರೆ ನಮ್ಮ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಕೆಳಗಿನ ಲೋಕ. ಅಲ್ಲ, ಈ ಲೋಕದ್ದೇ. ಹುಡುಗಿ ಹೌದಾ? ಹುಡುಗಿ ಹೌದು. ಹೆಣ್ಣು ಜಾತಿಯ ಹಾವಲ್ಲ. ಅಲ್ಲ ಅಲ್ಲ ಅಲ್ಲ, ಹುಡುಗಿ ಹುಡುಗಿ. ನೀನು ಹೇಳುವಾಗ ನಂಗೆ ಹೆಚ್ಚು ಕಡಿಮೆ ಆಗ್ತದೆ. ಕಟಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪವೂ ಇಲ್ಲ ಅಂತಲ್ಲ. ಮತ್ತೆ ಉರ್ಪಿಡಿಯ ಸೊಂಟ. ಉರ್ಪಿಡಿ ನೀನು ಯಾವ ಭಾಷೆಯಲ್ಲಿ ಹೇಳಿ? ಹೆಣ್ಣು ಮಕ್ಕಳ ಸೊಂಟವನ್ನು ಹೇಳ್ತಾರಲ್ಲ. ಸಿಂಹ ಕಟಿ. ತಿಮ್ಮನ ಕಟಿ. ಸಿಂಹ ಸಿಮ್ಮಿನ ಕಟಿ. ಆಯ್ತಾ? ಆಯ್ತಾ? ಒಟ್ಟಾರೆಯಾಗಿ ಹೇಳೋದಿದ್ರೆ ರಾಯರೇ, ತೊಡೆಗಳ್ಳೆರಡು ರಂಬೆ, ಹುಡುಗಿ ಚಿನ್ನದ ಬೊಂಬೆ, ಮಲೆಗಳು ಗಜನಿಂಬೆ, ಇನ್ನೇನೆಂಬೆ ಇನ್ನೇನೆಂಬೆ ಇನ್ನೇನೆಂಬೆ. ಇದು ನಿನ್ನದ್ದೆಯಾ? ಹಾಲಾಪಣೆ ನನ್ನದು. ಯಾವುದು? ಹಾಲಾಪಣೆ ಹಾಲಾಪನೆ ಹಾಲಾಪಣೆ ನಿನ್ನದ್ದೇ. ನನ್ನದು. ಹಾಗಾದ್ರೆ ನೀನು ಹೇಳುವುದು ಅಷ್ಟೋ ಸುಂದರವಾದಂತಹ ತರುಣಿ ಗೋದಾವರಿ ನದಿ ತೀರದಲ್ಲಿ. ಅದು ನಿನ್ನ ಮನೆ ಅಂಗಳದಲ್ಲಿ ಇರುವುದು ಪಾಪಿ. ಹೌದು, ಗೋದಾವರಿ ನದಿ ತೀರದಲ್ಲಿ ನಾವಿರುವುದು ಎಲ್ಲಿ? ನಾವು ಗೋದಾವರಿ ನದಿ ತೀರದಲ್ಲಿ. ನಾವು ಕೂಡ ಅಲ್ಲೇ ಇದ್ದೇವೆ. ಹಾಗಾದ್ರೆ ನೀನು ನೋಡಿದ ತರುಣಿ ಇರುವುದೆಲ್ಲಿ? ಅವಳು ಈಗಷ್ಟೇ ಜಲಕೇಲಿಯನ್ನು ಆಡಿ ಒದ್ದೆ ಬಟ್ಟೆಯನ್ನು ಉಟ್ಟುಕೊಂಡು ಜಲದಿಂದ ಮೇಲೆ ಬಂದು. ಸಂಸ್ಕಾರ ಇಲ್ಲದವ. ಏನು? ನೀನು ನನ್ನ ಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿದ್ದ? ಯಾರು ಹೇಳಿದ್ರು? ಸ್ವಲ್ಪ ಆದ್ರೂ ಬುದ್ಧಿ ಬೇಕೋ ಬೇಡ? ಯಾಕೆ? ಇಲ್ಲದಿದ್ರೆ ಹೆಣ್ಣು ಮಕ್ಕಳು ಸ್ನಾನ ಮಾಡುವಲ್ಲಿ ಎಂತ? ನಾನು ನೋಡಿದ್ದಲ್ಲ, ಅವರಾಗಿ ತೋರಿಸುವಾಗ ಯಾಕೆ ಅವರಿಗೆ ಬೇಸರ? ನೋಡಿದ್ರು ಕೂಡ ನೋಡದ ಹಾಗೆ ಹಿಂದಿರುಗಬೇಕು. ನೋಡುವುದು ತಪ್ಪಲ್ಲ, ಇದು ಪುರುಷ ಧರ್ಮ. ಹೆಣ್ಣು ಮಕ್ಕಳಿಗೆ ಯಾವತ್ತು ಗೌರವ ಕೊಡಬೇಕು. ನೋಡುವುದು ತಪ್ಪಲ್ಲ, ನೋಡುವ ಭಾವನೆ ಹೇಗುಂಟು ಅಂತ ಬೇಕಾದಷ್ಟೇ. ನೀನು ಹೇಳಿದ ಭಾವನೆ, ನಾನು ಹೇಳಿದ ಭಾವನೆ ಒಂದು ಒಳ್ಳೆ ಸಂಸ್ಕಾರಯುತವಾದಂತಹ ಹೆಣ್ಣಿನ ಹಾಗೆ ಕಾಣ್ತಾಳೆ. ಇರುವುದು ಯಾರ ಜೊತೆ? ನನ್ನ ಜೊತೆ. ಹೌದೌದು. ಯಾವತ್ತು ಭಾವನೆ ಒಳ್ಳೆಯ ರೀತಿಯಲ್ಲಿ ಇರ್ತದೆ. ನಾವು ಒಳ್ಳೆದು ಮಾಡಿದ್ರೆ ನಿಮ್ಮ ಜೊತೆ ಅಲ್ಲಿರುವುದು, ನಾವು ಕೆಟ್ಟದು ಮಾಡಿದ್ರೆ ನಮ್ಮದು ಬೇರೆ ನಿಮ್ಮದು ಬೇರೆ ಅಲ್ವಾ? ಇಲ್ಲ, ನಾವು ಜೊತೆ ಯಾವತ್ತು ಆಗ್ಬೇಕಿತ್ತು. ಹೌದೌದು. ಈಗಷ್ಟೇ ಆದ್ದು ಇಲ್ಲ, ತೊಂದರೆ ಇಲ್ಲ, ಮಾಡುವ ಮುಂದೆ. ಆಮೇಲೆ ಹಾಗೆ ಅವಳಲ್ಲಿ ಒಂದು ಮಾತಾಡಿ ನೀವು ಅವಳನ್ನು ತರಿಸಬೇಕು, ನೀವು ಒರೆಸಬೇಕು. ಸಂದೇಶ ತರಲೇ. ನೀನು ನನ್ನ ಜೊತೆ ಬಂದದಕ್ಕೆ ನಿನ್ನ ಜೀವನ ಸಾರ್ಥಕವಾಯಿತು. ಮತ್ತೆ ಅಲ್ಲ, ನನಗೂ ಕೂಡ ಸಾರ್ಥಕ ಹೊಂದಿತು. ಇಲ್ಲದಿದ್ರೆ ನನಗೆ ಎಲ್ಲವೂ ಉಂಟು. ಎಲ್ಲವೂ ಉಂಟು. ಎಲ್ಲ ರಸಗಳು ಉಂಟು. ಯಾವುದರೆಲ್ಲ ರಸ? ನವರಸ ಎಲ್ಲವೂ ಉಂಟು. ಆದ್ರೆ ಒಂದು ರಸ ಕಡಿಮೆ. ನನಗೆ ತುಂಬಾ ಸಮಯದಿಂದ ಅನುಮಾನ ಇತ್ತು ಅದು. ನನಗೆ ಇವತ್ತು ನೀವು ಹೇಳಿ ಗೊತ್ತಾಗ್ತದೆ. ಅದೇ ಒಂದು ರಸ ಕಡಿಮೆ. ಯಾವುದು? ನೀನು ಹೇಳಿದ್ಯಾ? ನೀವೇ ಹೇಳಿದ್ಯ? ಶೃಂಗಾರ ರಸ. ನಾನು ಅದನ್ನೇ ಹೇಳಿದ್ದೆ. ತೊಂದರೆ ಇಲ್ಲ, ನನ್ನ ದಾರಿಯಲ್ಲಿ ಇದ್ದಾನೆ. ನಾನು ಅದನ್ನೇ ಹೇಳಿದ್ದು. ಶೃಂಗಾರ ರಸ ಬರಬೇಕು ಅಂತ ಏನಾಗಬೇಕು? ಅದು ಎಣ್ಣೆ ಬೇಕು. ಯಾವುದು? ಎಣ್ಣೆ ಬೇಕು. ಹೆಣ್ಣು ಬೇಕು. ಇಲ್ಲ, ಅಧಿಕಾರಿಯಾಗಿದ್ದೇನೆ. ಅಧಿಕಾರಿಯಾಗಿ ಸರಿಯಾದಂತ ಆಡಳಿತ ಮಾಡಬೇಕಾದರೆ ವಾಮಭಾಗ ಬೇಕು. ವಾಮಭಾಗದಲ್ಲಿ ಅದು ನಿನಗೆ
ವಾಮಭಾಗ ವಾಮಭಾಗದಲ್ಲಿ ಹೆಣ್ಣು ಬೇಕು ಬರಿದಾಗಿದೆ. ಹೌದೌದು. ಹಾಗಾದ್ರೆ ಹಾ. ಈಗ ಅದೆಲ್ಲವೂ ಕೂಡ ನಡೆಯುತ್ತಾ ಬರ್ತಾ ಇದೆ. ಹೌದೌದೌದು ಅಲ್ವಾ? ಹೌದೌದು. ಎಲ್ಲಿ ಎಲ್ಲಿ ಹೇಗೆ ಹೇಗೆ ಏನು ಏನು ಎಷ್ಟು ಎಷ್ಟು ಎನ್ನುವುದನ್ನು ನೋಡ್ಬೇಕೋ ಬೇಡವಾ? ಬೇಕು. ನೀನು ಒಬ್ಬನೇ ನೋಡಿದ್ರೆ ಆಗ್ತದ? ಆಗುದಿಲ್ಲ. ನಾನು ನೋಡ್ಬೇಕು. ಹೌದಾ? ಆದ್ರೆ ಒಂದು ಕೆಲಸ ಮಾಡ್ಬೇಕು. ಹಾ. ನಿನ್ನ ಈ ಸ್ವರ ಹಾ. ಅವರ ಮಾತಾಡಬಾರ್ದು. ಅಲ್ಲಿ ನಾನು ಮಾತಾಡ್ಲಿಕ್ಕಿಲ್ವಾ? ನೀನು ಮಾತಾಡ್ಲಿಕ್ಕೆ ಮತ್ತೆ ನನ್ನನ್ನು ಯಾವ ಕರ್ಮಕ್ಕೆ ಬರ್ಲಿಕ್ಕೆ ಈಗ ಅಲ್ಲ, ಈ ಪೊರಕೆ ಇರುವುದು ಯಾಕೆ ಹೇಳು? ಪುರಕ್ಕೆ ಗುಡಿಸುವುದಕ್ಕೆ. ಗುಡಿಸಿ ಆದ್ಮೇಲೆ ಮನೆಯ ಮೂಲೆಯಲ್ಲಿ. ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತಲ್ಲ? ಹಾಗಾದರೆ ನಾನು ಪೊರಕ್ಕೆ ಹೌದು. ಕಸ ಇದ್ರೆ ಕಸ ಎಲ್ಲಿಯಾದ್ರೂ ಬಿದ್ರೆ ಗುಡಿಸ್ಲಿಕ್ಕೆ ತಗೊಳ್ಳಿ ಒಮ್ಮೆ. ಅದಕ್ಕೆ ಇರುವುದು. ಆದ್ರೆ ಒಂದು ನನ್ನ ಹಿಂದೆ ಇರ್ಬೇಕು. ಆಯ್ತಾಯ್ತು. ಆ ವಿಷಯದಲ್ಲಿ ನಿನ್ನ ಧೈರ್ಯದಲ್ಲಿ ಬರುದು. ಈಗ ನೀವು ಏನೇ ತರಬೇಡಿ, ನಿನ್ನ ಸ್ವರ ಇಷ್ಟು ಏರಿಸಬೇಡ. ನಾನಿದ್ದೇನೆ. ಇದ್ದೀಯಲ್ಲ, ಹಿಂದೆ ನೀನು, ಮುಂದೆ ನಾನು. ಸುಮವ ಕರುಷದಿ ಕೊಯ್ಯುವ ಕಾಲದಳೋರ್ವಳು ವರೆದಳು ಮಯ ಜಾತೇಡನೆ. ಓ ಸಖಿ, ಗೋದಾವರಿ ನದಿಯಲ್ಲಿ ಮಿಂದು ಶುಚಿರ್ಭೂತರಾಗಿ ಆಮೇಲೆ ವಿಧ ವಿಧವಾದಂತಹ ಸುಮಗಳನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಮುಂದೆ ಮುಂದೆ ಸಾಗಿದವರು ನಾವು. ಕೆಲವೊಂದು ಸುಮಗಳನ್ನು ನಾನು ಕೊಯ್ದು ಆರಿಸಿದ್ದೆ. ನೀನು ಯಾವ ಸುಮಗಳನ್ನು ಕೊಯ್ದೆ? ನಾನು ಕೊಯ್ದೆ ನನಗೆ ಬೇಕಾದದ್ದನ್ನು. ಅಯ್ಯೋ ದೇವರೇ, ನಾನು 10 ಪ್ರಶ್ನೆಗಳನ್ನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಆದ್ರೆ ನಿನ್ನ ಮುಖ ಮಾತ್ರ ಬಾಡಿ ಹೋಗಿದೆ. ಏನೋ ಹೇಳುವುದಕ್ಕೆ ತವಕ ಪಡುತ್ತಾ ಇದೆಯಾ? ಏನಾಯ್ತೆ ಹೇಳು. ಮಿತ್ರೆ ನೀ ಮನದೊಳು ಆರನು ಒಲಿದಿಗೆ, ಮಿತ್ರೆ ನೀ ಮನದೊಳಗಾರನು ಒಲಿದಿಗೆ, ಮಿತ್ರೆ ಆ ಸತ್ಯವ ಪೇಳುವುದೆನ್ನೊಡನೆ ಪೇಳುವುದೆನ್ನೊಡನೆ ಚಿತ್ತವ ಹರಿಸಿದ ಕಾಂತನಾರೆಂಬುದ, ಚಿತ್ತವ ಹರಿಸಿದ ಕಾಂತನಾರೆಂಬುದ ಬಿತ್ತರಿಸವ ಯೋಚಿಸದೆ, ಚಿತ್ತವ ಹರಿಸಿದ ಕಾಂತನಾರೆಂಬುದ ಬಿತ್ತರಿಸವ ಯೋಚಿಸದೆ, ಮಿತ್ರೇರಿ ಮನದೊಳಗಾರನು ಒಲಿದಿಗೆ, ಸತ್ಯವ ಪೇಳುವೆನ್ನೊಡನೆ ಮಿತ್ರೇ ಸಖಿ, ಸಂತೋಷದಲ್ಲಿದ್ದೀಯ. ನನಗೂ ಸಂತೋಷ. ಆದರೆ ಯಾವತ್ತು ನಾವು ವನವಿಹಾರಕ್ಕೆ ಬರುವವರು. ಹೌದು, ಈ ಸಂತೋಷ ಇದ್ದದ್ದೇ. ಈ ಸಂತೋಷ ಎಷ್ಟು ಕಾಲ ಅಂತ ಬೇಕಲ್ವ ನಮಗೆ? ಅಯ್ಯೋ ದೇವರೇ, ಇದೊಂದು ಹೊಸ ವಾಕ್ಯವಾಯ್ತಲ್ಲ ನಿನ್ನದ್ದು. ಯಾಕೆ? ಸಂತೋಷ ಎಷ್ಟು ಕಾಲ ಅಂತ ಹೇಳಿದ್ರೆ ನಾವು ಎಲ್ಲಿವರೆಗೆ ಬದುಕಿರ್ತೇವೋ ಅಲ್ಲಿವರೆಗೆ ಈ ಸಂತೋಷ ಇದ್ದದ್ದೇ. ಅದು ನೀನು ಹೀಗೆ ಜೀವನದಲ್ಲಿ ದುಃಖವೂ ಬರುತ್ತದೆ, ಸಂತೋಷವೂ ಬರುತ್ತದೆ. ಹಾಗೆಯೋ ದ್ವಂದ್ವಮಯವಾದಂತಹ ಪ್ರಪಂಚದಲ್ಲಿ ಸುಖ ಕಷ್ಟ ಇವೆಲ್ಲ ಇದ್ದದ್ದೇ ಸಖಿ. ಕಷ್ಟ ಆದ ಬಳಿಕ ದುಃಖ ಬರಲೇಬೇಕು, ದುಃಖ ಆದ ಬಳಿಕ ನಮಗೆ ಸುಖ ಸಿಗಲೇಬೇಕು. ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಅದಲ್ಲ ನಾನು ಹೇಳುವುದು. ಮತ್ತೆ ನೀನು ಹೇಳಿದ್ದೀಯ ನಾವು ಬದುಕಿನ ಉದ್ದಕ್ಕೂ ಹೀಗೆ ಸಂತೋಷದಿಂದ ಇರುವ ಎನ್ನುವುದಾಗಿ. ಹೌದು, ಅದು ಸಾಧ್ಯವೇನೇ ಈ ಹೆಣ್ಣು ಮಕ್ಕಳಿಗೆ? ಸಾಧ್ಯವಿಲ್ವಾ? ಮತ್ತೆ ಅಂದ್ರೆ ದುಃಖ ಆವರಿಸ್ತದೆ ನಮಗೆ. ಹಾಗಲ್ಲ. ಮತ್ತೆ ಈಗ ನಾನು ನೀನು ಯಾವತ್ತು ಜೊತೆಯಾಗಿ ವನವಿಹಾರಕ್ಕೆ ಹೋಗುವುದು, ಹೌದು, ಸಂತೋಷದಿಂದ ಇರುವುದು. ನನಗೆ ನೀನು ಯಾವುದಕ್ಕೂ ಕೊರತೆಯನ್ನು ಮಾಡಿದವಳಲ್ಲ ಅಲ್ಲ. ಆದರೆ ನೀನು ಹೆಣ್ಣಾದವಳಿಗೆ ಒಂದು ಮದುವೆ ಎನ್ನುವಂತಹ ಸಂಸ್ಕಾರವಾಗುತ್ತದೆ. ತನ್ನ ತಾಯಿ ಮನೆಯಲ್ಲಿ ಇರ್ತಾಳ ಅವಳು, ಗಂಡನ ಮನೆಗೆ ಹೋಗ್ತಾಳೆ. ನೀನು ಮದುವೆ ಆಗ್ತೀನಿ, ನಿನ್ನ ಗಂಡನ ಮನೆಗೆ ಹೋಗ್ತೇನೆ. ನಾನು ಮದುವೆ ಆಗ್ತೇನೆ, ನಾನು ನನ್ನ ಗಂಡನ ಮನೆಗೆ ಹೋಗ್ತೇನೆ. ಹೆಣ್ಣಿನ ಜೀವನ ತಾಯಿ ಮನೆಯಲ್ಲಿ ಎಷ್ಟು ದಿವಸ ಅಂತ ಕೇಳಿದ್ರೆ ಮದುವೆ ಆಗುವ ತನಕ ಮಾತ್ರ. ಮದುವೆಯಾದ ಮೇಲೆ ಗಂಡನ ಮನೆಯನ್ನು ಸೇರ್ತಾಳೆ. ಅಲ್ಲಿಯ ಬಳಿಕ ನಿನ್ನ ಗೆಳತನ ನನ್ನಲ್ಲಿ ಇರುವುದಿಲ್ಲ ಅಲ್ವಾ? ದೂರದಿಂದ ಇರುತ್ತೇವೆ, ಆದ್ರೆ ಗೆಳತನ ಹಾಗೆ ಉಳಿತದೆ ತಾನೆ.
ಹಾಗೆ ಗೆಳೆತನ ಉಳಿದೇ ಉಳಿತದೆ. ಮತ್ತೆಂತದ್ದು ಪ್ರಶ್ನೆ ಅದಲ್ಲ. ಮತ್ತೆಂತ? ನಿನ್ನಲ್ಲೊಂದು ಪ್ರಶ್ನೆ ಕೇಳಬೇಕು. ಏನು? ಈಗ ಹೆಣ್ಣಾದವಳಿಗೊಂದು ಆಸೆ ಇರಬೇಕು. ಏನು ಆಸೆ ಉಂಟು? ನನ್ನ ಗಂಡ ಇಂಥವನೇ ಆಗಬೇಕು, ಇಂಥ ರೂಪವಂತನೇ ಆಗಬೇಕು, ಬುದ್ಧಿವಂತನೇ ಆಗಬೇಕು, ಹಣವಂತನೇ ಆಗಬೇಕು. ಒಬ್ಬ ಸಿರಿವಂತನಾಗಿರ್ಬೇಕೆನ್ನುವಾಗಿ ಬಯಸ್ತಾಳೆ, ಇನ್ನೊಬ್ಬಳು ರೂಪವಂತನಾಗಬೇಕೆನ್ನುವಾಗಿ ಬಯಸ್ತಾಳೆ, ಇನ್ನೊಬ್ಬಳು ವಿದ್ಯಾವಂತನಾಗಬೇಕೆನ್ನುವಾಗಿ ಬಯಸ್ತಾಳೆ. ಹೌದು, ಎಲ್ಲರಿಗೊಂದೊಂದು ರೀತಿಯ ಆಸೆ ಇರ್ತದೆ. ಗೆಳತಿ, ನಿನ್ನಲ್ಲಿ ನಾನು ಕೇಳುತ್ತೇನೆ, ಏನು ನೀನು ಮದುವೆ ಆಗುವಂತಹ ಗಂಡು ಹೇಗೆ ಇರ್ಬೇಕೆನ್ನುವುದಾಗಿ ನಿನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ವಿ. ನನ್ನಲ್ಲಿ ಹೇಳುವೆ, ಸತ್ಯವಾಗಿ ನೀನು ನನ್ನಲ್ಲಿ ಹೇಳಬಹುದೇ? ಹೇಳಬಹುದೇ? ಅದನ್ನೇ ಕೇಳುವುದಕ್ಕೆ ನಾನು ಸತ್ಯ ಹೇಳಬೇಕು ಮಾತ್ರ ನೀನು. ದಶಾನನನ ವಿಕ್ರಮವನ್ನು ಕೇಳಿ, ನಾದಶಾನನನ ವಿಕ್ರಮವನ್ನು ಕೇಳಿ, ಎನಲೆಂದ ನೆಲೆ ವಾರಿಜಾಕಿಗೆ ಆ ನಾದಶಾನನನ ವಿಕ್ರಮವನ್ನು ಕೇಳಿ, ನಾದಶಾನನನ ವಿಕ್ರಮವನ್ನು ಕೇಳಿ, ಮನವಿರಿಸಿಗೆ ನಿಂದು ನಾಚಿಕೊಂಡಿರಲು, ಮನ ಇರಿಸಿಗೆ ನಿಂದು ನಾಚಿಕೊಂಡಿರಲು, ಅವಣನಲ್ಲಿಗೆ ಈತರಿ ನೋಡಿ, ಮನವಿರಿಸಿಗೆ ಕೊಂಡಿರಲು ಕಂಡಾಕ್ಷಣ ಒರೆದಳು ಗೋದಿಗೆ. ಎನಲೆಂದಳೆಲೆ ವಾರಿಜಾಕಿ ಏನಾದ ಶಾನನನ ವಿಕ್ರಮವನ್ನು ಕೇಳಿ, ಓ ವಾರಿಜಾಕ್ಷಿ, ಏನು ಸುಮ್ಮನೆ ನಿನಗೆ ವಾರಿಜಾಕ್ಷಿ ಎನ್ನುವ ಹಾಗೆ ಹೆಸರಿಸಿದ್ದಲ್ಲ, ಮತ್ತೆ ತಾವರೆಯ ಹೆಸರಿನ ಹಾಗೆ ಕಣ್ಣುಳ್ಳವಳು ನೀನು. ಮಾತ್ರವಲ್ಲ, ಕಮಲದ ದಳ ತೀಕ್ಷ್ಣತೆ, ಕಮಲದ ದಳ ಹಾಗೆ ತೀಕ್ಷ್ಣತೆಯನ್ನು ಹೊಂದಿದವಳು ನೀನು. ವಾರಿಜಾಕ್ಷಿ, ಏನೇ ಎಂತಹ ಪ್ರಶ್ನೆಯನ್ನು ಕೇಳಿಬಿಟ್ಟೆ ನೀನು. ತಪ್ಪೇ. ನಿನ್ನ ಮನದಲ್ಲಿ ಯಾರನ್ನು ನೀನು ಪ್ರೀತಿಸಿದ್ದೀಯಾ? ಯಾರನ್ನು ಮದುವೆ ಆಗಬೇಕೆನ್ನುವುದಾಗಿ ಆಸೆಯನ್ನು ಹೊತ್ತಿದ್ದೀಯಾ? ಈ ರೀತಿಯಾಗಿ ಕೇಳುತ್ತಾ ಇದ್ದೀಯಾ? ನೀ ಹೇಳಿದಂತಹ ಮಾತು ಸತ್ಯವೇ. ಹೆಣ್ಣಾದವಳು ತನ್ನ ಮನಸ್ಸಿನಲ್ಲಿ ಇಂಥವನನ್ನೇ ವರಿಸಬೇಕು ಎನ್ನುವ ಹಾಗೆ ಕನಸನ್ನು ಕಟ್ಟಿಕೊಂಡಿರುತ್ತಾಳೆ. ನಿಜ. ಅದಕ್ಕಾಗಿ ಹೇಳಿದಲ್ಲ, ಕನ್ಯಾ ವರಯತಿ ರೂಪಂ. ನನ್ನ ಗಂಡ ರೂಪವಂತನಾಗಿರಬೇಕು, ಸಿರಿವಂತನಾಗಿರಬೇಕು, ಶೌರ್ಯವಂತನಾಗಿರಬೇಕು, ಗುಣವಂತನಾಗಿರಬೇಕು. ಹೀಗೆಲ್ಲ ಆಸೆ ಆಕಾಂಕ್ಷೆಗಳನ್ನು ಕಟ್ಟಿಕೊಂಡರೆ ತಪ್ಪಿಲ್ಲ ತಾನೇ? ಇಲ್ಲವೇ ಇಲ್ಲ. ಹಾಗೆಂದು ಹೇಳಿ ಈ ಮಂಡೋದರಿಯೂ ಕೂಡ ನನ್ನ ಜೀವನದಲ್ಲಿ ಇಂಥವನೇ ಗಂಡನಾಗಬೇಕೆನ್ನುವ ಹಾಗೆ ಆಸೆಯನ್ನು ಪಟ್ಟವಳಿದ್ದೇನೆ. ಹೌದಾ? ಹಾಗಂತ ಹೇಳಿ ಅದನ್ನು ಯಾರಲ್ಲಿ ಹೇಳಿಕೊಂಡವಳಲ್ಲ ನಾನು. ಹೌದಾ? ಹಾಗಾಗಿ ನಾನು ಕೇಳಿದ್ದು, ನನ್ನಲ್ಲಿ ಹೇಳ್ತೀಯೇನು ಅಂತ ನಂಬಿಕೆ ಉಂಟು ನನಗೆ. ಹೇಳಲೇಬೇಕೆ? ಹೇಳಲೇಬೇಕು, ಸತ್ಯವನ್ನೇ ಹೇಳಬೇಕು. ಸತ್ಯವನ್ನೇ ಹೇಳುತ್ತೇನೆ, ಯಾರಲ್ಲಿಯೂ ಹೇಳಬಾರದು. ನಾನು ಯಾರಲ್ಲಿಯೂ ಹೇಳುವುದಿಲ್ಲ. ವರ್ತಮಾನ ಕಾಲದಲ್ಲಿ ಒಬ್ಬನ ಹೆಸರು ಪ್ರಚಲಿತದಲ್ಲಿ ಉಂಟು. ಯಾರಪ್ಪ? ನಿನಗೂ ಗೊತ್ತಿಲ್ವಾ? ಇಲ್ಲಪ್ಪ. ಯಾವ ದಿಕ್ಕಿಗೆ ಹೋದರೂ ಕೂಡ ಅವನ ಹೆಸರೇ ಇರುವುದು. ಹೌದೇ? ಅವನ ಪರಾಕ್ರಮದ ಬಗ್ಗೆ ಕೇಳಿ ತಿಳಿದವಳಿದ್ದೇನೆ. ಅವನನ್ನೇ ವರಿಸಬೇಕು ಎನ್ನುವ ಹಾಗೆ ಆಸೆಯನ್ನು ಪಟ್ಟವಳು ನಾನು. ಅಲ್ಲ, ಅದು ಕೈಗೂಡ್ತದೆ, ಅದು ಸತ್ಯವಾಗುತ್ತದೆ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಆದರೂ ಮನಸ್ಸಲ್ಲಿ ಆಸೆ ಉಂಟು. ಏನು? ಯಾರು ಗೊತ್ತೇ? ಯಾರು ಗೊತ್ತೇ? ಒಮ್ಮೆ ಹೇಳು ನೀನು. ನಾಚಿಗೆ ಬರುದೆಲ್ಲ ಸಾಕು. ಅಯ್ಯೋ, ಅವರಿಗೆಲ್ಲ ನಮ್ಮ ಹಾಗೆ ಒಂದು ಮುಖ ಅಲ್ಲ, ಮತ್ತೆ 10 ಮುಖ ಉಂಟು. ಹಾಗಾದ್ರೆ ಅವರಿಗೆ ಅಷ್ಟು 10 ಮುಖ ಅಂತ ಹೇಳಿದ್ರೆ ಮುಖವನ್ನು ಬದಲಾಯಿಸುವವರಂತ ಅರ್ಥ ಅಂತ ಹೇಳಿದ. ಬಣ್ಣ ಬದಲಾಯಿಸ ಬಣ್ಣ ಬದಲ ಹಾಗಲ್ಲ.
ನಮಗೆಲ್ಲ ಒಂದು ಮುಖವಿದ್ರೆ ಅವರಿಗೆ ಹಾಗಲ್ಲ 10. ನನಗೆ ಅರ್ಥ ಆಗ್ಲಿಲ್ವೇನೆ. ದಶಕಂಠ, ಲಂಕೇಶ. ಹಾ, ಅವನ ಪರಾಕ್ರಮವನ್ನು ನಾನು ಕೇಳಿ ತಿಳಿದವಳಿದ್ದೇನೆ. ಬ್ರಹ್ಮನಿಂದ ಅಜೇಯವಾದಂತಹ ವರವನ್ನು ಪಡೆದಿದ್ದಾನಂತೆ. ಮದುವೆಯಾಗುವುದಿದ್ರೆ ಆ ದಶಕಂಠನನ್ನೇ ವರಿಸಬೇಕೆನ್ನುವ ಹಾಗೆ ಆಸೆಯನ್ನು ತೊಟ್ಟಿದೆ. ಸಿಗುತ್ತಾನ ನನಗೆ? ಏನಿಲ್ಲ ಹುಚ್ಚ ನಿಮಗೆ. ಒಂದು ಆಸೆ ಪಡಬೇಕು, ಮಿತಿಗಿಂತ ಹೆಚ್ಚಾಗಿ ಆಸೆಯನ್ನು ಪಡಬಾರ್ದು. ಆಸೆಗೆ ಎಷ್ಟುಂಟು ಅಷ್ಟೇ ಕಾಲು ಚಾಚಬೇಕು ನಾವು. ಅಲ್ಲಿ ಲಂಕಾಪುರ ಇಲ್ಲಿ, ನಮ್ಮ ಈ ಮಾಯಾಪುರ ಇಲ್ಲಿ, ಲಂಕಾ ಪಟ್ಟಣ ಅದು. ನಮಗೆ ಅವರಿಗೆ ಸಮಾನತೆ ಬರ್ಲಿಕ್ಕೆ ಸಾಧ್ಯ ಉಂಟು? ಎತ್ತಣ ಮಾಮರ, ಎತ್ತಣ ಕೋಗಿಲ, ಎತ್ತಣಿಂದ ಎತ್ತಣ ಸಂಬಂಧವಯ್ಯ. ಮತ್ತೆ ಅಲ್ವಾ? ಎಲ್ಲಿಯ ಲಂಕಾಪುರ, ಎಲ್ಲಿಯ ಮಾಯಾಪುರ, ಅದೊಂದು ಕನಸು. ಅದೆಲ್ಲ ಆಗ್ಲಿಕ್ಕಿಲ್ಲ. ಹೋಗುವ, ನಾವು ಅರಮನೆಯನ್ನು ಸೇರುವ. ನೀನು ಮನಸ್ಸಿನಲ್ಲಿ ನೆನವರಿಕೆ ಮಾಡಿದ್ದೆ ಅವನನ್ನೇ ಆಗುವುದಲ್ಲ. ಹೌದು, ಅದೇ ಬ್ರಹ್ಮನ ಹಣೆ ಬರವ ಲಿಖಿತ ಏನಾಗ್ತದೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ನೋಡೋಣವಂತೆ. ಅವನು ಸಿಗುವುದಕ್ಕೆ ಸಿಕ್ಕ ಪ್ರಯತ್ನ ಮಾಡು. ಕುಸುಮಾಂಬಕಿಯರು ಭಯದಿಯೋ ಮರೆಯಾಗಿರಲ, ಮರೆಯಾಗಿರಲ. ಸಮಯವು ಸಾಧಿಸುವುದು ಶಶಿಮುಖಿ ಮಂಡೋದರಿಯ ಒಡನೊರೆದನು ಮೋದದಿಯೋ ಕಾಣುತ್ತ ದಶಶಿರ. ಎಲ್ಲಿದ್ದೀಯಾ? ಇಲ್ಲಿದ್ದೆ. ನಿನಗೇನಾದ್ರು ಖಚಿತ ಹೇಗೆ? ಇಲ್ಲ. ನೀನು ಹೇಳಿದ್ದು 100ಕ್ಕೆ 100 ಸತ್ಯ. ನೋಡಿದೆ ನೋಡಿದೆ ನೋಡಿದೆ, ಸೌಂದರ್ಯ ರಾಶಿಯನ್ನೇ ನೋಡಿದೆ. ಹೌದೌದೌದು, ಬ್ರಹ್ಮನ ಸೃಷ್ಟಿಯಲ್ಲಿ ಇಂತಹದ್ದು ಒಂದು ಉಂಟಲ್ವಾ? ಹೌದೌದೌದು. ಆದ್ರೆ ಮಾತ್ರ ಒಂದು ಸ್ವಲ್ಪ ಕುಳ್ಳಗೆ ಆಯ್ತು, ಆದ್ರೂ ತೊಂದರೆ ಇಲ್ಲ. ಅವನು ದೇವರು ಮೆತ್ತುವಲ್ಲಿ ಮೆತ್ತಿ, ಕೆತ್ತುವಲ್ಲಿ ಕೆತ್ತಿ, ತಟ್ಟುವಲ್ಲಿ ತಟ್ಟಿ, ಮೆಟ್ಟುವಲ್ಲಿ ಮೆಟ್ಟಿ, ಮೆಟ್ಟಿ ಮೆತ್ತಿ ಮೆತ್ತಿ ಒಂದು ಆಕೃತಿ ಕೊಟ್ಟಿದ್ದಾನೆ. ಅದಕ್ಕೆ ಯಾವುದು? ಒಂದು ಬಹಳ ಕುಳ್ಳಗೆ. ಕುಳ್ಳಗೆ ಯಾವುದನ್ನು ಹೇಳಿ? ಅದು ಹಿಂದಿನದ್ದು. ಅದನ್ನು ಹೇಳಿದಲ್ಲ, ನಾನು ಮುಂದೆ ಇರುವವಳನ್ನು ನೋಡಿದ್ದು. ಇರ್ಲಿ, ನೀವು ನಿಮಗೆ ಬೇಕಾದ್ದನ್ನು ನೋಡುವಾಗ ನಾನು ನನಗೆ ಬೇಕಾದ್ದು. ಹೌದಾ? ಹಾಗಾದ್ರೆ ನನಗಿಂತ ಮುಂದೆ ಬಂದು ನೋಡಬೇಡ, ನನಗಿಂತ ಹಿಂದಿನಿಂದ ನೋಡು. ಆಯ್ತು. ಆಹಾ, ಬ್ರಹ್ಮನ ಸೃಷ್ಟಿಯಲ್ಲಿ ವಿಚಿತ್ರವಾದಂತಹ ಸೃಷ್ಟಿ. ಹೌದೌದೌದು. ಏನು ಸೌಂದರ್ಯ, ಏನು ರೂಪ, ಏನು ಯೌವನ. ಆಹಾ, ಈ ಹೆಣ್ಣಿನ ಆಕೃತಿಯನ್ನು 5 ರೀತಿಯಲ್ಲಿ ಗುರುತಿಸುವುದಕ್ಕೆ ಸಾಧ್ಯ. ಹೇಗೆ? ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ, ವರ್ಣ, ಒಳ್ಳೆ ಬಣ್ಣ, ಆಕೃತಿ. ಸ್ವಲ್ಪ ತೊಂದ್ರೆ ಇಲ್ಲ, ನಿಮಗೆ ಸ್ವಲ್ಪ ಹೆಚ್ಚಾಯ್ತು, ಆದ್ರೂ ತೊಂದ್ರೆ ಇಲ್ಲ. ಕಂಠ, ಕೋಕಿಲ ಕಂಠ. ಅಯ್ಯೋ, ಇರ್ಲಿ, ಯಾವುದೇ ರೀತಿಯ ಕೊರತೆ ಇಲ್ಲ. ಅರರೆ ಯಾರಿವಳು ಮಂಜುಳ ಗಾತ್ರಿ, ತ್ರೈಭುವನ ಮೋಹಿನಿ ಸಾರಸ ನೇತ್ರಿ. ಅಬ್ಬಾ, ಮೊಗ ಚಂದಿರನ ಬಿಂಬ ಹೊರತಲ್ಲ. ಚಂದ್ರನ ವಿಷಯ ಮಾತಾಡಬೇಡಿ. ಯಾವ ಚಂದ್ರ? ಮೇಲಿರುವ ಚಂದ್ರ ಅವನೇ, ಅವನ ವಿಷಯ ಬೇಡ. ಚಂದ್ರಯಾನ ಎಲ್ಲ ಮುಗ್ದಾಗಿದೆ. ಇನ್ನದರ ವಿಷಯ ಯಾರು ವಿರೋಧ ಮಾಡಿದ್ರು ಇನ್ನು ಏನಾಗುದಿಲ್ಲ, ಏನು ಆಗುದಿಲ್ಲ. ಅವನಿಗಿಂತಲೂ ಕಡಿಮೆ ಇಲ್ಲ ಎಂಬುದು ಸತ್ಯ ಅಲ್ವೇ? ಆಹಾ, ಸೊಗಸಿನ ಮುಂಗುರುಳು ಮರಿದುಂಬಿ ಪಪ್ಪ ಬಗೆಯದು ನೋಡು ನಲಿವಳಿಯ. ಬಪ್ಪ ಯಾರು? ಬಪ್ಪ ಅದು ಇದರಲ್ಲಿ ಮತ್ತೆ. ಹೌದು, ಬಪ್ಪ ಅಂದ್ರೆ ನೀನು ಹೇಳಿದ ಭಾಷೆಯಲ್ಲ, ಬರುವ ಬಗೆಯದು ನೋಡು ನಲಿವಳು ಯೌವನ ತುಂಬಿ. ಯಾರಿವಳು ಯಾರು ಅಂತ ನಿನ್ನಲ್ಲಿ ಕೇಳಿದ್ರೆ ಉತ್ತರ ಸಿಗುವುದಿಲ್ಲ. ಉತ್ತರ ಸಿಗ್ಬೇಕು ಅಂತಾದ್ರೆ ಜೀವಂತ ಇದ್ದಾಳಲ್ಲ, ಏನು ಸತ್ತು ಹೋಗ್ಬೇಕು ಅಂತನಾ? ಆಗಲ್ಲ. ಜೀವಂತ ಇರುವಾಗ ಸಂಭಾಷಣೆಗೆ ಪ್ರಾಧಾನ್ಯ. ಸಂಭಾಷಣೆಗೆ ತೊಡಗುವುದು ಹೇಗೆ? ಎಷ್ಟಾದ್ರೂ ಇವಳು ನಾರಿ ಅಲ್ವಾ? ಎಷ್ಟಾದ್ರೂ ನಾರಿ ಅಲ್ಲ, ಅದು ನಾರಿ. ಮಾತಿಗೆ ಹೇಳು. ಓ ನಾರಿ, ನಾರಿ ಸುಗುಣ ಸುವಿಚಾರಿಯೇ ಬಾಬಾ ಬಾಬಾ. ನಾರಿ ಸುಗುಣ ಸುವಿಚಾರಿಯೇ ಬಾಬಾ 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 ಬಾಬಾ.
ಶುಭಕಾರಿ ಸುಗುಣ ಸುವಿಚಾರಿ ಸುಗುಣ ಸುವಿಚಾರಿ ಬಾಬಾ ನಾರಿ ಕ್ರೂರ ಜರಗಳನ್ನು ಮಾರನೆದೆಯುತ್ತಿಗ ಕ್ರೂರ ಶರಗಳನ್ನು ಮಾರನೆದೆಯುತ್ತಿಗ 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 ಕ್ರೂರ ಜರಗಳನ್ನು ಮಾರನೆದೆಯುತ್ತಿಗ ಹುರಿ ವಿಕ್ರಮವ ತೋರುತ್ತಲೀಗಳು ಹುರಿ ವಿಕ್ರಮವ ಹುರಿ ವಿಕ್ರಮವ ಹುರಿ ವಿಕ್ರಮವ ತೋರುತ್ತಲೀಗಳು ಕ್ರೂರಜರಗಳನ್ನು ಮಾರನೆದೆಯುತ್ತಿಗ ಹುರಿ ವಿಕ್ರಮವ ತೋರುತ್ತಲೀಗಳು ನಾರಿತು ಗುಣತು ವಿಚಾರಿಯೇ ಪಾಪ ನಿರೆ ಶುಭಕಾರಿ ನಾರಿ ನಿನಗೇನಾದ್ರೂ ಕುಟುಂಬದ ಹರಕೆ ಬಾಕಿ ಉಂಟು? ಇಲ್ಲ. ಮತ್ತೆ ಮೈ ಮೇಲೆ ಬಂದದ್ದು ನಿಮಗೆ ಉಲ್ಲಾಸ ಬಂದಾಗ ನನಗೆ ಭಾವನ ಲಾರಿ ಬಂದದ್ದು. ಎಲ್ಲಿಂದ? ಭಾವನ ಲಾರಿ. ಭಾವನ ಲಹರಿ. ಲಹರಿ. ಮಾತಾಡಬೇಡ. ಮಾತಾಡಲಿಲ್ಲ. ನೀನು ಮಾತಾಡಿದ ಹೆದರಿಕೆ ಆದೀತು. ಹೌದೌದು. ಆಗ್ಲೇ ಬರುವಾಗ ನೋಡಿದೀಯಾ? ಹಿಂದೆ ಹಿಂದೆ ಸರಿತಾ ಇದ್ದಾರೆ. ಹೌದೌದು. ಹಾಗಾಗಿ ನೀನು ಹಿಂದೆ ಹಿಂದೆ ಸರಿ, ಆಯ್ತಾಯ್ತು. ನಾನು ಮುಂದೆ ಮುಂದೆ ಸರಿ ಇದೆ. ಹೋಗಿ. ಓ ನಾರಿ, ಓ ನಾಯಿ, ಉಪದ್ರ ಮಾಡಬೇಡ. ಓ ನಾರಿ, ನೀನೇ ನಿನ್ನ ಅಯ್ಯೋ, ಎಂತಹ ಬ್ರಹ್ಮದೇವ ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ. ನಾಚಿಕೆಯ ಮುದ್ದೆ. ನಾಚಿಕೆ ಮುದ್ದೆ. ಹೌದು, ಅದು ಹಾಗೆ. ಹೆಣ್ಣು ಮಕ್ಕಳು ನಾಚಿಕೆ ಎನ್ನುವಂತಹ ಕೋಟೆಯ ಒಳಗೆ ಇರ್ತಾರೆ, ಅದನ್ನು ಹೊರಗೆ ಹೋಗ್ಲಿಕ್ಕಿಲ್ಲ. ಅದರ ಹೊರಗೆ ಹೋದ್ರೆ ಹೋದದ್ದೇ, ಮತ್ತೆ ಇಲ್ಲಿ ಬರ್ಲಿಕ್ಕಿಲ್ಲ. ಇಲ್ಲಿ ಬಾ, ನೀನು ಹೇಳಿದೆಲ್ಲ ಉಂಟು. ಆದ್ರೆ ಏನು ಮಾಡೋಣ? ಬ್ರಹ್ಮ ದೇವ ಈ ರೀತಿ ತಪ್ಪು ಮಾಡಬಾರ್ದಿತ್ತು. ಬಾಯಿ ಬರುವುದಿಲ್ಲ. ಹೌದಾ? ನಾನು ಇಷ್ಟು ಮಾತಾಡಿದ್ರು ಕೂಡ ಅಭಿನಯ ಮಾತು. ಏನೇ ತರಬೇಕು? ಬಾಯಿ ಬರ್ತದೆ. ಆಹಾ, ನೀನು ಆಡಿದ ಮಾತುಗಳಲ್ಲ, ಮತ್ತೆ ಮುತ್ತು ಮುದ್ದೆ ಕೆಳಗೆ ಉದುರುತ್ತಾ ಇವೆ. ಓ ಯಜಮಾನ್ರೆ, ನಿಮಗೆ ಹೇಗೂ ಹೆಮ್ಮಕ್ಕಳಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲ. ನಮ್ಮ ಮರ್ಯಾದೆ ಕೂಡ ತೆಗಿತೀರಲ್ಲ ಮಾರ್ರೆ. ಒಂದು ಗಂಡು ಜಾತಿಯಲ್ಲಿ ಯಾವ ಕರ್ಮಕ್ಕೆ ಹುಟ್ಟಿದ್ದು ನೀವು? ನೀನನ್ನು ಹೊಗಳುದ ತೆಗಳುದ ಮತ್ತೆಂತಳು? ನಾನು ಅವಳನ್ನು ಮೂಕ ಅಂತ ಹೇಳಿ, ಮೂಕಳು ಅಂತ ಹೇಳಿ ಮಾತಾಡ್ಲಿಕ್ಕೆ ಹೋಗಿ ಧರ್ಮಕ್ಕೆ ನನ್ನ ಮರ್ಯಾದೆ ಹೋದದ್ದು. ಅವಳ ಆ ಕುಂಟಿಯ ಎದುರಿಗೆ ನನ್ನ ಮರ್ಯಾದೆ. ಇಲ್ಲಿ ಬಾ, ಮರ್ಯಾದೆ ಇದ್ದವರಿಗಲ್ವ ಹೋಗುದು, ಇದ್ದವರಿಗಲ್ವ ಹೋಗುದು. ಸಣ್ಣ ಬಾತುಕೋಳಿಯಾಗಿ ಅಲ್ಲ. ಇದನ್ನು ಎಲ್ಲಿಯೋ ಕೇಳಿದ್ದೀಯ ನೀನು? ಏನೇ ಹಿಂದೆ. ಓ ಮಾರಿ, ಏನು ಬಲು ವಯ್ಯಾರಿ ನೀನು. ಹಾಗಾಗಿ ನಿನ್ನನ್ನು ನೋಡಿದ ಮೇಲೆ ಯಾಕೋ ಏನು ನನ್ನ ಮನಸ್ಸು ನಿಂತಲ್ಲಿ ನಿಲ್ಲುವುದಿಲ್ಲ. ಅದೇನು? ಏನೋ ಒಂದು ಹೊಸತನ ಬೇಕು, ಯಾವುದೋ ಒಂದು ಬೇಕು ಬೇಕು ಎನ್ನುವ ಹಾಗೆ ಅನಿಸುತ್ತಾ. ಅವರಿಗೆ ಬೇಕಾದನ್ನು ತೆಗೆಸಿಕೊಡ್ಲಿಲ್ವ ನೀವು? ನಿಂತಲ್ಲಿ ನಿಲ್ಲಂಗಿಲ್ಲ, ಅಷ್ಟೇ. ಮತ್ತೆ ಮತ್ತೆ ಮುಂದುವರಿಸ್ಲಿಕ್ಕಿಲ್ವಾ? ಕೂತಲ್ಲಿ ಕೂರಂಗಿಲ್ಲ, ಮತ್ತೆ ಅಷ್ಟೇಯಾ? ಅಷ್ಟು ಸಾಕು. ಬೇಡ, ಹೇಳುವುದೇ ಬೇಡ. ಅಲ್ಲ, ಬೇಕಾದನ್ನು ತೆಗೆಸಿಕೊಡ್ಲಿಲ್ವಾ? ಎಂತಾದ್ರೂ ಮಕ್ಕಳಿಗೆ ತಿಂಡಿ ತೆಗೆದು ಕೊಡುದಾ? ಅಲ್ಲ, ಹಾಗಲ್ಲ. ಮತ್ತೆ ಯಾವುದು ಬೇಕು? ಯಾವುದು ಬೇಕು? ಒಂದು ನೀನು ಬೇಕು. ಹೌದು, ಒಂದು ನಾನು ಬೇಕು. ಮತ್ತೆ ಮತ್ತೊಂದು ಇದು ಬಾತುಕೊಳ್ಬೇಕು. ಒಂದು ಮಾತಿನ ದ್ವಂದ್ವ ಅರ್ಥ ಬೇರೆ ಉಂಟು. ನಿನ್ನನ್ನೇ ಮದುವೆಯಾಗಬೇಕೆನ್ನುವಂತಹ ಮನಸ್ಸಾಗಿದೆ. ನಿನ್ನ ರೂಪಕ್ಕೆ, ಲಾವಣ್ಯಕ್ಕೆ ಪೂರ್ತಿಯಾಗಿ ಮನಸೋತು ಹೋದವನಿದ್ದೇನೆ. ಹಾಗಾಗಿ ಇದು ಮದುವೆ ಆಗ್ಬೇಕು ಅಂತಂದ್ರೆ ಇವಳು ಯಾರು ಅಂತ ಬೇಕು. ಅವಳು ಯಾರು ಅಂತ ಹೇಳುವುದಕ್ಕಿಂತಲೂ ನಿಮಗೆ ತಲೆ ಸರಿ ಉಂಟ? ಇಲ್ಲ. ಯಾವ ಹೆಣ್ಣಾದರೂ ಅವಳಿಗೆ ಗುರ್ತ ಇಲ್ಲ, ಪರಿಚಯ ಇಲ್ಲ, ಎದುರಿಗೆ ಹೋಗಿ ನನಗೆ ಕಾಮನ ಬಾಧೆ ಉಂಟು, ನೀನು ಬರ್ತೀಯ, ಎಂತದು ಒಂದು ಸಂಸ್ಕಾರ ಇಲ್ವಾ? ಪರಿಚಯ. ಈಗ ಅದೇ ವಿಷಯ ಆಗ್ಲಿ, ಅದನ್ನು ಸ್ವಲ್ಪ ಹೇಳುವ ಕ್ರಮದಲ್ಲಿ ಹೇಳ್ಬೇಕು. ಹೇಗೆ ಹೇಗೆ ತೋರಿಸು, ತೋರಿಸು. ಇವಳನ್ನು ಮುಂದೆ ಕಳಿಸಿ. ನನಗೆ ಅವಳಲ್ಲಿ ಮಾತಾಡ್ಲಿಕ್ಕೆ ಭಾವನೆ ಯಾವ ಭಾವನೆ ಬಂದ್ರೂ ಕೂಡ ನಿನ್ನ ಭಾವನೆ ನಿನ್ಗೆ ಗೊತ್ತಾಗುದಷ್ಟೇ ಬಿಟ್ರೆ ಉಳಿದವರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಗೊತ್ತಾಗ್ಲಿಕ್ಕೆ ಇದರಲ್ಲಿ ಎಂತದ್ದು ಗೊತ್ತಾಗ್ತದೆ?
ಏನೇ ಇರ್ಲಿ, ನೀನು ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ಇಲ್ಲಿಗೆ ಬರುವ ಉದ್ದೇಶವೇನು, ಎಲ್ಲ ವಿಳಾಸವನ್ನು ಹೇಳುವೆಯಾ? ಪರಿಚಯ ಬೇಕು. ಹೌದು, ಖಂಡಿತವಾಗಿಯೂ ಹೇಳುತ್ತೇನೆ. ವಸುದೆ ಬಾಲ ಕೇಳು, ವಸುದೆ ಬಾಲ ಕೇಳು, ಎನ್ನ ಬೆಸರು ಮಂಡೋದರಿಯೇನು ಮಂಡೋದರಿಯೇನು ಎನ್ನ ಬೆಸರು ಮಂಡೋದರಿಯೇನುತ್ತ, ಎನ್ನ ಬೆಸರು ಮಂಡೋದರಿಯೇನುತ್ತ, ಉಸುರುತಿಗರು ಮಂಡೋದರಿಯೇನುತ್ತ, ಉಸುರುತಿಗರು ನೀನ್ಯಾರೆಂದು ಬೆಸಸೆ ಕೇಳಿ ದೋಷ ಗೊಂಬೆ, ನೀನ್ಯಾರೆಂದು ಬೆಸಸೆ ಕೇಳಿ ದೋಷ ಗೊಂಬೆ, ಉಸುರುತಿಗರು ನೀನ್ಯಾರೆಂದು ಬೆಸಸೆ ಕೇಳಿ ದೋಷ ಗೊಂಬೆ, ವಸುದೆ ಬಾಲ ಕೇಳು ಎನ್ನ ಬೆಸರು ಉಸುರುತಿಗರು ನೀನ್ಯಾರೆಂದು ಬೆಸಸೆ ಕೇಳಿ ತೋಟಗುಂಬೆ, ವಸುದೆ ಬಾಲ ಇಲ್ಲಿಯವರೆಗಾಗಿ ನೀವು ಬಂದವರು, ಬಂದಾಕ್ಷಣವೇ ನಮ್ಮ ಈರುವರನ್ನು ನೋಡಿದವರು ನೀವು. ಇದು ಓ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ನದಿ ಯಾವುದು ಅಂತ ಗೊತ್ತುಂಟು ನಿಮಗೆ? ಗೊತ್ತುಂಟು. ಅದು ಯಾವ್ದು ಹೇಳಿದ್ರಿ ನೀನೇ? ಗೋದಾವರಿ. ಗೋದಾವರಿ. ಗೋದಾವರಿ ನದಿ. ಗೋದಾವರಿ. ಪ್ರತಿನಿತ್ಯವೂ ಕೂಡ ಗೋದಾವರಿ ನದಿಯಲ್ಲಿ ನಾವು ಜಲಕೇಳಿಯನ್ನು ಆಡುವುದಕ್ಕೆ ಬರುವವರು. ನಿಮಗೆ ಮನೆಯಲ್ಲಿ ವ್ಯವಸ್ಥೆ ಇಲ್ಲ. ಹಾಗಲ್ವೋ, ಜಲಕ್ರೀಡೆ ಆಡ್ಬೇಕು ಅಂತ ಅದು ನದಿಗೆ ಬರ್ಬೇಕು. ಮನೆಯಲ್ಲಿ ಬಚ್ಚಲ ಮನೆಯಲ್ಲಿ ಜಲಕ್ರೀಡೆ ಆಡ್ಲಿಕ್ಕೆ ಆಗುತ್ತದ? ಆಗುದಿಲ್ಲ. ಹೌದಲ್ಲ, ನಿನಗೇನಾದ್ರೂ ಗೊತ್ತುಂಟದು? ಅಲ್ಲ, ನಾನು ಮನೆಯಲ್ಲಿ ಒಬ್ಬನೇ. ಇವರು ಗೆಳತಿಯರಿಲ್ವಾ? ಹಾಗೆ ಒಳ್ಳೇದು ಒಳ್ಳೇದು. ಜಲಕೇಳಿಯನ್ನು ಆಡುವುದಕ್ಕೆ ನಾವು ನಿತ್ಯವೂ ಬರುವವರು. ಇಂದು ಕೂಡ ಹಾಗೆ ಈ ವನದಲ್ಲಿರುವಂತಹ ಸುಮಗಳನ್ನೆಲ್ಲ ಕೊಯ್ದು ಜಲಕೇಳಿಯನ್ನ ಆಡಿ ಮತ್ತೆ ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ನಿಮ್ಮನ್ನು ಕಂಡವರು ನಾವು. ಇದು ನೀವು ಬಂದದ್ದು ನಮ್ಮ ಪುರಕ್ಕೆ. ಹೌದು. ಇದು ನಿಮ್ಮದ? ಊರು ನಿಮ್ಮದ? ಊರು ಅವರದ್ದಂತೆ. ಸತ್ಯ ಹೇಳು. ನಾನು ಇವರ ಊರು ಅಂತ ತಿಳ್ಕೊಂಡು. ನಮ್ಮ ಊರು ಅಲ್ಲಿಯೇ. ಅದೌದು. ಮತ್ತೆ ಎಷ್ಟು ದೂರ ಪ್ರಯಾಣ ಮಾಡಿದ್ದೇವೆ? ನಮ್ಮದು ಶ್ರೀಲಂಕಾ. ಸರಿ, ಶ್ರೀಲಂಕಾ. ತುಂಬಿ ತುಳುಕುತ್ತಾ ಉಂಟು. ನಿಮ್ಮ ಊರು? ಮಾಯಾಪುರ. ಮಾಯಾಪುರ? ಪುರವೇ ಮಾಯವ? ಅಯ್ಯೋ ದೇವರೇ, ಹಾಗಲ್ಲ, ಹೆಸರು ಮಾಯ ಮಾಯಾಪುರ. ಅದಕ್ಕೆ ಇನ್ನೊಂದು ಹೆಸರು ಉಂಟು, ಹೇಮಪುರ ಎನ್ನುವ ಹಾಗೆ. ಹೇಮಪುರ. ಅಯ್ಯೋ ದೇವರೇ, ಹೇಮಪುರ. 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 ಬೇಡ, ನೀವು ಹೇಳಿದೆ ಬೇಡ. ಆಯ್ತು. ಹೇಮ ಮಾಲಿನಿ ಗೊತ್ತುಂಟ? ಹೇಮೆ ಮಾಲಿನಿ. ನಿಂಗೆ ಹಕಾರ ಬರುದಿಲ್ವಾ? ಇಲ್ಲ, ಬೇಡ, ನೀನು ಮಾತಾಡಿದ್ರೆ ನಿನ್ಗೆ. ಹೌದು, ನನಗೆ ಕೆಡುಕು ಅಂತಿದೆ. ಹೇಮಪುರ ಆಗ್ಲಿ. ಹೇಮಪುರ. ಇಲ್ಲ, ಅದು ಅಕ್ಷರಾಭ್ಯಾಸ ಮಾಡಿದ್ ಯಾರು ನಿನಗೆ? ಶಾಲೆಗೆ ಹೋದ್ರಲ್ಲ? ನನ್ನ ಅಪ್ಪಯ್ಯ. ಹೌದಾ? ಯಾರವರು? ನನ್ನ ಅಪ್ಪಯ್ಯ. ಅರ್ಧದಲ್ಲಿ ಬಿಟ್ಟು ಹೋದ್ರು. ಅರ್ಧದಲ್ಲಿ ಬಿಟ್ಟು ಹೋದ್ರ? ಇರ್ಲಿ ಇರ್ಲಿ. ಹೇಮಪುರ ಅಂತ ಯಾಕೆ ಬಂತ ಹೆಸರು? ಯಾಕೆ? ನನ್ನ ಅಪ್ಪ ಹೇಮೆ ಎನ್ನುವಂತ ಅಪ್ಸರೆಯನ್ನು ಮದುವೆಯಾಗಿ ನನ್ನನ್ನು ಪಡೆದದ್ದು. ಹೇಮೆ ಸಾಕ್ತಾ ಇದ್ದ. ಹೇಮೆ ಹೇಮೆ ಹೇಮೆ. ಹೇಮ ಕಿವಿ ಕೊಡು. ಗಂಧರ್ವ ಕನ್ಯವರು. ಅವಳನ್ನು ಮದುವೆಯಾಗಿ ನನ್ನನ್ನು ಪಡೆದ. ಇಬ್ಬರು ಗಂಡು ಮಕ್ಕಳಿದ್ದಾರೆ. ಅಣ್ಣ ತಮ್ಮಂದಿರಿದ್ದಾರ? ಹೌದು. ಹೋಗುವ. ನಾನಿರುವಾಗ ಹೆದರಿಕೆ ಬೇಡ.
ಅದಕ್ಕೆ ಹೇಳಿದ್ದು ನನಗೆ ಮೊದಲನಾಗೆ ಓಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾಕೆ ಇಲ್ಲಿ ಬಾ, ನಾನಿದ್ದೇನೆ, ಹೆದರಬೇಡ. ಮಾಯಾವಿ ಮತ್ತೆ ದುಂದುಬಿ. ಮಾಯಾವಿ ಮತ್ತು ದುಂದುಬಿ. ಮಾಯಾವಿ ದುಂದುಬಿ ಗೊತ್ತುಂಟಾ? ಗೊತ್ತುಂಟು. ಯಾವುದು? ಹೌದು ಯಾವುದು? ನೀನು ಹೇಳಿದ್ದು ಯಾವುದು? ಗೊತ್ತುಂಟು ಹೇಳಿದಿ? ಅದೇ ಮಾಯಾವಿ. ನಿನ್ನ ಅಭಿನಯದಲ್ಲಿ ಇರ್ಲಿ ಅಂತ ಒಂದು ಪ್ರಸಂಗ ಗೊತ್ತುಂಟು ನಿನಗೆ? ಹೌದೌದು, ಮಾಯಾವಿ ದುಂದುಬಿ. ಹೌದೌದು, ಅದರ ಹಿಡಿತ ಒಳ್ಳೆದು. ಒಳ್ಳೆ. ಹಾಗೆ ನನ್ನ ಅಣ್ಣನ ಹೆಸರು ಹಾಗೆ, ಮಾಯಾವಿ ದುಂದುಬಿ. ನನ್ನ ಅಪ್ಪನ ಹೆಸರು ಹೇಗೆ? ಮಯಾಸುರ. ಮಯ್ಯಣ್ಣನ ಮಗಳ. ಯಾವ ಮಯ್ಯ? ಮಯ್ಯಣ್ಣ, ನಮ್ಮ ಮಯ್ಯಣ್ಣ. ಮಾಯಾಸುರ. ಮಯಾಸುರ. ಓ, ಮಯಾಸುರ. ಮಯಾಸುರ ಅಸುರ ಶಿಲ್ಪಿ. ಶಿಲ್ಪಿ. ಓ, ಇದು ಶಿಲ್ಪಿಗಳ ಹೆಣ್ಣು. ಮತ್ತೆ ಅಕ್ಕನವರು. ಅಕ್ಕನವರು? ಯಾವನವರು? ಅಕ್ಕನವರು. ಯಾಕೆ ಹಾಗೆ? ಅದು ಅವರಲ್ಲಿ ಹಾಗೆ, ಶಿಲ್ಪಿಗಳಲ್ಲಿ ಎಲ್ಲ ಹಾಗೆ. ಅಕ್ಕ ಇದ್ರೆ ಅಕ್ಕನವರ. ಅಕ್ಕನವರು. ಅಕ್ಕ ಯಾರನ್ನು ಹೇಳಿದ್ ನೀನು? ಇವರನ್ನು. ಚಿಕ್ಕಪ್ಪ ಇದ್ರೆ ಚಿಕ್ಕಪ್ಪ ಇದ್ರೆ ಚಿಕ್ಕನವರು. ಪುಣ್ಯಕ್ಕೆ ಬೇರೆ ಇರ್ಲಿ. ಇದು ಮಯಾಸುರನ ಮಗಳು ನಾನು. ಹೌದು. ನಮ್ಮ ಪುರಕ್ಕೆ ಬರಬೇಕು ನೀವು, ನಮ್ಮ ಅರಮನೆಗೆ. ಅಲ್ಲಿ ನೋಡಿದ್ರೂ ಕೂಡ ಶಿಲ್ಪವೇ ಕಾಣುದು ನಿಮಗೆ. ಎತ್ತಿದ ಶಿಲ್ಪ ನನ್ನ ಅಪ್ಪನ ಕರ ಚಮತ್ಕೃತಿ. ಅದು ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ ನಿಮ್ಮ ಅಪ್ಪಯ್ಯನ ಕೈ ಬಲ್ಲ ಅಂತ. ಇಂತಹ ಸುಂದರಿಯಾದ ಮಗಳು ನಿಮಗೆ ಬೇಕಾದಂತಹ ಆಭರಣವನ್ನೇ ಇಷ್ಟು ಚಂದದ್ದು ಕೊಡಿಸಿದವರು ಇನ್ನು ಊರಿನ ಬಗ್ಗೆ ಎಷ್ಟು ಚಂದದ ಬಗ್ಗೆ ಅವರಿಗೆ ಕಲ್ಪನೆ ಇರ್ಲಿಕ್ಕಿಲ್ಲ. ಮತ್ತೆ ಅದು ಆಲೋಚನೆ. ಹೌದು. ಇದು ನನ್ನ ಹೆಸರು. ನನ್ನ ಹೆಸರು ನಿನ್ನ ಹೆಸರು ಮಂಡೋದರಿ. ಓ, ಕೇಳಿತ? ಮಂಡೆ ದರಿದಿದೆ. ಯಾರಿಗೆ? ಸರಿಯಾಗಿ ಕೇಳು. ಮಂಡೋದರಿ. ಮಂಡೋದರಿ ಅರ್ಥ ಆಯ್ತಾ? ಮಂಡೋದರಿ. ನಾನು ಮಂಡೆ ದರ್ದದ್ದು ಅಂತ ಅರ್ಥ ಆಯ್ತಲ್ಲ? ನನ್ನ ಪುಣ್ಯ. ಮಂಡೋದರಿ ಎನ್ನುವ ಹಾಗೆ ನನ್ನ ಹೆಸರು, ಇದು ನನ್ನ ಪರಿಚಯ. ಮಂಡೋದರಿ. ನಿನ್ನ ಹೆಸರು ಏಕವಣ. ಏಕವಣ. ಅಯ್ಯೋ ದೇವ, ಗ್ರಾಮ್ಯ ಭಾಷೆ. ಹಾಗೆ ಎಂತ ಹೇಳಿದ್ ನೀ ನನಗೆ? ಎಂತ ಹೇಳಿದ್? ಬಾತುಕೋಲಿ. ಹಾಗೆ ಕರಿ ಸಾಕು, ನಾನು ಹೇಳುದಿಲ್ಲ. ಅದೆಲ್ಲ ಮತ್ತೆ ನೋಡು. ಅದು ನಮ್ಮ ಮತ್ತೆ ಕಲಿಸ್ತೇನೆ. ಪ್ರಣಯಗಳ ಅವತ್ತು ಮುಗಿಲಿ, ಮತ್ತೆ ಕಲಿಸ್ತೇನೆ. ಮಂಡೋದರಿ ಎನ್ನುವ ಹಾಗೆ ನನ್ನ ಹೆಸರು. ನನ್ನ ಪರಿಚಯ ತಿಳಿಯಿತು ತಾನೆ? ನೀವ್ಯಾರು? ನಿಮ್ಮ ಹೆಸರೇನು? ಇಲ್ಲಿವರೆಗೆ ಯಾಕೆ ಬಂದಿರಿ? ಇವೆಲ್ಲ ಹೇಳ್ಬೇಕಲ್ಲ ನೀವು. ನಿಮಗೆ ಮತ್ತೆ ನಾನು ಅದನ್ನೇ ಹೇಳುದು. ಒಂದು ಹೆಣ್ಣು ಮಕ್ಕಳಲ್ಲಿ ನಮ್ಮ ವಿಳಾಸ ಮೊದಲು ಕೊಡ್ಬೇಕು. ನಮ್ಮ ಹಿನ್ನೆಲೆ ಎಲ್ಲ ನೋಡುವಾಗ ಅವರು ಅರ್ಧ ಬೀಳ್ತಾರೆ. ಏನೇ ಆಗ್ಲಿ ಮೊದಲು ಅಲ್ಲಿಂದ ಬಂತಲ್ವಾ, ಇಲ್ಲಿಂದ ಇನ್ನು ಹೋಗ್ಬೇಕು. ಹೌದೌದು. ಹೇಳ್ಬೇಕಾ ಬೇಡ? ತರುಣಿಗೆ ಮೆರೆವ ಲಂಕಾಪುರವನಾಳು ನವ್ಯತರೋ ತರುಣಿ ದಶಕಂಠನೆಂದು ವರಿಸು ಎನ್ನನೋ, ನೀವರಿಸು ಎನ್ನನೋ. ವರೆವರುತ್ತ ಕಂಠನೆಂದು ವರಿಸು ಎನ್ನನೋ. ತರುಣಿಗೇಡ ಮೆರೆವ ಲಂಕಾಪುರವನಾಳುವೆಲ್ಲ ಬೆದರು. ವರೆವರು ದಶಕಂಠನೆಂದು ವರಿಸು ಎನ್ನನು, ವರಿಸು ಎನ್ನನು. ಕರುಣಿ ಮಗಳು. ಹೌದು, ಮಂಡೋದರಿ. ಶಿಲ್ಪಿಯ ಮಗಳು. ನಮ್ಮ ಅರಮನೆಯನ್ನು ಅವನೇ ಮಾಡಬೇಕಿತ್ತು. ಹೌದೌದು. ಸಿಗ್ಲಿಲ್ಲ. ಸಿಗ್ಲಿಲ್ಲ. ಆದ ಕಾರಣ
ಅವರಿಂದ ಮಾಡಿಸಿ. ಬೇರೆ ಒಪ್ಪಿಕೊಂಡದ್ದಿತ್ತು, ಹಾಗೆ ನಮಗೆ ಸಿಗ್ಲಿಲ್ಲ. ವಿಶ್ವಕರ್ಮರಿಂದ ಮಾಡಿಸಿದ್ದು. ಹೌದು. ಆಗಲಿ, ಏನೇ ಆಗಲಿ, ನನ್ನನ್ನು ಸಾಮಾನ್ಯದವ ಎನ್ನುವ ಹಾಗೆ ಭಾವಿಸಬೇಡ. ಏನು ಅಸಾಮಾನ್ಯ? ಇವರ ವಿಷಯ ಯಾಕೆ? ಇವರ ಅಪ್ಪಯ್ಯನ ವಿಷಯ ಗೊತ್ತುಂಟ ನಿಮಗೆ? ಅಲ್ಲ, ಇವರ ವಿಷಯವೇ ಗೊತ್ತಿಲ್ಲ, ಇದು ಅಪ್ಪನ ವಿಷಯ ಗೊತ್ತುಂಟ? ಇವರ ಅಪ್ಪಯ್ಯ ವಿಶ್ವಾಸ ಅಂತ ಗೊತ್ತುಂಟ? ವಿಶ್ವಾಸ ಇದ್ದವರ ವಿಶ್ವಾಸ ಅಂತ ಇವರ ಅಪ್ಪನ ಹೆಸರು. ವಿಶ್ವಾಸು ಅವರಿಗೆ ಕೈಪಸೆ ಇದು ಅಲ್ಲ, ಮತ್ತೊಂದು ಅವಳಿಗೆ ಹೇಳಿದ್ದು ನನ್ನಲ್ಲಿ. ನನ್ನ ಅಪ್ಪನ ವಿಷಯ, ನನ್ನ ವಿಷಯ ನಾನು ಹೇಳಬೇಕು. ನನ್ನ ಅಪ್ಪನ ಮಗ ನೀನಾ? ಅಲ್ಲಲ್ಲ, ಹೋಗ ಬಿಚ್ಚಿದ್ರೆ ಜಾಗ್ರತೆ. ಲಂಕಾದೇಶ, ಲಂಕೆ ಅಂತ ಹೇಳಿದ್ರೆ ಗೊತ್ತುಂಟಾ? ಲಂಕೆ, ಲಂಕೆ ಗೊತ್ತುಂಟು. ಅಲ್ಲಿ ಅಲ್ಲಿ ಅಲ್ಲಿಯ ವರ್ತಮಾನದ ಅಧಿಕಾರಿ ದಶಕಂಠ. ಇವರು ಹೇಳಿದಕ್ಕೆ ನಾನು ನೀನು ಜನ. ಇಲ್ಲಿ ಬಾ, ಈಗ ಹೋಗ್ಬೇಡ ನೀನು. ಈಗ ನಿಮ್ಮ ಹೆಸರು ದಶಕಂಠ, ನಿನ್ನ ಹೆಸರು ನನಗೆ ಗೊತ್ತುಂಟು. ಹೇಗೆ? ನನಗೆ ಗೊತ್ತುಂಟು. ಹೇಗೆ? ಬೊಗಳು ಶ್ರುತಿಕಂಠ. ಶಿತಿಕಂಠ. ನಾನು ಚೆಂಡ ಬಾರಿಸ್ಲಿಕ್ಕೆ ಶಿತಿಕಂಠ ಹೆಸರೇ ಹೇಳ. ಮತ್ತೆ ನನಗೆ ಹೆಸರು ಬೇರೆ ಇಡ್ತೀನಿ. ನನ್ನ ಹೆಸರು ನನಗೆ ನಿನ್ನ ಹೆಸರು ಇಡ್ಬೋದಾ? ನನ್ನ ಹೆಸರು ದೀರ್ಘದಂಡ. ದೀರ್ಘದಂಡ ಕಾಲ್ಗುಂಟಲ್ವಾ? ಲಂಕಾದೇಶದ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ಲಂಕೇಶ, ಲಂಕೇಶನಾಗಿ. ಲಂಕೇಶ ಅದರಲ್ಲಿ ಬಂದಿದೆ. ಹಾಗಾಗಿ ಓ ನಾರಿ, ಏನು? ನಿನ್ನ ರೂಪಕ್ಕೆ ಮರಳಾಗಿ ಹೋಗಿದ್ದೇನೆ. ಒಂದೇ ಒಂದು ಮಾತು, ಬೇರೇನಿಲ್ಲ. ನನ್ನನ್ನು ಮದುವೆಯಾಗುವೆಯ? ಮದುವೆಯಾಗಬೇಕು. ನಿಮ್ಮನ್ನು ಬಯಸುವೆಯ? ಸಖಿ ಆಗ ಹೇಳಿದ್ದು ಎನ್ನ ಪಿತನ ಕೇಳಿ ಲಗ್ನವನ್ನು ಮಾಡಿಕೊಂಬುದು ಚಿತ. ವರಿಪ ಭಾಗ್ಯ, ನಿನ್ನ ವರಿಪ ಭಾಗ್ಯ ಬಂದುದೆಲ್ಲ ಪೂರ್ವ ಸುಕೃತದಿಂದ. ಎನ್ನ ಪಿತನ ಕೇಳಿ ಲಗ್ನವನ್ನು ಮಾಡಿಕೊಂಬುದು ಚಿತ. ಏನಾದದ್ದು? ಅವರ ವಿಷಯ ಕೇಳಿ ಆಗ ಹೇಳಿದ್ದು. ಹೌದು, ನಿನ್ನಲ್ಲಿ ಹೇಳಿದ್ದು ನಾನು. ಏನು ಹುಚ್ಚು ಕಟ್ತಿದ್ದಿ ನೀನು? ನೀ ಹೇಳಿದ ವಿಧಿ ಲಿಖಿತ ಅಂತ ಹೇಳಿ ಈಗ ಸತ್ಯ ಆಯ್ತದು. ಏನಂತ ಗೊತ್ತಾಗ್ಲಿ, ಇಲ್ಲಿ ಬರ್ತದೆ ಯಾವುದೋ ಒಂದು. ಏನಾಯ್ತು? ಏನಾಗ್ಲಿಲ್ಲ. ನೀನೇನು ಹೇಳಿದ್ದದ್ದು? ಲಂಕಾದೇಶ, ಲಂಕೇಶ, ದಶಕಂಠ. ದಶಕಂಠ, ಲಂಕೇಶ. ನಿನ್ನಲ್ಲಿ ಹೇಳಿದ ಅದನ್ನಲ್ವೇ ನಾನು? ಮತ್ತೆ ಯಾವುದು? ಮದುವೆ ಆಗುದಿದ್ರೆ ಅಂಥವನನ್ನೇ ವರಿಸಬೇಕೆನ್ನುವ ಹಾಗೆ. ಆ ಮಾತು ಈಗ ಸತ್ಯವಾಗುತ್ತಾ ಉಂಟು. ಇಷ್ಟು ಬೇಗ ಒದಗಿ ಬಂದಿದೆ. ಓ ದೇವರೇ, ನನ್ನ ಕನಸಿನಲ್ಲಿ ಇಂಥವನನ್ನೇ ಮದುವೆಯಾಗಬೇಕೆನ್ನುವ ಹಾಗೆ ನಾನು ಆಸೆ ಪಟ್ಟವಳು. ಅದೇ ಕಣ್ಣ ಮುಂಭಾಗದಲ್ಲಿ ನಿಂತಿರುವಾಗ ಬೇಡ ಅಂತ ಹೇಳಿಕಾಗುತ್ತೆ. ನಿನ್ನ ಕಪಾಲಕ್ಕೆ ಬಾರಿಸ್ತೇನೆ, ಕೊಲ್ತೀಯ? ಕೆಳಗೆ ನೋಡಲ್ಲಿ. ನನಗೊಂದು ಉರುಪು ಬಂದು. ನಿನ್ನ ಉರುಪು, ನಿನ್ನ ಹುರುಪಿನಲ್ಲಿ ನಾವು ಪ್ರಪಾತಕ್ಕೆ ಬೀಳ್ತಿದ್ದೆವು. ಹೌದು, ಮೊದಲೇ ಅಲ್ಲಿ ಅಡ್ಡ ಅಡ್ಡ ಸ್ವಲ್ಪ ಹೆಣ್ಣು ಮಕ್ಕಳಿರುವಾಗ ಒಂದು ಅಂತರವಿರಿಸಬೇಕು. ಅಂತರ ಕನಸಿನ ಗಂಡು ನೀನೇ. ಹಾಗಾಗಿ ನಿನ್ನನ್ನು ಮದುವೆಯಾಗುವುದಕ್ಕೆ ನನ್ನ ಯಾವ ಆತಂಕವೂ ಇಲ್ಲ. ಆಯ್ತಲ್ಲ, ಮತ್ತೆ ಎಂತ? ಅರಸಿ ಬಂದ ಬಳ್ಳಿ ಕಾಲಿಗೆ ಮೆಟ್ಟಿದ. ಬೇಡ, ನೀನು ಬೇಡ, ಹೇಳಿದೆ ಬೇಡ. ಅದು ಹಾಗಲ್ಲ. ಅರಸುತ್ತಿರುವಂತಹ ಬಳ್ಳಿ ಕಾಲಿಗೆ ಒಂದು ಸಿಕ್ಕಿದ ಹಾಗೆ. ಈಗ ನಾನು ಒಪ್ಪಿಗೆಯನ್ನು ಮಾತ್ರ ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಯಾಕೆ? ಅದು ಹಾಗೆ ಮಾಡಬಾರ್ದು. ಯಾಕೆ? ಮನಸ್ಸುಂಟು ಮನಸ್ಸುಂಟು ಅಂತ ಹೇಳಿದ ಮೇಲೆ ಈಗ ಒಪ್ಪಿಗೆ ಕೊಡಬಾರ್ದು ಅಂತ ಹೇಳಿದ್ರೆ ಎಂತದ್ದು ಬೇರೆ ನಿಶ್ಚಯ ಆಗಿದೆ? ದೇವರೇ, ಒಬ್ಬರ ಮೇಲೆ ಮನಸ್ಸಾದ್ರೆ ಮತ್ತೊಂದು ನಿಶ್ಚಯ ಆಗ್ತದೆ. ಅದು ಹೇಳಲಿಕ್ಕೆ ಆಗುದಿಲ್ಲ. ಮನೆಯವರು ನಿಶ್ಚಯ ಮಾಡಿದ್ರೆ ಹಾಗೆ. ನಿನ್ನ ತಲೆ ಉಂಟು, ಮತ್ತೆ ತಲೆ ಇಲ್ಲದೆ ಇಷ್ಟು ಕೂದಲು ಎಂತದ್ದು? ಇಟ್ಟದ್ದ? ಹೌದು, ಎಂತದು? ಕೂದಲು ಇಟ್ಟದ್ದು, ಅದು ಬಂದದ್ದು. ಪಿತಾ ರಕ್ಷತೆ ಕೌಮಾರಿ, ಭರ್ತಾ ರಕ್ಷತೆ ಯೌವನೆ. ಕೌಮಾರಿ ಆದವಳು ಯಾರ ಅಧೀನದಲ್ಲಿ ಇರ್ತಾಳೆ? ಅವಳು ರಿಕ್ಷಾದ ಅಧೀನದಲ್ಲಿ ಇರ್ತಾಳೆ. ಹೇಳಿದ್ದಲ್ವಾ? ಪಿತಾ ರಕ್ಷತೆ, ಪಿತಾ ರಕ್ಷೆ, ತಂದೆಯ ಅಧೀನ. ತಂದೆಯ ಅಧೀನದಲ್ಲಿರುವವಳು. ನಾನೀಗ ಕೌಮಾರಿ ಇದ್ದೇನೆ.
ಕೌಮಾರಿಯಾದಂತಹ ನಾನೀಗ ತಂದೆಯ ಅಧೀನದಲ್ಲಿರುವವಳು. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಎಂಬುದು ಇಲ್ಲ ಅಲ್ವಾ? ಹಾಗಾಗಿ ಅಪ್ಪನಲ್ಲಿ ಕೇಳದೆ ಅವರ ಒಪ್ಪಿಗೆ ಕೊಡದೆ ನಾನು ನಿಮ್ಮನ್ನು ವರಿಸುವುದಕ್ಕೆ ಸಾಧ್ಯವಿಲ್ಲ. ಒಂದೇ ಒಂದು ಮಾತು, ಏನು? ನನ್ನನ್ನು ಮದುವೆ ಆಗುವುದಕ್ಕೆ ಮನಸ್ಸುಂಟು. ಅಪ್ಪನಲ್ಲಿ ಕೇಳಿ ಒಪ್ಪಿಗೆ ನೀವು ಪಡ್ಕೊಳ್ಬೇಕು. ಹೌದಾ? ನೀವೇ ನಮ್ಮ ಪುರಕ್ಕೆ ಬಂದು ಒಪ್ಪಿಗೆಯನ್ನು ಪಡೆದರೆ ನಾನು ನಿಮ್ಮನ್ನು ಮದುವೆ ಆಗುವುದಕ್ಕೆ ಸಿದ್ಧಳಿದ್ದೇನೆ. ಸತ್ಯವಾ? ಖಂಡಿತವಾಗಿಯೂ. ಹಾಗಾದ್ರೆ ನಿನ್ನ ಅಪ್ಪನಲ್ಲಿ ಮಾತಾಡುವ ವ್ಯವಸ್ಥೆ ನಾನು ಮಾಡ್ತೇನೆ, ನಾನು ಬರ್ತೇನೆ. ಸರಿ, ಮದುವೆ ಆಗ್ತೇನೆ. ಮಾಯಾಪುರಕ್ಕೆ ಬರಬೇಕು ಆದಷ್ಟು ಬೇಗ. ಆ ನಿರೀಕ್ಷೆಯಲ್ಲಿ ಇವಳಿಗೊಂದು ವ್ಯವಸ್ಥೆ ಅವ್ರು ಬೇಕಾದ್ರೆ ಮಾಡ್ಕೊಳ್ಳಿ, ಬೇಗ. ಯಾರನ್ನು ಬಾತುಕೋಳಿ? ಯಾರಿಗೆ ಹೇಳುತ್ತೇನೆ? ನಿನ್ನ ಮೇಲೆ ನನಗೆ. ನಾನು ಗಿಡ್ಡವ? ಯಾರು? ನಾನು ಗಿಡ್ಡ. ನೀನು ಗಿಡ್ಡ ಆದದ್ದು ಯಾಕೆ? ನೀನು? ನಾನು ಉದ್ದ ಇದ್ದೇನಲ್ಲ. ನೀನು ಉದ್ದ ಅಂತ ಹೇಳು, ನನಗೆ ಹೇಳ್ಬೇಡ. ನನಗೆ ದೇವರು ಸರಿ ಕೊಟ್ಟಿದ್ದಾರೆ. ಹೌದಾ? ಮತ್ತೆ ಇದು ನೀನು ನನ್ನನ್ನು ಮದುವೆ ಆಗ್ತೇನೆ ನಾನು. ಹೌದು. ಮತ್ತೆ ಅವರವರನ್ನ ಸರಸ ಮಾಡ್ಲಿಕ್ಕೆ ಜಾಗ ಇದ್ದಲ್ಲ, ಅವಳು ಹೋಗಿದ್ದಾಳೆ. ಬರ ಹೀಗೆ ಹೋಗಿ ಮುಂದೆ. ರಕ್ಷಿಸು ದೇವ ರಕ್ಷಿಸು. ಹೇಮಾಪುರ, ಹೇಮಾಪುರ ಇದು ಕೇವಲ ನನ್ನಿಂದ ಬಂದಿದ್ದಲ್ಲ. ನನ್ನ ಮಡದಿಯಾದಂತ ಹೇಮೆ ಅವಳು ಇಲ್ಲಿಯವಳಲ್ಲ ಸ್ವಾಮಿ, ಮೇಲು ಲೋಕದವಳು. ಅವಳಿಂದಾಗಿ ಅವಳಿಗೋಸ್ಕರ ಈ ಪುರವನ್ನು ನಿರ್ಮಿಸಿದ್ದೇನೆ. ಇದು ಪಾತಾಳ ಲೋಕದಲ್ಲಿ ಇದ್ದರೂ ಲೋಕ ಪ್ರಸಿದ್ಧಿಗೊಂಡಿದೆ. ಅದಕ್ಕೆ ಕಾರಣ ನಾನು. ಯಾಕೆ? ಭೂಗರ್ಭದಲ್ಲಿ ಒಂದು ಚಿನ್ನದ ಗಟ್ಟಿ ಇದ್ರೆ ಸಾಲದು, ಅದನ್ನು ತೆಗೆದು ಒಂದು ಶುದ್ಧ ಪುತ್ಥಳಿಯನ್ನಾಗಿ ಮಾಡಬೇಕಿದ್ರೆ ಅದಕ್ಕೆ ಶಿಲ್ಪಿಯ ಅವಶ್ಯಕತೆ ಇದೆ. ಹಾಗೆ ಮಯಾಸುರ ಅಷ್ಟು ಮಾತ್ರವಲ್ಲ, ಇನ್ನೊಂದು ಹೆಸರಿದೆ, ಅಸುರ ಶಿಲ್ಪಿ. ಹಾಗಾಗಿ ಈ ದಾನವರ ಶಿಲ್ಪಿಯ ಕೆಲಸವನ್ನು ಮಾಡಿಕೊಡುವುದು ನಾನು. ಈ ಕಾಲಕ್ಕೆ ನನಗೆ 3 ಮಕ್ಕಳು ಸ್ವಾಮಿ. ಒಬ್ಬ ಮಾಯಾವಿ, ಇನ್ನೊಬ್ಬ ದುಂದುಬಿ, ಮತ್ತೊಬ್ಬಳು ಸುಂದರ ತರುಣಿ ನನ್ನ ಮಗಳು ಮಂಡೋದರಿ. ಹಾಗಾಗಿ ಇವರೊಂದಿಗೆ ಬಹಳಷ್ಟು ಸಂತೋಷದಿಂದ ಕಾಲ ಕಳೆಯುತ್ತಾ ಇದ್ದೇನೆ. ಎಂದಿನಂತೆ ಇಂದು ಕೂಡ ನಮ್ಮ ಈ ಆಸ್ಥಾನದ ಎತ್ತರದ ಪೀಠವನ್ನೇ ಇರಿದ ಕ್ಷಣ ಏನು ಏನು ಹೇಳಿದ್ದು? ಯಾರದು ಯಾರದು? ದಗದಿರ
ಬೆಸೆವ ಪೀಠದಿ ಉಳ್ಳಿರಿಸಿ ಕೈಕದೇವಿ ಹೀಗಣ ಕುಂಭಕರ್ಣನ ಹೇಮವರಿತು ದಶಶಿರದ ವಂದಿಸೂತ ಪ್ರೇಮದಿ ನಮಸ್ಕಾರ ಪೌಲಸ್ಯಜ ದಶಶಿರ ನಿಮ್ಮ ನಿರೀಕ್ಷೆಯಲ್ಲೇ ಇದ್ದವ ನಾನಲ್ಲ ಸ್ವಾಮಿ. ಆದರೂ ಈ ಕಾಲಕ್ಕೆ ನಮ್ಮೀಪುರಕ್ಕೆ ಆಯ್ತಂದ್ರಿ. ಆದರೆ ಬರುವಲ್ಲಿ ಸ್ವಲ್ಪ ವಿಳಂಬಿಸಿದ್ರ ಅಂತ ಗಗನ ಮಾರ್ಗದಲ್ಲಿ ನೋಡುತ್ತಾ ಇದ್ದೆ. ಯಾವುದೋ ಒಂದು ವಿಮಾನ ಹಾರುತ್ತಾ ಇತ್ತು. ಆದರೆ ಅದು ನಿಮ್ಮದೇ ಪುಷ್ಪಕ ವಿಮಾನ ಎಂಬುದು ತಿಳಿಯಲಿಲ್ಲ. ಸ್ವಲ್ಪ ಬರುವಲ್ಲಿ ದಣಿದಿರ ಅಂತ. ಇಲ್ಲಪ್ಪ, ಲಂಕೆಯಿಂದ ಇತ್ತ ಕಡೆ ಮುಖ ಮಾಡಿದ್ರಿ. ನಿಮ್ಮ ತಾಯಿ ಕೈಕಸಾದೇವಿ ಕ್ಷೇಮವೇ? ಕ್ಷೇಮಿಗಳು. ನಿಮ್ಮಿಬ್ಬರು ತಮ್ಮಂದಿರು ಕುಂಭಶ್ರವಣ ವಿಭೀಷಣ ಕ್ಷೇಮವೇ? ಎಲ್ಲರೂ ಕ್ಷೇಮವಾಗಿದ್ದಾರೆ. ನಾಡಿನ ಪ್ರಜೆಗಳೆಲ್ಲವೂ ಕ್ಷೇಮವೇ? ಅಷ್ಟಲ್ಲದೆ ಅರಮನೆಯಲ್ಲಿ ಏನಾದರೂ ಅಂತದ್ದೇನಿಲ್ಲ, ಎಲ್ಲವೂ ಕ್ಷೇಮ. ಆದರೂ ನೀವು ಯಾಕೆ ಇತ್ತ ಕಡೆ ಬಂದಿದ್ದೀರಿ ಎಂಬುದು ಗೊತ್ತಾಗಲಿಲ್ಲ. ಬರುವುದಕ್ಕೆ ಬಲವಾದ ಕಾರಣವಿದೆ. ಏನು ಸ್ವಾಮಿ? ಗೋದಾವರಿ ನದಿ ತೀರದಲ್ಲಿ ನಿಮ್ಮ ಮಗಳಾದಂತಹ ಮಂಡೋದರಿಯನ್ನು ಕಂಡಿದ್ದೇನೆ. ಅವಳ ರೂಪಕ್ಕೆ ಮನಸೋತಿದ್ದೇನೆ. ಮದುವೆಯಾಗುವೆ ಎನ್ನುವ ಹಾಗೆ ಅವಳಲ್ಲೇ ಕೇಳುವಾಗ ತಂದೆ ಒಪ್ಪಿದರೆ ಮದುವೆಯಾಗುವುದಕ್ಕೆ ಸಿದ್ಧಳಿದ್ದೇನೆ ಎನ್ನುವ ಹಾಗೆ ಹೇಳಿದ್ದಾಳೆ. ಹಾಗಾಗಿ ಅವಳನ್ನು ಮದುವೆ ಮಾಡಿ ಕೊಡುವಲ್ಲಿ ಏನು ಅಭಿಪ್ರಾಯ? ಅಯ್ಯ ರಾವಣೇಶ್ವರ ನಿನ್ನ ವಿಕ್ರಮಕ್ಕೆ ಮೆಚ್ಚಿದೆನು. ಭಾವದಿಂದೊಲಿಪುದಾಕೆಯನು ವಿಕ್ರಮಗೆ ಮೆಚ್ಚಿದೆನು. ನಿನ್ನ ವಿಕ್ರಮಕ್ಕೆ ಮೆಚ್ಚಿದೆ. ಅಷ್ಟು ಮಾತ್ರವಲ್ಲ, ಈ ಕಾಲದಲ್ಲಿ ಯಾರಿಗೂ ಕೂಡ ಒಬ್ಬ ತಂದೆಯಲ್ಲಿ ತನ್ನ ಮಗಳನ್ನು ಕೊಡುತ್ತೀಯಾ ಎಂಬುವಷ್ಟು ಕೇಳುವ ಧೈರ್ಯ ಯಾರಿಗೂ ಇಲ್ಲ. ಹಾಗಾಗಿ ಆ ಕಾರಣ ಕೂಡ ನಿನ್ನನ್ನು ಮೆಚ್ಚಿದ್ದೇನೆ. ಅಷ್ಟು ಮಾತ್ರವಲ್ಲ, ನೀನು ಲೋಕ ಪ್ರಸಿದ್ಧಿಯಾಗಿದ್ದಿ, 14 ಲೋಕದ ಒಡೆಯ ದಶಶಿರ. ಹಾಗಾಗಿ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಕೊಟ್ಟದ್ದು ಹಾಲು ಅನ್ನ. ಹಾಗಾಗಿ ನಿನ್ನನ್ನು ತಿರಸ್ಕರಿಸಲು ನನಗೆ ಮನಸ್ಸಾಗುತ್ತಿಲ್ಲ. ಅಂದ್ರೆ ಏಕಮನಸ್ಕರಾಗಿ ನಿನಗೆ ನನ್ನ ಮಗಳನ್ನು ಕೊಡುತ್ತೇನೆ. ಹೌದಾ? ಹಾಗಾಗಿ ಒಪ್ಪಿಗೆ ಉಂಟಾ? ಒಪ್ಪಿಗೆ ಉಂಟು. ಒಪ್ಪಿಗೆ ಉಂಟಾ? ಇನ್ನಂತಹ ವೀರನನ್ನು ಎಲ್ಲಾದರೂ ತಿರಸ್ಕರಿಸುವುದು. ಹಾಗಾದ್ರೆ ಮತ್ತೆ ತಡ ಯಾಕೆ? ಸಾಂಕೇತಿಕವಾಗಿ ಇಲ್ಲಿ ಮದುವೆ ಆಗ್ಬೇಕು. ಇಲ್ಲಿಗೆ ವಿಜೃಂಭಣೆಯಿಂದ ಮತ್ತೆ ನೋಡು. ಮತ್ತೆ ಮಗಳನ್ನು ಅಪ್ಪನೆಲ್ಲ ಮಾತಾಡಿ ಒಪ್ಪಿಗೆ ಕೊಟ್ಟದ್ದು ಆಗಿದೆ. ಹೌದೇ? ಸಾಂಕೇತಿಕವಾಗಿ ಇಲ್ಲಿ ಹೂಮಾಲೆ ಸಿದ್ಧ ಮಾಡಿದ್ದೀರಾ? ಎಲ್ಲ ನಾನು ಮಾಡ್ತೇನೆ. ನಮ್ಮ ಪುರ ಅಲ್ಲ, ಎಲ್ಲ ಸಿದ್ಧ ಉಂಟಾ? ಮಗಳೇ ಹೇಳಿದಾಳ ಅಂತ ಅಲ್ವಾ? ಹೌದು, ಎಲ್ಲ ತಿಳಿಸಿದ್ದೇನೆ. ಹೌದಾ? ಹೌದು. ಇದು ಒಳ್ಳೆಯದು. ಇಂಥ ಮಕ್ಕಳು ಇರ್ಬೇಕಿದ್ರೆ. ಇದು ಸಾಂಕೇತಿಕವಾಗಿ ಸರಿ. ಒಪ್ಪಿಗೆ ಕೊಟ್ಟು ಆಯ್ತಲ್ಲ. ಹಾಗಾದ್ರೆ ತಡ ಮಾಡುವುದು ಬೇಡ. ಹೇಳಿಗುಂಟಾ? ಇಲ್ಲ, ಏನಿಲ್ಲ. ಏನೇ ಹೇಳಿದ್ದು ಮತ್ತೆ ಹೇಳು. ಆಯ್ತು, ಸರಿ. ಬಹಳಷ್ಟು ಅವಸರದಲ್ಲಿದ್ದೀರಾ? ಹೌದು.
ಆಯ್ತಲ್ಲ ಆಯ್ತಲ್ಲ. ಇನ್ನು ಮದುವೆಯ ದಿನ ಹೇಳಿ ಕಳಿಸ್ತೇವೆ. ನಾವು ಇನ್ನು ಇಲ್ಲಿ ಇರುವುದಿಲ್ಲ, ನಾವು ನೇರ ಲಂಕೆಗೆ. ಹೌದು. ಇಷ್ಟು ಬೇಗ? ಹೌದು, ಹೋಗುವುದೇ. ಇನ್ನು ನೀನು ಹೋಗುವುದೇ ಮಗಳೇ? ಆದಿತ್ತಪ್ಪ ಒಂದು ಆಶೀರ್ವಾದ. ನಮ್ಮ ಲೋಕವನ್ನು ಬಿಟ್ಟು ಹೋಗ್ತೀಯ? ನಿಮ್ಮ ಲೋಕವನ್ನು ಬಿಟ್ಟು ಹೋಗುದಿಲ್ಲ, ಮತ್ತೆ ನೆನಪಾದಕ ಬರ್ತೇನೆ. ನಿಮ್ಮ ಆಶೀರ್ವಾದ ಸದಾ ಬೇಕು. 100 ಕಾಲ ಚೆನ್ನಾಗಿ ಬಾಳಿ. ಕೊಂಡೋದರಿ, ಈಗ ಬಾ ಹೋಗೋಣ.